ರಾಮ ನಾಮದ ಶಕ್ತಿ ಏನೆಂದರೆ, ನಾವು ಒಂದು ವೇಳೆ ಪ್ರತಿದಿನ ರಾಮ
पूर्ण होगा, हर गांव गली से न हो आहुति, महायज्ञ सफल कैसे होगा। श्री राम विराजेंगे जन्मभूमि में, सदियों का तप पूर्ण होगा, हर गांव गली से न हो आहुति, महायज्ञ सफल कैसे होगा। जय रघुनंदन सीताराम, दशरथ नंदन जय श्री राम। सिया राम जय राम जय जय राम, चलो अयोध्या बुलाए राम। जय श्री राम जय हनुमान। सदियों से संग्राम हुए, जाने कितने बलिदान हुए। सदियों से संग्राम हुए, जाने कितने बलिदान हुए। कितनी सरकारें चली गई, अब जाके मुक्त श्री राम हुए। कितनी सरकारें चली गई, अब जाके मुक्त श्री राम हुए। प्राण प्रतिष्ठा किए, प्राण प्रतिष्ठा की ये अप्रतिम झांकी।
ನನ್ನನ್ನು ಒಲಿಸಿಕೊಳ್ಳುವ ದಾರಿಯಾಗಿದೆ. ಇದರಲ್ಲಿ ಭಜನೆ ಕೂಡ ಒಂದು. ಇದೀಗ ತಮ್ಮ ಮುಂದೆ ಶರಣು ಗಣಪನೆ ಶರಣು ಗಣಪನೆ ಭಜನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಸಾಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ. ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ. ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ.
ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗ ದೂರನೇ ಓಂ ಗಣಪತಯೇ ನಮಃ 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 ಕೃತಯುಗದಲ್ಲಿ ವಿಷ್ಣುವನ್ನು ಧ್ಯಾನಿಸುತ್ತಲೋ ತ್ರೇತಾಯುಗದಲ್ಲಿ ಯಜ್ಞಗಳಿಂದ ಆರಾಧಿಸುತ್ತಲೋ ದ್ವಾಪರ ಯುಗದಲ್ಲಿ ಪೂಜಿಸಿ ಅರ್ಚಿಸುತ್ತಲೋ ಪಡೆಯುವ ಫಲವನ್ನು ನಾವು ಕಲಿಯುಗದಲ್ಲಿ ಕೇಶವನನ್ನು ಸಂಕೀರ್ತನೆ ಮಾಡುವುದರಿಂದ ದೊರೆಯುತ್ತದೆ. ಇದೀಗ ತಮ್ಮ ಮುಂದೆ ನಮ್ಮ ಹರಿಕುಣಿದ ನೃತ್ಯ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಅಕಳಂಕ ಚರಿತ
ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ ತರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದರಿ ನಲಿಯುತ್ತ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಉಟ್ಟ ಪಟ್ಟೆಯ ದಟ್ಟಿ ಇಟ್ಟ ಕಾಂಚಿಯ ಧಾಮದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪಟ್ಟೆಯ ಗಟ್ಟಿ ಇಟ್ಟ ಕಾಂಚಿಯ ಧಾಮದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇರಿಯೋಳಾಡು ಪರಮ ಭಾಗವತರ ಕೇರಿಯೋಳಾಡು ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಗಣೇಶ ಚತುರ್ಥಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲ್ಪಡುವ ಹಬ್ಬವಾಗಿದೆ. ಇದನ್ನು ಮರಾಠರು ತಮ್ಮ ಉತ್ತುಂಗ ಕಾಲದಲ್ಲಿದ್ದಾಗ ಮರಾಠ ಶ್ರೇಷ್ಠರಾದಂತಹ ಶಿವಾಜಿಯು ಈ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಲು ಆರಂಭಿಸಿದನು ಎಂದು ಇತಿಹಾಸವು ಹೇಳುತ್ತದೆ. ಇದೀಗ ತಮ್ಮ ಮುಂದೆ ಗಣೇಶ ಸ್ತುತಿ.
கனிந்தருளும் குணநிதி என்றும் கைவிடான் தினமும் கணபதி கழலடி அணி மனமே கனிந்தருளும் குணநிதி என்றும் கைவிடான் தினமும் கணபதி கழலடி அணி மனமே கனிந்தருளும் குணநிதி என்றும் கைவிடான் தினமும் கணபதி கழலடி அணி மனமே பணிமனமே முப்புரி நூலணிந்த திருமார்புடன் மூலாதாரமாய் திகழ்ந்து விளங்கிடும் அற்புதமானவனே ஆனை முகத்தவனே ஞான கனி பெற்ற மாங்கனியே முப்புரி நூலணிந்த திருமார்புடன் மூலாதாரமாய் திகழ்ந்து விளங்கிடும் அற்புதமானவனே ஆனை முகத்தவனே ஞான கனி பெற்ற மாங்கனியே தாம் தகஜம் தகதாம் தகஜம் தகஜம் தகதாம் தகஜம் 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 தகதாம் தகஜம் தாம் தகஜம் தகதாம் தகஜம் தகஜம் தகதாம் தகஜம் 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 தகதாம் தகஜம் ததிகினதும் 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 தஜம் தஜம் ததிகினதும் 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 தஜம் தஜம் ததிகினதும் 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 கணபதி கழலடி மணி மனமே கனிந்தருளும் குணநிதி என்றும் கைவிடான் தினமும் கணபதி கழலடி மணி மனமே பணிமனமே நானும் கோளும் பணியும் அரண்மகன் மூவர் போற்றி மகிழும் உமாசுதன் பாடி நிதமும் பணியும் அடியவர் உறவாடி அருளும் அவனே கணாதிபன் நானும் கோளும் பணியும் அரண்மகன் மூவர் போற்றி மகிழும் உமாசுதன் ஆடி நிதமும் பணியும் அடியவர் உறவாடி அருளும் அவனே கணாதிபன் நானும் கோளும் பணியும் அரண்மகன் மூவர் போற்றி மகிழும் உமாசுதன் ஆடி நிதமும் பணியும் அடியவர் குறவாடி அருளும் அவனே கணாதிபன் தமிழ் வந்தே சித்தியை பார்த்து தவழ வைத்தாய் வித்தக அன்னையும் தந்தையும் நெச்சிடும் தலைமகனே தாழ்பணிந்தும் சரணம் சரணம் தக்க தமிழ் தந்தே சித்தியை பார்த்து தவழ வைத்தாய் வித்தக அன்னையும் தந்தையும் நெச்சிடும் தலைமகனே தாழ்பணிந்தும் சரணம் சரணம் தாம் தகஜம் தகதாம் தகஜம் தகஜம் தகதாம் தகஜம் 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 தகதாம் தகஜம் தாம் தகஜம் தகதாம் தகஜம் தகஜம் தகதாம் தகஜம் 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 தகதாம் தகஜம் ததிகினதும் 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 தஜம் தஜம் ததிகினதும் 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 தஜம் தஜம் ததிகினதும் 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 கணபதி கழலடி மணி மனமே கனிந்தருளும் குணநிதி என்றும் கைவிடான் தினமும் கணபதி கழலடி மணி மனமே பணிமனமே
ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ಗಣೇಶನು ವಿದ್ಯೆ ಮತ್ತು ಬುದ್ಧಿಯ ಅಧಿಪತಿ. ಇದೀಗ ನಮ್ಮ ಮುಂದೆ ಮಲಯಾಳಿ ಭಾಷೆಯಲ್ಲಿ ಪಂಪಾ ಗಣಪತಿಯ ಮಹಿಮೆಯನ್ನು ಸಾರುವ ನೃತ್ಯ ಪಂಪಾ ಗಣಪತಿ. പമ്പാ ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർക്കണം നീ വിഘ്നങ്ങൾ വിധി പോലെ തീർക്കണം നീ. പമ്പാ ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർക്കണം നീ വിഘ്നങ്ങൾ വിധി പോലെ തീർക്കണം നീ. വേദാന്ത പൊരുളിൻ ആഹാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക്. പന്തളനാഥൻ വൻപുലിമേലെ വന്നെഴുന്നള്ളും മാമലയിൽ മകരവിളക്കിൻ മഞ്ചുളനാളം മിഴിതെളിയാനായി കാണും. ഓദയാമയ പരാൽ പര ശരണജപങ്ങളോടെ നീക്കമേ. ഓദയാമയ പരാൽ പര ശരണജപങ്ങളോടെ നീക്കമേ. ഒരു നെയ്ത്തിരിക്കു പകരം എരിഞ്ഞു നരജന്മമെന്നു ഗുരു. പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക് നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാഭരണം സ്വാമിക്ക്. ರಾಮನು ವ್ಯಾಪಕವಾಗಿ ಪೂಜಿಸಲ್ಪಡುವ ದೇವರು. ಪ್ರಾಚೀನ ಭಾರತೀಯ ಪ್ರಕಾರ ರಾಮಾಯಣ ಪ್ರಕಾರವು ಅಯೋಧ್ಯೆಯು ರಾಮ ಜನ್ಮಭೂಮಿ. ಅಂತೆಯೇ ರಾಮಾಯಣದ ಕತೆ ಕೇಳದವರಿಲ್ಲ, ಕೇಳಿ ಸಾಕೆನಿಸಿದವರಿಲ್ಲ ಎಂದು ಹೇಳುತ್ತಾ ಇದೀಗ ತಮ್ಮ ಮುಂದೆ ಬಂದ್ಗಯ ಹೇ ರಾಮ ಮಂದಿರ ನೃತ್ಯ. हुई आज पूरी इच्छा सारे जहां की, हुई आज पूरी इच्छा सारे जहां की, घड़ी आई है खुशियां मनाने की। रामलल्ला की जन्मभूमि को रही प्रतीक्षा सालों की, बन
जान से प्यारा है अवधपुरी का नाम वो बन गया है मंदिर वो बन गया है मंदिर हर घर में जो फूल खिलेंगे फूल तुम्हारे नाम का आएंगे जब श्री राम लल्ला कुछ होगा ये मोहल्ला हर घर में जो फूल खिलेंगे फूल तुम्हारे नाम का आएंगे जब श्री राम लल्ला कुछ होगा ये मोहल्ला सपना जो सालों से था हो गया वो पूरा देखो दुनिया ने माना तेरा नाम लो आ रहे हैं महावीर लो आ रहे हैं महावीर खुशियाँ जो आई साथ में हर दिल है झिलमिल दिवाली है हर दिन अवधपुरी का धाम वो बन गया है मंदिर वो बन गया है मंदिर सियावर रामचंद्र की जय पवन सुत हनुमान की जय सियावर रामचंद्र की जय पवन सुत हनुमान की जय ಯೋಗವು ಒಂದು ಅತ್ಯುತ್ತಮವಾದಂತಹ ವ್ಯಾಯಾಮ ಎಂದೇ ಹೇಳಬಹುದು. ಸರಳ ವ್ಯಾಯಾಮಗಳು, ಪ್ರಾಣಾಯಾಮ, ಆಸನಗಳು ಅಷ್ಟೇ ಅಲ್ಲದೆ ಉತ್ತಮವಾದಂತಹ ಯೋಚನಾ ಲಹರಿ, ಆರೋಗ್ಯಕರವಾದಂತಹ ಆಹಾರಾಭ್ಯಾಸ ಇವೆಲ್ಲವೂ ಕೂಡ ಯೋಗದಿಂದ ನಮಗೆ ಸಿದ್ಧಿಸುವಂತಹ ವಿಷಯಗಳಾಗಿವೆ. ಭಾರತೀಯ ಯೋಗವು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಾನ್ಯತೆಯನ್ನು ಗಳಿಸುತ್ತಿದೆ. ಇದು ಭಾರತೀಯ ಶ್ರೇಷ್ಠತೆಗಳಲ್ಲಿ ಒಂದಾಗಿದೆ. ಯೋಗದಿಂದ ನಮಗೆ ಆರೋಗ್ಯವು ಹೆಚ್ಚುತ್ತದೆ. ನಾವು ಯೋಗವನ್ನು ಶಾಲಾ ಹಂತದಿಂದಲೇ ಬೆಳೆಸಬೇಕು. ಆಗ ನಮ್ಮ ಜೀವನವು ಸರಳವೂ ಸುಗಮವೂ ಆಗುತ್ತದೆ. ಇದೀಗ ನಮ್ಮ ಶಾಲಾ ಯೋಗ ತಂಡದಿಂದ ಯೋಗ ನೃತ್ಯ. शंभो शिव शंभो स्वयंभो भो 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 शंभो शिव शंभो स्वयंभो शंभो शिव शंभो स्वयंभो शंभो शिव शंभो स्वयंभो गंगाधर शंकर करुणाकर मामव भवसागर तारका गंगाधर शंकर करुणाकर
शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूपा गम गम भूता प्रपञ्चरहिता निर्गुण परब्रह्म स्वरूपा गम गम भूता प्रपञ्चरहिता निर्गुण परब्रह्म स्वरूपा गम गम भूता प्रपञ्चरहिता निज गुह निहित नितान्त अनन्त निज गुह निहित नितान्त अनन्त आनन्द अतिशय अक्षयलिङ्गा आनन्द अतिशय अक्षयलिङ्गा शम्भो शिव शम्भो स्वयम्भो शम्भो शिव शम्भो स्वयम्भो धिमित धिमित धिमि धिमि किट किट तोम 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 तरि किट तोम धिमित धिमित धिमि धिमि किट किट तोम 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 तरि किट तोम धिमित धिमित धिमि धिमि किट तोम 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 तरि किट तोम मतंग मुनिवर वन्दित ईशा सर्वदिगम्बर वेष्टित वेशा नित्य निरञ्जन नृत्य नटेश मतंग मुनिवर वन्दित ईश सर्वदिगम्बर वेष्टित वेश नित्य निरञ्जन नृत्य नटेश ईश सहेश सर्वेश शम्भो शिव शम्भो स्वयम्भो शम्भो शिव शम्भो स्वयम्भो गङ्गाधर शङ्कर करुणाकर मम भावसागर तारका शम्भो शिव शम्भो स्वयम्भो शम्भो शिव शम्भो स्वयम्भो शिव शम्भो स्वयम्भो शिव शम्भो स्वयम्भो स्वयम्भो स्वयम्भो
ಅದ್ಭುತ ಕಾರ್ಯಕ್ರಮ ನೀಡಿದ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಅನಂತ ಕೃತಜ್ಞತೆಗಳು. ಇವರಿಗೆ ಸ್ಮರಣಿಕೆ ನೀಡಲು ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಕಾರ್ಯಾಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೆ ಮುಖ್ಯೋಪಾಧ್ಯಾಯರು ಹಾಗೆ ಇದಕ್ಕೆ ಸಹಕರಿಸಿದ ಶಿಕ್ಷಕ ವೃಂದದವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವರ ವಠಾರ, ಪುತ್ತೂರು. ಇಲ್ಲಿ ಈ ದಿನ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಒದಗಿಸಿದಂತಹ ದೇವಳ ವಠಾರದ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರೊಂದಿಗೆ ಮಕ್ಕಳ ಕಾರ್ಯಕ್ರಮ ನಡೀತಾ ಇರಬೇಕಿದ್ರೆ ಅದನ್ನು ನೋಡುವಂತಹ ಪ್ರೇಕ್ಷಕರಿರಬೇಕು. ನೀವು ಸಹೃದಯ ಪ್ರೇಕ್ಷಕರು ಇವತ್ತು ಇಲ್ಲಿ ಕೂತು ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರಿಗೆ ಚಪ್ಪಾಳೆಯ ಮೂಲಕ ಹುರಿದುಂಬಿಸಿದ್ದೀರಿ. ನಿಮಗೂ ಅನಂತ ವಂದನೆಗಳು. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಇಲ್ಲಿ ನೀಡಬೇಕಿದ್ರೆ ಅದಕ್ಕೆ ಸಹಕಾರ ನೀಡಿದಂತಹ ಶಾಲಾ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಇಲ್ಲಿಯ ಮಕ್ಕಳ ಪೋಷಕರು ಕೂಡ ನಮ್ಮೊಂದಿಗಿದ್ದೀರಿ. ನಿಮಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ.
ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರ ನಿರಂತರ ಇರಬೇಕು ಅಂತ ಹೇಳುವ ಅಪೇಕ್ಷೆಯೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಸಹೃದಯರಿಗೆ ಅನಂತ ವಂದನೆಗಳು. ಧನ್ಯವಾದಗಳು ಮೇಡಮ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವು ಜರುಗಲಿರುವುದು. ಎಲ್ಲರೂ ಉಪಸ್ಥಿತರಿದ್ದು ಸಭಾ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿ. ಪೂಜೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆಯ ನಂತರ ಅತ್ಯುತ್ತಮ ಕಲಾವಿದರನ್ನ ಒಳಗೊಂಡಂತಹ ಶ್ರೀ PN ಸುಬ್ರಹ್ಮಣ್ಯ ಭಟ್ ಮತ್ತು ಕಾರ್ತಿಕ್ ಭಟ್ ಚಿತ್ರಾಪುರ ಮಾರ್ಗದರ್ಶನದ ಬೆನಕ ಆರ್ಟ್ಸ್ ಕುಡ್ಲ ಅರ್ಪಿಸುವ ಪೊರಿಪುದಪ್ಪೆ ಜಲದುರ್ಗೆ ಎನ್ನುವ ಚಿತ್ರಾಪುರದ ಸತ್ಯ ಕಥಾ ಆಧಾರಿತ ತುಳು ಪೌರಾಣಿಕ ನಾಟಕ ನಡೆಯಲಿದೆ. ಉಷಾ ಮೂಲ್ಯ ಒಂದು ಕೇಳ ಹರಿ ಓಂ. ಆದರಣೀಯ ಭಗವದ್ಭಕ್ತರೇ, ಸಾರ್ವಜನಿಕ ಗಣೇಶೋತ್ಸವದ 2ನೇ ದಿನದ ಈ ದಿನದ ಧರ್ಮಸಭೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿಕ್ಕಿದೆ.
ಈಗಾಗಲೇ ಅತಿಥಿಗಳು ಆಗಮಿಸಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು, ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ದಿನದ ಸಭಾ ಕಾರ್ಯಕ್ರಮದ ಬಳಿಕ ಮಹಾಪೂಜೆ, ರಂಗಪೂಜೆಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೆನಕ ಕಲಾ ಆರ್ಟ್ಸ್ ಮಂಗಳೂರು ಇವರಿಂದ ಪೊರಿಪ್ಪುದಪ್ಪೆ ಜಲದುರ್ಗೆ ಎಂಬ ಭಕ್ತಿಪೂರ್ವಕವಾದಂಥ ಒಂದು ನಾಟಕ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ ಹೇಳಿ. ಗಣಂ ಭಗವತಣತ ಪವ ಮಧಿಮಿತ ಮಪನಿ ಬಕಿಡಜೋ ಪನಿ ಸರಿ ತಗುದರಿ ಮಪನಿ ಬಕಿಡಜೋ ರಿ ಗಮತ ದಿವಿ ತರಿ ನಿ ಸರಿ ಸದ ಗುದರಿ ಪನಿ ಪಸದಿ ಪಿತರಿ ರಿ ಗಮನಿ ಸಜಂ ತಣದ ಸಾನಿ ಭವತ ತಿಗಿಡತ ಮಹಾಗಣಪತಿ ರವತು ಸಿದ್ಧಿ ವಿನಾಯಕೋ ಮಾದಂಗವ ಶ್ರೀ ಸಿದ್ಧಿ ವಿನಾಯಕೋ ಮಾದಂಗಮ ಶ್ರೀ ಮಹಾಗಣಪತಿ ರವತು ಸುವರ್ಣ ಗಾಷಣ ವೇಗರಾಜೋ ಸುವರ್ಣ ಭಾಷಣ ವೇಗರಾಜೋ ಪಾದ ಮುಜೋ ಗೌರವರ್ಣ ವಸನಧರೋ ಬಾಲಚಂದ್ರೋ ನರಾಧಿನುತಲಂಬೋದರೋ ಕುವಲಯ ಸ್ವವಿಷಾಣ ಭಾಷಾ ಕುಶಮೋದರೋ सहस्रसन्निभदेहो हरिजननु तमोषिक बाहो रवि सहस्रसन्निभदेहो हरिजननु तमोषिक बाहो अवनत देवदा समूहो अविनाश कैवल्यकेहो अवनत देवदा समूहो अविनाश कैवल्यकेहो गम गम रि गम तणकुशं निसरि किडत वनिस चणुत निसरि मत गणं गम तणत पव मधिमित मपनि बकिडजो पनि सरि तगुदरि मपनि बकिडजो रि गम तगिमि तरि निसरि सतगुदरि पनि पसदि मितरि रि गम रि सचं तणुत सानि भवत दिगिडजो महागणपति रवतु सिद्धि विनायको मादङ्गमुख श्री महागणपति रवतु सिद्धि विनायको मादङ्गमुख श्री महागणपति रवतु
षण्मुख प्रजं श्रीमहागणपतिं भजे श्रीगणनाथं भजते श्रीगणनाथं भजते श्रुतपादशरतियुतं श्रीगणनाथं भजते श्रुतपादशरतियुतं श्रीगणनाथं भजते गणनाथं भजते गणनाथं भजते भजते श्रीगणनाथं भजते शतपादशरतियुतं श्रीगणनाथं भजते गणनाथं भजते गणनाथं भजते भजते योगिशाली भावितं भोगिशायि सेवितं योगिशाली भावितं भोगिशायि सेवितं रागद्वेषादिरहिता रमणीय हृदयमुदितं रागद्वेषादिरहिता रमणीय हृदयमुदितं श्री गुरुगुहसन्मुदितं चिन्मूल कमलाशिवं श्री गुरुगुहसन्मुदितं चिन्मूल कमलाशिवं श्रीगणनाथं भजते शतपादशरतियुतं श्रीगणनाथं भजते गणनाथं भजते भजते
ಗಜಾನನಯುತೋ ಗಣೇಶ್ವರೋ ದೇವತೆಗಳ ಪಡೆಗಳಿಂದ ಸೇವೆ ಮಾಡಲ್ಪಟ್ಟ ಆನೆಯ ಮುಖವುಳ್ಳ ಕಪಿತ್ತದ ಸಾರವನ್ನ ಸೇವಿಸುವ ಉಮಾ ಪುತ್ರನಾದ ಶ್ರೀ ವಿಘ್ನೇಶ್ವರನ ಪಾದ ಕಮಲಗಳಿಗೆ ಶಿರಸ ನಮಿಸುತ್ತಾ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯ ಅಭ್ಯಾಗತರಿಗೆ ಸ್ವಾಗತವನ್ನ ಬಯಸುತ್ತಾ ನಮ್ಮ 2ನೇ ದಿನದ ಸಭಾ ಕಾರ್ಯಕ್ರಮವನ್ನ ಆರಂಭಿಸುತ್ತಿದ್ದೇನೆ. ಅನುವು ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಶ್ರೀ ಉಜ್ವಲ್ ಪ್ರಭು, ಉದ್ಯಮಿಗಳು, UR ಪ್ರಾಪರ್ಟೀಸ್ ಪುತ್ತೂರು, ಹಾಗೂ ಧಾರ್ಮಿಕ ಭಾಷಣ ಮಾಡಲಿರುವ ಡಾಕ್ಟರ್ ರವೀಶ್ ಪಡುಮಲೆ, ದೈವನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್. ಹಾಗೆ ಜೈ ಜವಾನ್ ಜೈ ಕಿಸಾನ್ ಎಂಬ ಧ್ಯೇಯದೊಂದಿಗೆ ನಮ್ಮ ಗಣೇಶೋತ್ಸವ ಸಮಿತಿ ಕಳೆದ ಕೆಲ ವರ್ಷಗಳಿಂದ ವಿಶ್ರಾಂತ ಸೈನಿಕರನ್ನು ಹಾಗೆ ಪ್ರಗತಿಪರ ಕೃಷಿಕರನ್ನ ಗುರುತಿಸಿ ಗೌರವಿಸುವ ಕೆಲಸವನ್ನ ಮಾಡುತ್ತಿದೆ. ಈ ವರ್ಷವೂ ಇದು ಮುಂದುವರೆದಿದ್ದು, ಇಂದಿನ ಗೌರವ ಉಪಸ್ಥಿತಿ ಹೊಂದಲಿರುವ ಶ್ರೀ ಕೆ ಸುಂದರಗೌಡ ನಡುಬೈಲು, ವಿಶ್ರಾಂತ ಸೈನಿಕರು, ಮತ್ತು ಶ್ರೀ ರಾಮಕೃಷ್ಣ ಪುಣಚ, ಪ್ರಗತಿಪರ ಕೃಷಿಕರು, ಇವರು ಆಗಮಿಸಿದ್ದಾರೆ. ಬಂದಿರುವ ಅತಿಥಿ ಗಣ್ಯರನ್ನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸುಜೀಂದ್ರ ಪ್ರಭು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಅಶೋಕ್ ಕುಂಬ್ಳೆ ಇವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ವಿಶ್ವನಾಥ ಗೌಡ ಹಾಗೂ ಕಾರ್ಯಾಧ್ಯಕ್ಷರಾದ ರಾಧಾಕೃಷ್ಣ ನಂದಿಲ ಇವರು ಕೂಡ ಉಪಸ್ಥಿತರಿರಬೇಕಾಗಿ ಕೋರಿಕೆ.
ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಗೌಡರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಇದೀಗ ಪ್ರಾರ್ಥನಾ ಗೀತೆಯೊಂದಿಗೆ ಅನ್ವಿತಾ ಹಾಗೂ ಧನ್ವಿತಾ ನಿಮ್ಮ ಮುಂದೆ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇಮವಂತ ಶೋಕವಂತ ಹೇಮವಂತ ಶೋಕವಂತ ಪಾಲಿಸೋ ಶುಭದಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ. ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಪಾಲಿಸೋ ಗಣನಾಯಕ. ಪಾಲಿಸೋ ಗಣನಾಯಕ. ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಸಜ್ಜನ ಬಂಧುಗಳನ್ನು ಅತಿಥಿಗಳ ಪರಿಚಯದೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಮತಿ ಪ್ರೇಮಲತಾ ರಾವ್. ಐವತ್ತೆಂಟನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಇಂದಿನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಶ್ರೀ ಉಜ್ವಲ್ ಪ್ರಭು ಉದ್ಯಮಿಗಳು, ಯು ಆರ್ ಪ್ರಾಪರ್ಟೀಸ್ ಪುತ್ತೂರು ಜನಪ್ರಿಯ ಉದ್ಯಮಿಗಳು, ಇವರಿಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಇಂದು ಧಾರ್ಮಿಕ ಭಾಷಣ ಮಾಡಲು ಆಗಮಿಸಿದ್ದಾರೆ ಡಾಕ್ಟರ್ ರವೀಶ್ ಪಡುಮಲೆ, ಎಂಟೆಕ್ PhD, ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರು. ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಪಡುತ್ತಿದ್ದೇನೆ. ತುಳುನಾಡಿನ ಪ್ರಸಿದ್ಧ ತಾಣ ಪುತ್ತೂರು ಪಡುಮಲೆಯ ಡಾಕ್ಟರ್ ರವೀಶ್ ಪಡುಮಲೆಯವರು ದೈವ ನರ್ತಕ ಪರವನ್ ಸಮುದಾಯದ ದಿವಂಗತ ಕಿಟ್ಟು ಪರವ ಮತ್ತು ಗಿರಿಜಾ ದಂಪತಿಯ ಪ್ರಥಮ ಪುತ್ರ. ಡಾಕ್ಟರ್ ರವೀಶ್ ಪಡುಮಲೆಯವರು ಬಾಲ್ಯದಿಂದಲೇ ಕೂಲಿ ಕೆಲಸ ಮಾಡುತ್ತಾ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರಿಂಗ್, ಎಂಟೆಕ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಡಾಕ್ಟರೇಟ್ ಮಾಡಿ
ತನ್ನ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ. ತಂದೆ ತಾಯಿ ವಿದ್ಯಾವಂತ ಅಲ್ಲದಿದ್ದರೂ ತನ್ನ ಗುರುಗಳಾದ ಶ್ರೀ ರಘುನಾಥ ರೈ ಕುತ್ಯಾಳರವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮಾಡಿ ಜೊತೆಗೆ ಬಾಲ್ಯದಿಂದಲೇ ತನ್ನ ಹಿರಿಯರ ಜೊತೆ ತುಳುನಾಡಿನ ದೈವದ ಕೊಡಿಯಡಿಗೆ ಹೋಗುತ್ತಾ ದೈವದ ಸೇವೆಯನ್ನು ಮಾಡಲಾರಂಭಿಸಿದರು. ಕೂಲಿ ಕೆಲಸ ಮತ್ತು ದೈವದ ಚಾಕರಿಯಲ್ಲಿ ದೊರೆತ ಹಣವನ್ನು ಕೂಡಿಟ್ಟು ತನ್ನ ಕಲಿಕೆಗೆ ಉಪಯೋಗಿಸಿಕೊಂಡುಕೊಂಡರು. ಹಾಗೂ ಕರ್ನಾಟಕ ಸರ್ಕಾರದ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರು ಮತ್ತು ಸಾಹಿತಿಗಳ ಮಾಸಾಶನದ ಆಯ್ಕೆ ಸಮಿತಿಯ ಸದಸ್ಯರಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತವಾಗಿ ಮನೆಯ ಪ್ಲಾನ್ ಮತ್ತು ಎಸ್ಟಿಮೇಷನ್ ಮಾಡುತ್ತಾ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಉಪನ್ಯಾಸ ತುಳು, ಕನ್ನಡ, ಇಂಗ್ಲಿಷ್ನಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಾ ವಿವಿಧ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ತಾಯಿ ಭಾರತಾಂಬೆಯ ಮೇಲೆ ಭಕ್ತಿ ಇಟ್ಟು ನಮ್ಮ ದೇಶದ ಬಗೆಗೆ ವಿಶೇಷ ಉಪನ್ಯಾಸ ನೀಡುತ್ತಿರುವುದು ನಮಗೆಲ್ಲ ಸಂತೋಷದ ವಿಚಾರ. 250ಕ್ಕೂ ಅಧಿಕ ಸಂಸ್ಥೆಗಳು ಸನ್ಮಾನ ನೀಡಿ ಅವರನ್ನು ಗೌರವಿಸಿದೆ. ಸರಳ ಸಜ್ಜನಿಕೆಯ ಡಾಕ್ಟರ್ ರವೀಶ್ ಪಡುಮಲೆ ಗ್ರಾಮೀಣ ಪ್ರತಿಭೆ, ಇಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ದೈವ ನರ್ತಕ ಎಂಬ ಹೆಗ್ಗಳಿಕೆ ಇವರದು. ಇಂತಹ ಬಹುಮುಖ ಪ್ರತಿಭೆಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿ 2023ರಲ್ಲಿ ನೀಡಿ ಗೌರವಿಸಿರುವುದು ನಮಗೆಲ್ಲ ಸಂತೋಷದ ವಿಷಯ ಹಾಗೂ ಅವರನ್ನು ನಾವು ಅಭಿನಂದಿಸಲೇಬೇಕು. ಅವರ ಪತ್ನಿ ಸಾವಿತ್ರಿ ಮತ್ತು ಮಕ್ಕಳಾದ ಯನ್ಮಯಿ ಮತ್ತು ದ್ವಿತೀಯ ಅವರೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದಾರೆ. ಇವರೇ ರವೀಶ್ ಪಡುಮಲೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇನ್ನೋರ್ವ ಅತಿಥಿ ಶ್ರೀ ಕೆ ಸುಂದರಗೌಡ ನಡುಬೈಲು, ನಿವೃತ್ತ ಸೈನಿಕರು, ಭೂಸೇನೆ. ಇವರ ತಂದೆ ರಾಮಗೌಡ, ತಾಯಿ ಲಕ್ಷ್ಮಿ. ಜನನ 1/8/1962. ಸ್ಥಳ ಕೆದಿಲ ಗ್ರಾಮದ ಕಂಪ, ಬಂಟ್ವಾಳ ತಾಲೂಕು. ಇವರ ಪ್ರಾಥಮಿಕ ಶಿಕ್ಷಣ ಏಡೆಡ್ ಪ್ರೈಮರಿ ಸ್ಕೂಲು ಕೆದಿಲ, ಹೈಸ್ಕೂಲು ಶಿಕ್ಷಣ ಸರಕಾರಿ ಜೂನಿಯರ್ ಕಾಲೇಜು ಉಪ್ಪಿನಂಗಡಿ. 25/6/1981 ಭಾರತೀಯ ಸೈನ್ಯದ ಇಂಡಿಯನ್ ಆರ್ಮೆಡ್ ಕೋರ್ಸಿಗೆ ಸೇರ್ಪಡೆಯಾಗಿದ್ದಾರೆ. 81ರಿಂದ 82 ಡಿಸೆಂಬರ್ ತನಕ ಮಹಾರಾಷ್ಟ್ರದ ಅಹಮದ್ನಗರ ಹಾಗೂ 19 ವರ್ಷದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2001ರಲ್ಲಿ ಸೈನ್ಯದಿಂದ ಹವಾಲ್ದಾರ್ ಮೇಜರ್ ಹುದ್ದೆಯಿಂದ ಸ್ವಯಂ ನಿವೃತ್ತಿ. ಸೈನ್ಯದಲ್ಲಿ 20 ವರ್ಷ ಉತ್ತಮ ಸೇವೆಗಾಗಿ ಸೇವಾ ಅವಧಿಯಲ್ಲಿ ಲಭಿಸಿದ ಸೈನ್ಯ ಪದಕಗಳು: ಲಾಂಗ್ ಸರ್ವಿಸ್ ಸೇವಾ ಮೆಡಲ್, ಡೆಸರ್ಟ್ ಸೇವಾ ಮೆಡಲ್, 50th ಇಂಡಿಪೆಂಡೆಂಟ್ ಮೆಡಲ್, OP ವಿಜಯ್ ಮೆಡಲ್ ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿರುವುದಕ್ಕೆ ಸಿಗುವ ಮೆಡಲ್. ಇವರ ಪತ್ನಿ ಗೀತಾ ನರ್ಸಿಂಗ್ ಆಫೀಸರ್, PHC ಕಾಲೇಜ್. ಪುತ್ರ KS ಸ್ವರೂಪ್, BE ಸಿವಿಲ್ ಇಂಜಿನಿಯರ್ ಬೆಂಗಳೂರು. ಪುತ್ರಿ KS ಶ್ವೇತಾ MSc. ಅವರು ಬೆಂಗಳೂರಲ್ಲಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಹಾಗೂ ಇವರಿಗೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೂ ಇನ್ನೊಬ್ಬರ ಅತಿಥಿ ರಾಮಕೃಷ್ಣ ಪುಣಿಚ. ಇವರು ಪ್ರಗತಿಪರ ಕೃಷಿಕರು, ಆವಿಷ್ಕಾರವನ್ನು ಮಾಡುವವರು. ಇವರಿಗೂ ನಮ್ಮ ಗಣೇಶೋತ್ಸವ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಸಭೆಯಲ್ಲಿ ಉಪಸ್ಥಿತರಿರುವ ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷರಾದ ಶ್ರೀ ಸುಜೀಂದ್ರ ಪ್ರಭು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಪೂರ್ವ ಸ್ವಾಗತ. ಹಾಗೂ ಕಾರ್ಯದರ್ಶಿಯಾದ ಅಶೋಕ್ ಕುಂಬ್ಳೆ ಹಾಗೂ ಉಪಾಧ್ಯಕ್ಷರಾದ ವಿಶ್ವನಾಥ್ ಗೌಡ ಹಾಗೂ ರಾಧಾಕೃಷ್ಣ ನಂದಿಲಿ, ಇವರಿಗೆಲ್ಲರಿಗೂ ಕಾರ್ಯಾಧ್ಯಕ್ಷ ವಿಶ್ವನಾಥ ಗೌಡ ಹಾಗೂ ಕಾರ್ಯಾಧ್ಯಕ್ಷ ರಾಧಾಕೃಷ್ಣ ನಂದಿಲ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ಗಣೇಶೋತ್ಸವದ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸಿ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇದೀಗ ಧಾರ್ಮಿಕ ಭಾಷಣ. ಇವರೊಬ್ಬ ಉತ್ತಮ ಮಾತುಗಾರರು, ದೈವ ನರ್ತಕರು, ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದುಕೊಂಡು ಪಾರಂಪರಿಕವಾಗಿ ಬಂದಂತಹ ಆಚಾರ ವಿಚಾರಗಳನ್ನು ಮುಂದುವರೆಸುತ್ತಿರುವವರು ಡಾಕ್ಟರ್ ರವೀಶ್ ಪಡುಮಲೆ. ವೇದಿಕೆ ನಿಮಗಾಗಿ. ಪ್ರಾಚಾರ್ಯರಲ್ಲ, ಉಪನ್ಯಾಸಕರಷ್ಟೇ. ರತ್ನಾಕರ ದೌತ ಪದಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ.
ಮಿತ್ತ ಮಿರಿಲೋಕಡು ಈಶ್ವರ ದೇವರೇ ಉದಿಯ ಉದಿಪನ ಬೆಂದೆರಿಗೆ ಆರ್ನ ದತ್ತಮ ಇಟ್ಟೆ ಅಪ್ಪೆ ಪಾರ್ವತಿ ದೇವಿಲ ಉದಿಯ ಉದಿಪನ ಬೆಂದೆರೆ ಬೂಡು ಮಾಡ ಕಟ್ಟಾಯರೆ ಎರಮನೆ ನಿರ್ಮಾಣ ಮಲ್ತೆರೆ ಬೂಡುದ ಎದುರಡಿಟ್ಟೆ ಪೊರ್ಲ ಒಂಜಿ ಮುತ್ತುದ ಕೆರೆನು ತೋಡಾಯರಿ ಅನ್ನ ಕೈ ತಲ್ಪನೆ ಪೂ ತೋಟಲ್ನ ನಿರ್ಮಾಣ ಮಲ್ತೆರಿಗೆ ಆ ಪುರ್ತುಗನಗ ದೃಷ್ಟಿದಿನ್ನಗ ಭೂಲೋಕಗು ಜಪ್ಪುಡು ಭೂಲೋಕಡು ಧರ್ಮ ಸಂಸ್ಥಾಪನೆ ಮಲ್ಪುಡು ಪನ್ಪಿನ ಆಲೋಚನೆದಿನ್ನ ಆ ಈಶ್ವರ ದೇವರೇ ದಿಟ್ಟಿದಿನ್ನ ಓಡಿಗಂದ ಕೆಂಡ ಪುತ್ತೂರದ ಧರ್ಮದ ಮಣ್ಣಿಗೆ ಪುತ್ತೂರದ ಮನ್ನಡೆ ಪುತ್ತೂರುಗು ಉಳ್ಳಯೇ ಆದೆ ಜಲತೂದು ನೆಲೆಯಾಯಿನ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ತರೆತಗ್ಗಾದ ಬೆರಿಬಗ್ಗಾದೆ ನೀಟಪ್ಪ ಅಡ್ಡ ಬೂರೊಂದು ಬಂಗಾರದ ಅರಮನೆಟೆ ಬಂಗಾರದ ತೊಟ್ಟಿಲಿಡೆ ಮಿನುಕದ ಬತ್ತಿನ ಶಕ್ತಿ ಅಪ್ಪೆ ಉಳ್ಳಾಲ್ತೆಗೆ ಸುಗಿತೊಂದು ಪೆರಿಯ ಬಡೆಕಾಯಿ ಗಂಗೆಡೆ ತುಂಬೆ ಪೂತ ಹೊರಟು ಪುತ್ತೂರದ ಮಣ್ಣಗೆ ಬತ್ತಂದೆ ನಂಬಿ ಸಂಸಾರಗು ಇಂಬುನು ಕೊರೊಂದು ಪೋಯಿನಲ್ಪ ಬತ್ತಿನಲ್ಪ ದುಂಬು ಸಂಗೀತ ಪಿರವು ಪಾಸಡಿಯಾತೆ ಸರ್ವದಿ ರೀತಿಲ್ಲ ಕಾಪುದೀತ ಕಾತೊಂದು ಬರ್ಪಿನ ಏಳ್ನಾಡ್ ದೈವ ಪಿಲಿಬೂತೊಲ್ಲ ಈ ಪೊರ್ತುಡು ಮನಸಾರೆ ಸುಗಿತೊಂದು 58 ವರ್ಷದ ಪುರ್ಲಕಂಠದ ಈ ಧರ್ಮ ಲೇಸಿಡೆ ಮತ್ತರ್ಮೆದ ಚಾಬಡಿಡ ಒಳಗಾಯಿನ ಮಾತ ಹಿರಿಯ ಬಂದುಳ್ಳ ಪಾದಪತ್ತದೆ ಆಶೀರ್ವಾದ ನಟ್ಟನುವೆ ಅಂಚನೆ ದುಂಬಪ್ಪ ಸೇರ್ದಿನಂಚಿನ ಸಮಸ್ತ ಹಿಂದೂ ಬಂಧುಳೆಗೆ ಗಣೇಶ ಭಕ್ತರಿಗೆ ಇನಿ ದೈವದ ಕೊಡಿಯಡಿಡಿ ಚಾಕ್ರಿ ಮಲ್ಪನ ಯಾನ ಡಾಕ್ಟರ್ ರವೀಶ್ ಪಡುಮಲೆ ಬುಡುಬುಡಲದ ಎಡ್ಡೆಪ್ಪನು ಬಯಕೊಂದುಲ್ಲೆ ಬಂಧುಳೆ ಭಾರಿ ವಿಶೇಷ ಆವೊಂದುಂಡು ಇನೇ ಸಾರ್ವಜನಿಕ ಗಣೇಶೋತ್ಸವದ ಧರ್ಮ ಚಾವಡಿಡ ನಮ್ಮ ಮಾತಿರ್ಲವುಲ್ಲ ಇನಿತ ದಿನ ಒಂಜಾತ್ ವಿಚಾರನು ಇರ ಮಂಡನೆ ಮಲ್ಪೊಡು ಈ ವಿಚಾರದ ಬಗ್ಗೆ ಪಾತೆರ ಕತೆ ಮಲ್ಪೊಡು ಪನ್ಪಿನ ವಿಚಾರನು ದಿ ಒಂದು ಡಾಕ್ಟ್ರೆ ಎಂಕ ಲೆಪ್ಪು ಕೊರಿಯರೆ ಆರೆ ಅವತ್ತಂದೆ ಒಂಜಿ ಲೆಪ್ಪುದ ಒಟ್ಟಿಗೆ ಒಂಜಿ ವಿಚಾರವನ್ನ ಪಂಡೇರೆ ಎಂಚಂದ ಕೆಂಡ ನಮಡ ಭೇದ ಭಾವದಂತೆ ಮೇಲು ಕೀಳು ಇಜ್ಜಂದೆ ಒಂಜಾದೆ ಹಿಂದೂ ಧರ್ಮ ಬಕ್ಕ ದೇಶ ಒರಿಪುನವು ನಮ್ಮ ಬದುಕದ ತಾದಿ ಪನ್ಪಿನ ವಿಚಾರನು ಎಂಕ ಕೊರಿಯರೆ ಖಂಡಿತ ಸತ್ಯ ಈ ವಿಚಾರಡು ನಮ್ಮ ಸಾರ್ವಜನಿಕ ಗಣೇಶೋತ್ಸವದ ಈ ಧರ್ಮ ಚಾವಡಿಡೆ ಒಂಜಾತ್ತು ಪಾತ್ರೆ ಕತೆ ಮಲ್ಪೊಡಾಪುಂಡು ಅಪ್ಪಡ ವಾಯಿನಂಚಿನ ಒಂಜಿ ನರಮಾನಿ ಯಾಪ ಈ ಭೂಲೋಕಡು ಉಂಡಾಯನ ಆ ಪುರ್ತುಡು ಉಂಡಾಯಿನಂಚಿನ ಒಂಜಿ ಸನಾತನ ಹಿಂದೂ ಧರ್ಮದ ಸಮುದಾಯಕ್ಕೆ ಸಂಬಂಧಪಟ್ಟಿನ ಯಾನೆ ಒಟ್ಟಿಗೆ ಅಧ್ಯಾತ್ಮ ಲೋಕಗೋ ಅಪ್ಪೆ ಇಲ್ಲದೆ ಪರಮಧರ್ಮ ಸಹಿಷ್ಣುತೆಗೆ ಮಾನಾದಿಗೆ ಕೊರಂದು ಒವೇ ಧರ್ಮಗೆ ಹಿಂಸೆ ಆಂಡಂದಿ ತಂಡಲ ನಿಕುಲು ಎನ್ನಾಡೆ ಬಲೆ ಎನ್ನ ಮಟ್ಟಿಲಿಡು ಕುಲ್ದು ನಿಕ್ಲೆನ ಕಣ್ಣೀರು ಒರೆಸುವೆ ಪನ್ಪಿನ ಅಪ್ಪೆ ಭಾರತಾಂಬೆನ ಪುಣ್ಯ ಮನ್ನಡಿತ್ತೊಂದು ಹಿಂದೂ ಧರ್ಮದ ಸಮಾಜದ ಕ್ಲೆಗೆ ಪೆದ್ದಿಯಪ್ಪೆಯಾದೆ ಇಸ್ಲಾಂ ಬಕ್ಕ ಕ್ರೈಸ್ತ ಮತ ತಕ್ಲೆಗೆ ಸಾಂಕನದ ಅಪ್ಪೆಯಾದೆ ಇಡೀ ಜಗತ್ತಿಗೆ ಸೊನ್ನೆ ಕೊರ್ನಂಚಿನ ಭಾರತೀಯರಾಯಿನ ನಮ್ಮ ಹಿರಿಯಕುಲು ಆಯ್ನ ಒಟ್ಟಿಗೆ ಅಪ್ಪಡ ಭಾರತೀಯ ಸಂಸ್ಕೃತಿದ ಒಂಜಿ ತುಳುವ ನಾಡದ ಮನ್ನಡೆ ಪುಟ್ಟದ ಬಳತಿನ ಯಾನೆ ಇನಿ ಭಾರತೀಯ ಪನೇರ ಪೆರ್ಮೆ ಪಡೆ ಒಂದೊಲ್ಲೆ ಐಟ್ಲ ಒರಿ ಹಿಂದೂ ಆತೆ ಎನ್ನ ಉಡಲುಡುಪುನ ಒಂಜಾತ್ತು ವಿಚಾರಗಳನ್ನು ನಿಕ್ಲೆನ ದುಂಬಪ್ಪ ದೀವೋಡು ಪನ್ಪಿನ ಅಂಗಲಾಪು ಎನ್ನ ಬಂದುಳೆ ಭಾರಿ ವಿಶೇಷವಾದ ನಡತೊಂಬತ್ತಿನ ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಈ ಸಾರ್ವಜನಿಕ ಗಣೇಶೋತ್ಸವ ದಾಯಿಗೋಸ್ಕರ ಸುರುವಾಂಡೆ ಎಂಚ ಸುರುವಾಂಡು ಪನ್ಪಿನ ವಿಚಾರ ತಿರಿಯುಡು ಅಂಡ ಬರೋಬ್ಬರಿ ಒಂದು 140 ವರ್ಷದ ಪಿರಾಕೆಗೆ ಪೋವುಡಿಗೆ ಅಪಗ ಇಡೀ ದೇಶಡು ನಮಕ್ಕೆ ಬ್ರಿಟಿಷರ್ನ ಆಡಳಿತ ಆವೊಂದಿತ್ತಂಡೆ ಆ ಪೊರ್ತುಗನಗ ಎಂಚಾಂಡಲ ಮಲ್ತದೆ ಭಾರತಗೂ ಸ್ವತಂತ್ರ ಕನವುಡು ಪನ್ಪಿನ ಕನ ಕಟ್ಟೊಂದಿತ್ತನ ಅವೇತು ದೇಶ ಭಕ್ತಿರ್ನಕ್ಲು ಈ ಮನ್ನಡೆ ಕಾಶ್ಮೀರ ಹೊಡೆದು ಕನ್ಯಾಕುಮಾರಿ ಮುಟ್ಟ ಇತ್ತೇರಿಗೆ ಅಪಗ 1857 ದಾದ ಆ ಭಾರತದ
ಸುರುತ ಸ್ವಾತಂತ್ರ್ಯ ಸಂಗ್ರಾಮ ಆಂಡ ಐಟ್ ತುಯಿನಂಚಿನ ಕೂಡು ಕಟ್ಟದ ವ್ಯವಸ್ಥೆ ಹೋಯ್ತಂಡ ನೆನ್ನ ತೇರಿನಂಚಿನ ಬ್ರಿಟಿಷರ ನಕಲು ಓಲಾಂಡಲ ಭಾರತೀಯರು ಮಾತ್ರ ಒಟ್ಟಾಯಿರಂದಿತ್ತಂಡ ಎಂಕ್ಲೆಗೆ ನನದುಂಬು ಮುಲ್ಪ ಅಧಿಕಾರ ಮಲ್ಪೆರ ಬಂಗಾವು ಪನ್ಪಿನ ನೆಲೆ ಕಟ್ಟದಿ ಒಂದು ಅಕುಲು ಒಂಜಿ ಮಲ್ಲ ಆದೇಶ ಕನತೆರಿಗೆ ದಾದಂದು ಕೆಂಡ ವಾ ರೀತಿದ ಒಂಜಿ ಸಾರ್ವಜನಿಕ ಕಾರ್ಯಕ್ರಮಲ ಆಯರಬಲ್ಲಿ ವಾ ನೆಲೆಟ್ಟಲ ಧಾರ್ಮಿಕವಾಯಿನ ಸಾರ್ವಜನಿಕ ಕಾರ್ಯಕ್ರಮಲು ಆಯರಬಲ್ಲಿ ಸಾಮಾಜಿಕವಾದೆ ಓಲ್ಲ ಒಟ್ಟಾದೆ ಹಿಂದುಳು ಮಾತ ಸೇರ್ರಬಲ್ಲಿ ಪನ್ಪುನಂಚಿನ ಒಂಜಿ ಕಟ್ಟಪ್ಪನೆ ಕಣತೆರಿಗೆ ಆ ಪುರ್ತುಗಾನಗ 1980 ಸೊನ್ಪತ್ತ ಮೂಜೆಡೆ ಒರಿ ಅಪ್ಪಟ ದೇಶಭಕ್ತೆ ಬಾಲಗಂಗಾಧರ ತಿಲಕೆರೆ ಆಲೋಚನೆ ಮಲ್ತೆರೆ ಇಂಚಿತ್ತಿನ ಆದೇಶಲು ಮಾತ ಇತ್ತಂಡ ನಮ ಎಂಚ ಹಿಂದೂ ಸಮಾಜನ ಒಟ್ಟು ಮಲ್ಪುನ ಅಂದ ಆಲೋಚನೆ ಮಲ್ಪುನಾಗ ಆರೆ ಕೈಕ್ ದೆತ್ತೊನ್ನ ವಿಚಾರ ದಾದಂದು ಕೆಂಡ ಇಲ್ಲದ ಉಲ ಹಿಡಿತಿನ ಗಣಪನೆ ಪಿದೈಗೆ ಕನಕ ಅಂದೆ ಪಿದೈಗೆ ಕನತಿನ್ನೆ ತಡ ಅವೆನೆ ವಾ ರೀತಿಡೆ ಆಚರಣೆ ಮಲ್ಪೊಡು ಒಂಜಿ ಭಾರತೀಯರು ಪಂಡ ಖಂಡಿತ ಬತ್ಲ ಆಕ್ಲಿನ ಉಡಲಿಡೆ ಆ ದೇಶದ ಭಕ್ತಿ ಉಡಲೆ ಎರ್ಕದು ಬರ್ಪುಂಡು ದೇಶಭಕ್ತಿ ಎರ್ಕದು ಬರ್ಪುಂಡು ಐನ ಒಟ್ಟಿಗೆನೆ ದೇವೇರು ಪಂಡಿಕ ಉಡಲೆ ಮಾತಿರ್ಲ ಒಟ್ಟಾಪೆರು ಪನ್ಪಿನವು ಖಂಡಿತ ಬತ್ಲ ಬಾಲಗಂಗಾಧರ ತಿಲಕರ್ನ ಒಟ್ಟಿಗೆ ಒಂಜಾತ ದೇಶಭಕ್ತಿರ್ನಗ್ಲೆ ಗೊತ್ತಿತ್ತಂಡೆ ಐಕ್ ಬೋಡಾದೆ ಆನಿ 1980 ಸೊನ್ಪತ್ತ ಮೂಜೆಡೆ ಅರ್ನ ಕೇಸರಿ ಪನ್ಪುನ ಪತ್ರಿಕೆಡೆ ಸರಿಯಾಯ್ನ ವಿಚಾರಗಳನ್ನು ಮಾತ ಮಂಡನೆ ಮಲ್ತೆರೆ ಐನೊಟ್ಟಿಗೆ 1980 ಸೊನ್ಪತ್ತ ನಾಲೆಡೆ ಸುರೂತ ಸರ್ತೆಗೆ ಸಾರ್ವಜನಿಕ ಗಣೇಶೋತ್ಸವ ಮಾತ ಹಿಂದುಳೆಲ್ಲ ಒಟ್ಟು ಸೇರಾವಂತು ಕನತೇರೆ ಬಂದುಳೆ ಆನಿತ ದಿನ ತಿಲಕೆರೆ ಕಟ್ಟಿನಂಚಿನ ಕನವು ಬಂದು ಕೆಂಡ ನನ್ನ ದುಂಬುಗು ಈ ಭಾರತ ದೇಶುಡಿತಿನಂಚಿನ ಸರ್ವ ಹಿಂದೂ ಬಂದುಳ್ಳ ಮಾತ ಏಕರಾಶಿಡು ಉಂತೊನುಡು ಅಕುಲು ಮಾತ ಒಂಜಪ್ಪೆ ಜೋಕುಲೆಲಕ ನಮ್ಮ ಭಾರತಾಂಬೆನ ಮಟ್ಟೆಲೆಡೆ ಕುಲ್ಲುದು ಅಪ್ಪೆ ದಾದ ಕಣ್ಣೀರು ಒರೆಸುವೆರ ಆ ಕಣ್ಣೀರಿನ ಮಾತ ಅಪ್ಪೆನ ಆ ಗರ್ಭ ಎಂಚ ಉಡೆದು ಬನ್ನಾಗ ನಮ್ಮ ನರಮಾನ್ಯನ ಹೊರಟು ಬರ್ಪನ ಅವೇಲಕಂದ್ರ ಅಪ್ಪೆಗೆ ಅರ್ಥಾಪುಣು ಪನ್ಪಿನ ನಂಬಿಕೆ ದೀತೆ ಆನಿತ ದಿನ ತಿಲಕೆರೆ ಸಾರ್ವಜನಿಕ ಗಣೇಶೋತ್ಸವನೇ ಸುರುಗಾತೆ ಕಣತೆರೆ ಬಂದುಳೆ ಆನೆ ಸಂಘಟನೆಗೋಸ್ಕರ ಸಾರ್ವಜನಿಕ ಗಣೇಶೋತ್ಸವ ಕನತೆರೆ ಇನಿಕಾನಗ ಒಂಜಾತೆ ದೇಶದಾದ್ಯಂತ ಅಲ್ಪ ಸಾರ್ವಜನಿಕ ಗಣೇಶೋತ್ಸವ ಆವೊಂದುಂಡು ಆಂಡ ಕೆಲವೊಂಜಿ ಭಾಗಟೆ ಓಲ್ಲ ನಮ್ಮ ಆಚಾರ ವಿಚಾರಲು ದಾದ ನಮ್ಮ ಮೂಲ ತತ್ವವು ಉಂಡ ಆ ಗಣೇಶೋತ್ಸವ ದಾಯಗಾಸ್ತ್ರ ಸುರುವಾಂಡ ಅವು ಓಲ್ಲ ಮದೆ ಆಪುಣ ಪನ್ಪುನ ಪೋಡಿಗೆ ಆವೊಂದುಂಡು ಪಂಡ ಕೆಲವೊಂಜಿ ಕಡೆಟೆ ವಿಘಟನೆಲ ಆವೊಂದುಲ್ಲ ಆಂಡ ನಮಕ್ ಧೈರ್ಯ ಉಂಡು ಕರಿನ 58 ವರ್ಷ ಇನಿವರೆ ಮುಟ್ಟಲ ಪುತ್ತೂರುಡಿತ್ತಿನಂಚಿನ ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪನ್ಪುನಂಚಿನ ಕೂಟ ಇನಿಕ್ಕು ಮುಟ್ಟಲ ಆ ಮೂಲ ಬಾಲಗಂಗಾಧರ ತಿಲಕೆರು ಒಯ್ಕು ಬೋಡಾದ ಕನ ಕಟ್ಟಿದೆರ ಅವೇನೆ ಇತ್ತಲ ಅಂಚನೆ ಮಲ್ತೊಂದುಂಡು ಪನ್ಪಿನವು ನಮ್ಮ ಮಾತಿರ್ನಲ ಪೆರ್ಮೆದ ವಿಚಾರ ಬಂದುಳೆ ಐಕು ಬೋಡಾದೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುತ್ತೂರದ ಈ ಕೂಟದಕ್ಲೆ ಕೊಂಚ ಜೋರಾದೆ ಕೈ ತಾಟಿ ಬೊಟ್ಟುದು ಅಕ್ಲೆಗೆ ಸೊಲ್ಮೇಲೆನೆ ಸಂದಾಯ್ತ ಮಲ್ಪೋಡು ಬಂದುಳೆ ಆನಿತ ದಿನ ಸಾರ್ವಜನಿಕ ಗಣೇಶೋತ್ಸವ ಶುರು ಆವೋಡು ನಂಡ ಇತ್ತಿನ ಮಾತ ಹಿಂದೂ ಬಂದುಳ್ನಡ ಉಡಲಡೆ ದೇಶಭಕ್ತಿ ಲಕ್ಕದು ಕೊಲ್ಲಂಡೆ ನಮ್ಮ ಮಾತೆರ್ಲ ಅಪ್ಪೆ ದೇಶ ಅಪ್ಪೆ ಭಾರತಾಂಬೆನ ಜೋಕುಲು ಪನ್ಪಿನಂಚಿನ ವಿಚಾರನು ಒಂದು ಪೂರೆರ್ಲ ಬೀದಿಗೆ ಬತ್ತೊಂಡೇರೆ ಸಾರ್ವಜನಿಕ ಗಣೇಶೋತ್ಸವನ ಆಚರಣೆ ಮಲ್ತೊಂದು ಬತ್ತೇರೆ ಇನಿಕಾನಗ ನಮ್ಮ ಮಾತೆರ್ಲ ಒಟ್ಟುಗಾತು ಒಪ್ಪುಡಾಪನ ವಿಚಾರನು ಪತ್ತೊಂದು ಬರಡಾತನಿಗೆ ಆಂಡ ನಮ್ಮ ಓಲ್ಲ ಅಜ ತತ್ತೊಂದು ಪೋನಗ ದಾಯಗಾಸ್ಕರ ನಮ್ಮಲ್ಪ ಈ ರೀತಿದ ವ್ಯವಸ್ಥೆಲು ಬತ್ತಂಡೆ ಎಂದು ಆಲೋಚನೆ ಮಲ್ಪೊಡಾಪುಂಡು ಯಾನ ಯಕಡು ಪಂಡಿಲೆಕನೆ ಭಾರತಂದು ಪನ್ಪಿನವು ನಮಕ್ ಮಾತೆರಿಗಲ ಪೆರ್ಮೆದ ವಿಚಾರ ಇನಿ ಭಾರತಂದು ಪಂಡ ಪ್ರತಿಯೊರಿ ಹಿಂದುಲ ಲಕ್ಕದುಂತದು ಗೌರವ ಕೊರ್ಪುನಂಚಿನ ಕಾಲ ಬೈದನೆ ಇನಿ ಭಾರತ ಪನ್ಪಿನವು ಲೋಕೊಡೊರ್ಮೆಲ ಓಲೆ ಪೋಂಡು ತೋಂಡಂದಿತ್ತೆಲ್ಲ ನಮಕೆ ಮಧ್ಯಸ್ಥಿಗೆ ಗೆದನುಡುಂದಂಡ ಭಾರತ ಬೋಡು ಎಂದು ಅಪಗಂಡ ಇಂಚಿತ್ತಿನ ಭಾರತ ಇನಿತ್ತ ದಿನ ಲೋಕೊಡೊರ್ಮೆಲ ವಿಶ್ವಗುರು ಆತನಂದಂಡ ಐಕ್ಯ ಕಾರಣ ನಮ್ಮಲ್ಪ ಇತ್ತನ ಸನಾತನ ಹಿಂದೂ ಸಂಸ್ಕೃತಿ ಬಂದುಳೆ ನಮಕ್ ಮಾತೆರೆಕ್ಲ ಗೊತ್ತುಂಡು ಬಂಜಿದ ಬಡವ ಅಣ್ಣಂದಿತ್ತಂಡ ನಮ್ಮನ್ ಬಂಜಿಗೆ ನುಪ್ಪು ತಿನ್ಪ ಅವು ನಮ್ಮನ ಸಂಸ್ಕೃತಿ ಇನೇ ಬಂಜಿ ದಿಂಜಿದಲ ಬುಕ್ಕಲ ನಮ್ಮ ಅವೇನು ತಿಂದೊಂದು ಪೋಣಂದಿತ್ತಂಡ ಅವು ವಿಕೃತಿಗೆ ಆಂಡ ಬಂಜಿ ದಿಂಜಿದೆ ನಮ್ಮೊಟ್ಟಿಗೆ ಈ ಉಪ್ಪುನ ಕೊಲ್ಲ ಬಂಜಿ ದಿಂಜಾವುಡೊಂದು ಪಣ್ಪುನವು ಒಂಜಿ ಸಂಸ್ಕೃತಿ ಇತ್ತಂಡ ಅವು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಪನಿ
ಪಡೆಯರ ಯಾನ ಪೆರ್ಮೆ ಪಡೆವೆ ಬಂದೊಳೆ ನಮ್ಮ ಮಾತೆರ್ಲ ನಂಬಿಕೆ ದೀತಿನ ಒಯ್ಟಿಂದ ಕೆಂಡ ಸರ್ವೇ ಜನ ಸುಖಿನೋಪ ಬಂತು ಪಂಡ ಈ ಲೋಕೊಡಿತಿನ ಪ್ರತಿಯೊಂಜಿ ಜೀವಿಲ ಅವು ಸುಖವಾದ ಉಪ್ಪುಡು ಶಾಂತಿಡು ಉಪ್ಪುಡು ನೆಮ್ಮದಿಡಿಪ್ಪುಡು ಒಂದು ಪಂದ ಆಲೋಚನೆ ಮಲ್ಪುನ ಇನಿ ನಮ ಕುಪ್ಪುನಂಚಿನ ಒಂಜಿ ದೇಶ ಅಂದ ಪಂಡ ಅವು ನಮನ ಭಾರತ ದೇಶ ಇಂಚಿತ್ತಿನ ಭಾರತ ದೇಶಡು ನಮ ಮಾತೆರ್ಲ ಇನಿ ನರಮಾನ್ಯತ ಉಂಡಾಯಿನ ನಮನ ಭಾಗ್ಯ ತಂದೆ ಬೇತೆ ಓವುಲ ಅತ್ತು ಪನೇರ ಯಾನಿ ಪುರ್ತುಡು ಪೆರ್ಮೆ ಪಡೆವೆ ಬಂದುಳೆ ಅಂಡ ಕೆಲವೊಂಜಿ ವಿಚಾರೋಡು ನಮ್ಮ ಪಾತ್ರಿಕತೆ ಮಲ್ಪೊಡಿಗೆ ಡಾಕ್ಟರ್ ಪನ್ನಗನಿ ಪಂಡಿರು ಒಂಜಿ 10 ವಿಚಾರೊಲಿನ ಪನ್ಲೇನ್ ಖಂಡಿತ ಸತ್ಯ ಇನಿ ನಮ್ಮಲ್ಪ ಉಪ್ಪು ನಂಚಿನ ದೋಷ ಉಪ್ಪು ನಮ್ಮಲ್ಪ ಇಪ್ಪು ನಂಚಿನ ಸಾಮಾಜಿಕ ಪಿಡುಗು ಅದುಪ್ಪು ಆ ಜಾತೀಯತೆ ಅತ್ತನಿತನ ಅಸಮಾನತೆ ಒಬ್ಬೊಂಡ ಅವು ಇನಿ ನಮ್ಮನ್ನು ದಾದನ ಒಂಜಿ ರೀತಿದ ಬೇನೆ ಮಲ್ತೊಂದುಂಡ ಪನ್ಪಿನ ಬೇಜಾರೆ ಅಪಗಂಡ ಅವೇನು ಪೋವುಡುಂದಾಂಡ ನಮದಾದ ಮಲ್ಪೊಲಿಂದ ಕೆಂಡ ಇಂಚಿತ್ತಿನ ಸಾರ್ವಜನಿಕ ಗಣೇಶೋತ್ಸವಡೆ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕು ಲೆಲಕ ಸೇರ್ದ ಆಂಡ ಇನಿ ಓವು ನಮ್ಮ ಆಲೋಚನೆ ಮಲ್ಪೋನ ಅಸಮಾನತೆ ಅತ್ತನಿತನ ಅಸ್ಪೃಶ್ಯತೆ ಭೇದ ಭಾವ ಮೇಲು ಕೀಳು ಪನ್ಪಿನವು ಖಂಡಿತವಾತ್ಲ ಓಲ್ಲ ಹಿಂದೂ ಧರ್ಮದ ಉಲ್ಲೇಖ ಆತಜಿ ಅಪಗಂಡ ಒಲ್ಪ ಉಂಡಾಣಂದ ಕೆಂಡ ನರಮಾನ್ಯ ನೆನ್ನೆ ಉಂಡು ಮಲ್ತೊಂದು ಬತ್ತೆ ಖಂಡಿತ ಸತ್ಯ ನಮಕ್ ಮಾತೆರೆಕ್ಲು ಗೊತ್ತುಂಡು ಆನಿತ ದಿನ ಆ ನರಮಾನಿ ಉಂಡು ಮಲ್ತಿನಂಚಿನ ಜಾತೀಯತೆ ಓವುಂಡ ನಮಕ್ ಮಾತೆರೆಗ್ಲ ಪಂಡಿಲೆಕನೆ ನಮ್ಮ ಓ ಒಂಜಿ ಗ್ರಂಥಡು ಓದಿಲೆಕನೆ ದೇವೇರೆ ವಾ ರೀತಿದ ಸೃಷ್ಟಿ ಮಲ್ತಿರ ಪಂಡ ತರಿಟಿ ಈ ರೀತಿದ ಸಮುದಾಯ ತಕ್ಕಲು ಪುಗೆಲಿಡೆ ನನೊಂಜಿ ಸಮುದಾಯ ತಕ್ಕಲು ತೊಡೆಟ್ಟೆ ನನೊಂಜಿ ಸಮುದಾಯ ತಕ್ಕಲು ಕಾರಿಡೆ ಶೂದ್ರರು ಈ ರೀತಿದ ಒಂಜಿ ಕಲ್ಪನೆ ಓವುಂಡ ಅಲ್ಪ ಪುಟ್ಟೊಂಡಿರಿಂದ ಪಂದೆ ನಮ್ಮ ಅಲ್ಪ ಕೆಬಿಕೆ ಎನ್ನುವ ಅಂಡ ಅವು ಶುದ್ಧ ಸುಳ್ಳು ಬಂದುಳೆ ಅಲ್ಪ ಪುಟ್ಟೊಂದಿನ ಅತ್ತೆ ಅಕಲು ಅಲ್ಪ ಆ ರೀತಿದ ವರ್ಗಗಳು ಸಮನಾಯನಕ್ಲು ಒಂದು ಪನ್ಪಿನಂಚಿನ ಉಲ್ಲೇಖ ನಮ್ಮ ಅಲ್ಪ ತೂವೊಂದು ಬರೋಳಿ ಅಪಗಂಡ ಒರಿ ಶೂದ್ರೆ ಇತ್ತೆಂದಿತ್ತಂಡ ಆಯೆ ತನ್ನ ವಿದ್ಯಾವಂತಿಕೆಡಾದುಪ್ಪು ಅತನ ತಾನು ಕಲ್ತನಂಚಿನ ವಿದ್ಯೆ ಆದುಪ್ಪು ಅತನ ತಾನು ಕಲ್ತನಂಚಿನ ವಿಚಾರ ಧಾರೆಲು ಹೋಗ್ಬೊಂಡ ಅವೇನು ಮಾತ ಆಡೆಗೆ ಎತ್ತಾವು ನಂಚಿನ ಬೇಲೆನ ನಮ್ಮ ತೂವೊಂದು ಬರ್ಪ ಬಂದುಳೆ ನಮ್ಮ ನೆಂಪು ದಿವಡಾಯಿನ ಎತ್ತೆ ಯಾಪಲ ಹಿಂದೂ ಸಮಾಜಡೆ ನಮ್ಮ ಜಾತಿದ ವಿಚಾರಡು ಪುಡತ್ತೊಂದು ಪೋಯಂದಿ ತಂಡ ಯಾಪುಗಲ ನಮಕ್ ಲಕ್ಕದುಂತಿಯರ ಬಂಗಾಪುಣಿಗೆ ಒಡೆದ ಮನೆ ಯಾಪಲ ಕೂಡ ಲಕ್ಕದುತ್ತೂಜಿ ಪನ್ಪಿನಂಚಿನ ಪಾತ್ರ ನಮ್ಮ ಮಾತೆರ್ಲ ತೆರಿದಿನಕುಲು ಅಪಗಂಡ ನಮ್ಮಡಿತ್ತುನಂಚಿನ ಜಾತೀಯತೆ ಹೋಗುಂಡ ನಮ್ಮಡಿತ್ತುನಂಚಿನ ಅಸಮಾನತೆ ಹೋಗುಂಡ ಅವು ಮಾತ ದೂರ ಪೋವಡು ರಾಷ್ಟ್ರಗೂ ಬೋಡಾದೆ ನಮ್ಮ ಮಾತೆರ್ಲ ಒಟ್ಟುಗಾತ ಬೆನಡಾಪುಂಡು ಸಮಾಜಡಿತ್ತಿನಂಚಿನ ಏಕತೆ ಹೋಗುಂಡ ಅವೇನು ಕುಡೋರ ಕನವಡಾಪುನವು ನಮ್ಮ ಮಾತೆರ್ಲ ತೆರಿಯೋಡಾಯಿನಂಚಿನ ವಿಚಾರ ಬಂದುಳೆ ನಮ್ಮ ಯಾಪಲ ನಮ್ಮ ಬದುಕುಂದಿತ್ತಂಡ ಅವು ಅಪ್ಪೆ ಗರ್ಭ ಉಡೆತು ಬತ್ತಿನ ಕುಲಿಗೆ ಆ ಗರ್ಭಡ್ ಉಡೆನಗ ನಮ್ಮ ಒಲ್ಲ ಅರ್ಜಿ ಪಾಡ್ತಿಜ ಯಾನ ಈ ಸಮುದಾಯಡ್ ಪುಟ್ಟುವೆ ಯಾನ ಆ ಸಮುದಾಯಡ್ ಪುಟ್ಟುವೆ ನಾನೊಂಜಿ ಸಮುದಾಯಡ್ ಪುಟ್ಟುವೆ ಅಂದೆ ಅಪಗಂಡ ಓಲಾಂಡ್ಲ ಇತ್ತೆದಲ ಗ್ರಾಮವನ್ನು ಮಿನಿ ಇತ್ತು ತುಂಡಿದ್ನ ಅಪಗ ಜನಕುಲು ಪೋತು ಯಾನ ಈ ಸಮುದಾಯಡ್ ಪುಟ್ಟಪೆ ಎನ್ನ ಮಗನೇ ಈ ಸಮುದಾಯಡ್ ಪುಟ್ಟಪೆ ಪನ್ಪಿನ ಅರ್ಜಿ ಕೊಡ್ತುವೆರ ದಾದನ ಇಂಕ ತೆರಿ ಅಂದೆ ಬಂದುಳೆ ನಮ್ಮ ಆಲೋಚನೆ ಮಲ್ಪೋಡು ಯಾಪಗೋ ನಮ್ಮಡ ಈ ಜಾತೀಯತೆ ಪನ್ಪಿನ ಕಲ್ಪನೆ ಬರ್ಪುಂಡ ಅವೇನೆ ನಮ್ಮ ಪಿದ ಇದೆತ್ತು ಪಾಡಿ ಅಂದಿತ್ತಂಡ ಖಂಡಿತವತ್ಲ ನಮ್ಮ ಸನಾತನ ಸಂಸ್ಕೃತಿಗೆ ಒವೇ ರೀತಿದ ಅಳುಕುಲ ಬರ್ಪುಜಿ ಪನ್ಪಿನ ಪಾತೆರ ಸತ್ಯ ಇನಿ ಭಾರಿ ಬೇಜಾರಾಪುಂಡು ನಮ್ಮ ಮಾತೆರ್ಲ ಅಲ್ಪ ಬೇತೆ ಲೇಸಿಲಿನ ಮಾತ ಅಟ್ಟನೆ ಮಲ್ತೊಂದುಪ್ಪುವ ಇನಿ ಮುರಾನಿ ಕರಿನಂಚಿನ ಆಟಿ ತಿಂಗೋಳು ಆದುಪ್ಪು ಆಟಿಡೊಂಜಿ ದಿನ ಅಂದ ಆಚರಣೆ ಮಲ್ತ ಐನ ಒಟ್ಟಿಗೆನೆ ನಮ್ಮ ಕೆಸರ್ಡು ಒಂಜಿ ದಿನ ಅಂದ ಆಚರಣೆ ಮಲ್ತ ಅಪಗ ನಮ್ಮ ಆಲೋಚನೆ ಮಲ್ಪೊಡೈನ ಅವು ಮಾತ ಸಾರ್ವಜನಿಕ ಕಾರ್ಯಕ್ರಮಗಳು ಅಂಡ ದಿನ ಕರಿತು ಎನ್ನ ಈ ಸಮುದಾಯತನ ಕೆಸರ್ಡು ಒಂಜಿ ದಿನ ಬರ್ಪಿ ಐತಾರದಾನಿ ನನೊಂಜಿ ಸಮುದಾಯದನ ಆಟಿಡೊಂಜಿ ನನೊಂಜಿ ಐತಾರದಾನಿ ಪನ್ಪುನಾಡೆ ಮುಟ್ಟಲ ನಮ್ಮ ವಿಗಡನೆ ಆವೊಂದುಲ್ಲ ಯಾನೆ ಬಾರಿ ಬೇಚಾರಡು ಒಂಜಿ ವಿಚಾರ ಪನ್ನೊಂದುಲ್ಲೆ ಬಂದುಳೆ ಒಂಜಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಒಂಜಿ ಸಮುದಾಯದ ಒರಿ ವ್ಯಕ್ತಿ ಆಯೆ ಎಂಕ್ಲಿನ ಸಮುದಾಯದ ಎಲ್ಲಂಜಿ ಐತಾರದಾನಿ ಕೆಸರ್ಡು ಒಂಜಿ ದಿನ ಉಂಡು ಪನ್ಪಿನ ಪೋಸ್ಟರ್ನ ಪಾಡುವೆ ಆ ಪುರ್ತುಗನೆ ತಟಪಟ ಅಂತ ಪಂಡೆ 250 ಜಾಸ್ತಿ ಲೈಕ್ಸ್ ಪೂರ ಬತ್ತ ಅಪಗಂಡ ಆ ಲೈಕ್ಸ್ ಮಾತ ಏರು ಕೊರ್ನಂದಕೆಂಡ ಅವೇ ಸಮುದಾಯತಗಳು ಐನ ಬೆರಿಕೆ ನಾನೊಂಜಿ ಕಮೆಂಟ್ ಎಲ್ಲ ಬತ್ತಂಡೆ ಇನೇ ನಿಕ್ಲನ ಸಮುದಾಯತ ಕೆಸರ್ಡು ಒಂಜಿಡೆ ನಿಕ್ಲು ಒರಿಯ ರಾಜಕೀಯ
ರಾಜಕೀಯ ತಾಯನ ಲೆತ್ತರಂದಿತ್ತಂಡ ಎಲಂಜ ಐದು ಬುಕ್ಕದ ಐತಾರ ದಾನಿ ಎಂಕ್ಲಿನ ಸಮುದಾಯ ತಾಯನೆ ರಡ್ ಐನ ಜನ ರಾಜಕೀಯ ತಗ್ಲಿನ ಲೆಪ್ಪು ಅಂದೆ ಐಕ್ಲ ಇರ್ನುದು ಲೈಕ್ಸ್ಗಳು ಬತ್ತ ಅಪಗಂಡ ನಮ್ಮ ಆಲೋಚನೆ ಮಲ್ಪೊಡು ಮೂಲ ಹಿಂದೂ ಸಮಾಜ ಒಟ್ಟುಗೂ ಸೇರಿದ ಮಲ್ಪುನಂಚಿನ ಈ ಸಾರ್ವಜನಿಕ ಬೇಲೆಡೆ ನಮ್ಮ ಆ ಸಮುದಾಯ ಈ ಸಮುದಾಯ ಅಂದು ಮಲ್ತೊಂದು ಪೋಂಡೊಂದಿತ್ತಂಡ ನಮ್ಮನೆ ಹಾಳು ಉಪ್ಪಿನ ತಂದೆ ನಮ್ಮ ಇಡೀ ಸಮಾಜನೆ ತೂದು ನನುರಿ ತೆಲಿಪು ನಕಲು ಉಪ್ಪು ಬಂದುಳೆ ಅಪಗಂಡ ನಮ್ಮಡು ಉಪ್ಪೊಡ ಇನಂಚಿನ ವಿಚಾರ ಓಬುಂಡ ಅವೇನು ನಮ್ಮ ಈಡೇರಿಸವಡಾಪುಂಡು ಬಾಲಗಂಗಾಧರ ತಿಲಕೆರೆ ಆನಿತ ದಿನ ಕಟ್ಟು ದಿನಂಚಿನ ಕನನೆ ನಮ್ಮ ಈಡೇರಿಸವಡಂಡ ನಮ್ಮ ಖಂಡಿತವತ್ಲ ಒಂಜೆ ಅಪ್ಪೆ ಜೋಕುಲ ಲೆಕ್ಕ ಉಪ್ಪೊಡಾಪುಂಡು ನಮ್ಮನ ಆತ್ಮನೆ ಕುಡೋರ ಪರೀಕ್ಷೆ ಮಲ್ತು ತೂಕ ಇನಿ ಓಲಾಂಡಲ ಒಂಜಿ ಜಾತಿ ಸಂಘಟನೆ ಆವಡುಂದಾಂಡ ಐಕೆ ಗ್ರಾಮ ಮಟ್ಟುಗು ಪೋತುಲ ಬಾರಿ ಪೆರ್ಮೆಡ್ ನಮ್ಮ ಪೋತು ಜಾತಿ ಸಂಘಟನೆ ಕಟ್ಟೊಂದು ಬರ್ಪ ಆಂಡ ಒಂಜಿ ಹಿಂದೂ ಸಮಾಜದ ಒಂಜಿ ಓವಾಂಟಲ ಸಾರ್ವಜನಿಕ ಲೇಸ್ ಆಪುಂಡಿತ್ತಂಡ ಐಟ್ ನಮ್ಮ ಪಿರವು ಜಾರದೆ ನಮಕ್ ಹಿಂದೂಂದು ಪನಿಯರ ಪೋಡಿಯ ಒಂದು ಪೋಪುಂಡು ಅಂಡ ದಾಯಿಗೆ ನಮಕ್ ಎದುರು ಉಂತುದು ತಿಗಲೆ ಕುರ್ತು ಯಾನೂರಿ ಹಿಂದೂಂದು ಪನಿಯರ ಬಲ್ಲಿ ಪನ್ಪಿನವು ಮೂಲ ಪುಟ್ಟು ನಂಚಿನ ಪ್ರಶ್ನೆ ಬಂದುಳೆ ನಮ್ಮ ಯಾಪಲ ಏರಾಂಡಲ ಬತ್ತದೆ ಮುಲ್ಪ ಸೇರ್ದಿನ ಸಮಸ್ತ ಹಿಂದೂ ಬಂಧುಲೆಡ ಎನ್ನ ಒಂಜಿ ಭಿನ್ನೈತ ದಾದಂದು ಕೆಂಡ ಏರಾಂಡಲ ಬತ್ತದೆ ಈ ಏರೆ ನಿನ್ನ ಜಾತಿ ಒಂದು ಕೆಂಡೇರಿಂದಿತ್ತನ ವರ ನಿಕಲು ಮಾತಿರ್ಲ ಯಾನೆ ಹಿಂದೂಂದು ಪಂಡಿತು ತೋಲೆ ಯಾನೆ ಹಿಂದೂಂದು ಪಂಡಿತು ತೋಲೆ ಅಪಗ ಕ್ರಮೇಣವಾತೆ ಹಿಂದೂ ಸಮಾಜ ವಾರೀತಿದ ಬಲಿಷ್ಠವಾದೆ ಇಡೀ ವಿಶ್ವ ಗುರುತ ಕನವು ಕಟ್ಟದನ ಅವು ದುಂಬಪ್ಪ ಪೋಪುಂಡು ಪನ್ಪಿನ ವಿಚಾರ ನಮ್ಮ ತೆರಿಯೋ ನಡಾಪುಂಡು ಬಂದುಳೆ ನಮ್ಮ ಪನ್ನಗ ನಮ್ಮ ಹಿಂದೂ ಒಂದು ಪನ್ಕ ಐನ ಬೆರಿಯೇ ನಮ್ಮ ಜಾತಿ ಓವುಂಡ ಆ ಜಾತಿ ಕಟ್ಟರೆ ನಮ್ಮ ಪನ್ಕ ಅಂಡ ಇನಿ ನಮ್ಮ ಏರ್ಲ ಹಿಂದೂಂದು ಪನಿಯರ ನಮ್ಮ ದುಂಬು ಪಿರವುತು ಒಂದು ಪೋಪ ಅಪಗಂಡ ಇನಿ ಒಂಜಿ ದೇಶ ಬಲಿಷ್ಠ ಆವೋಡುಂದ ಅಂಡ ನಮ್ಮಲ್ಪ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲ ಲೆಕ್ಕ ಒಪ್ಪೊಡಿಗೆ ನಮ್ಮ ಐನ ಒಟ್ಟಿಗೆನೆ ಆ ಬಲಿಷ್ಠ ಆವೋಡುಂದ ಅಂಡ ನಮ್ಮಡಿತ್ತಿನಂಚಿನ ಜಾತಿ ಸಮುದಾಯಲಾದುಪ್ಪು ನಮ್ಮಡಿತ್ತಿನಂಚಿನ ಕೂಟೋಲಾದುಪ್ಪು ನಮ್ಮ ಇನಿ ಮಾತಿರ್ಲ ಒಟ್ಟು ಸೇರಣದಿತ್ತಂಡ ನಮ್ಮಡ ರಾಷ್ಟ್ರ ಪ್ರೇಮ ಬೋರ್ಡಿಗೆ ಆ ರಾಷ್ಟ್ರ ಪ್ರೇಮ ಬುಕ್ಕ ರಾಷ್ಟ್ರ ಭಕ್ತಿ ಇತ್ತಣದಿತ್ತಂಡ ಆ ದೇಶ ಭಕ್ತಿದ ಹೊರಟು ದೇಶ ನನಲ ಮಿತ್ತ ಮಟ್ಟಗು ಪೂಪುಣು ಪನ್ಪಿನ ಪಾತ್ರ ಖಂಡಿತವತ್ಲ ಸತ್ಯ ಬಂದುಳೆ ಬಾರಿ ಬೇಜಾರ ಆಪುಂಡು ಕೆಲವೊಂಜಿ ವಿಚಾರ ಪನ್ನಗ ಎನ್ನ ಸ್ವಂತ ಉದಾಹರಣೆ ಕೊರೊಂದು ಬತ್ತೆಂದಿತ್ತಂಡ ಯಾನ ಎಲ್ಯ ಪ್ರಾಯೋಡುಪುನಗ ಹೊರ ಶಬರಿಮಲೆ ಯಾತ್ರೆ ಪೋವುಡು ಪನ್ಪಿನ ಆಲೋಚನೆ ಮಲ್ತೆ ಆ ಪೊರ್ತುಗನಗ ಅಪ್ಪೆ ಅಮ್ಮಡ ಪನ್ನಗ ಅಕುಲು ಕೈತಲ್ ತಲ್ಪನೆ ಒರಿಯ ನಡೆ ಲೆತಂ ಪೋಯೇರೆ ಆರೆ ದಾದ ಪಂಡೇರೆ ವಂಡ ಖಂಡಿತ ನಿನ್ನ ಮಗನ್ಲ ಲೆತೊಂದು ಪೋಯಿ ಶಬರಿಮಲೆ ಯಾತ್ರೆಗೆ ಪಂಡೇರೆ ಮನದಾನಿ ಬರ್ತೇರೆ ಎನ್ನಕ್ ಮಾಲೆ ಪಾಡಿಯರೆ ಐಡ್ದ ಮನತಾನೆ ದೇವಸ್ಥಾನದ ಉಲೈಗೆ ಲೆತೊಂ ಪೋಯೇರೆ ದೇವಸ್ಥಾನದ ಉಲೈಗೆ ಲೆತೊಂ ಪೋದು ಮಾಲೆ ಪಾಡ್ದು ಶರಣು ಲೆತ್ತುದು ಆಪಿನ್ನೆ ತಡ ಅಕಿರಿಡು ಒಂಜಿ ಪಾತಿರ ಪಂಡೇರಾರೆ ದಾದಂದು ಕೆಂಡ ಇನಿ ಈ ದೇವಸ್ಥಾನದ ಉಲೈ ಬತ್ತಂದಿತ್ತಂಡ ಎಲ್ಲಂಜಿಡ್ದು ಬುಕ್ಕ ಈ ಕೂಡ ದೇವಸ್ಥಾನದ ಉಲೈ ಬರಿಯರ ಇಜ್ಜಿ ಇಂದೆ ಅಪಗ ಎನ್ನ ಮನಸ್ಸಿಗೆ ಬೇನಾಂಡ್ ಒಲ ಮುಲ್ಪದ ಕಟ್ಲೆ ಇಂಚನೆ ಆದುಪ್ಪ ಅಂದ ಎನ್ನಿಯ ಯಾನ ಅಲ್ಪನೆ ಕುಲ್ಲಿಯೆ ನನೊಂಜಿ ಘಟನೆ ಪನ್ಪೆ ಬಂದುಳೆ ಯಾನೆ ಇನಿ ಒಂಜಿ ಕೆಳವರ್ಗದ ಒಂಜಿ ಯಾನೆ ಪಣೇರ ಆವಂದೆ ಯಾನೂರಿ ಹಿಂದೂ ಆತೆ ಯಾನ ಮಲ್ತಿನ ಸಾಧನೆಗೋಸ್ಕರ ಎಂಕ ಅಲ್ಪ ಸನ್ಮಾನ ಮಲ್ತೊಂದು ಬರ್ಪೇರೆ ಐನ ಒಟ್ಟಿಗೆನೆ ಮುರಾಣಿ ಇಂಚಿಪ್ಪ ಒಂಜಿ ಸನ್ಮಾನ ಅಂಡೆ ಸನ್ಮಾನ ಅನಗ ಎಂಕ್ಲೊಂಜಿ ಐನ ಜನ ಸನ್ಮಾನಗೂ ಕುಲ್ದಿತ್ತ ಯಾನ ನಡುಡು ಕುಲ್ಲುದಿತ್ತೆ ಆ ಪೊರ್ತುಗನಗ ಒರಿ ಮೇಲ್ ವರ್ಗಂದ ಏರು ನಮ್ಮ ಗುರುತಿಸವನ ಅಕುಲು ಸನ್ಮಾನ ಮಲ್ತೊಂದು ಬತ್ತೇರೆ ಎನ್ನಾಡೆಗೆ ಎತ್ತನಗ ಆರು ಸೀದ ಪಿರವು ಪೋಯೇರೆ ನನೂರಿಯನ್ನು ಲೆಪ್ಪುಡಾಯರೆ ಆಡ ಸನ್ಮಾನ ಮಲ್ತೇರೆ ಬೊಕ್ಕ ಕೂಡ ಪಿರ ಬತ್ತೇರಾರೆ ನನ್ನ ಊರಿನ ರಡ್ಡಿ ಜನಕ್ಕೆ ಆರೆ ಸುರುಕು ಮಲ್ತಿನಾರೆ ಸನ್ಮಾನ ಮಲ್ತೊಂದು ಬತ್ತೇರೆ ಅಂಡ ಆ ರಡ್ಡಿ ಘಟನೆ ಹಿಡಿದ್ಲ ಯಾನೆ ಓಲ್ಲ ಎನ್ನ ಮಾನಸಿಕತೆನ ಯಾನ್ ಎಲ್ಲೆ ಮಲ್ತೊಂದು ಜಿ ಯಾನೆ ಎಂಕ ಪೆರ್ಮೆ ಆಂಡೆ ದಾಯಗಂದ ಕೆಂಡ ಯಾನೂರಿ ಹಿಂದೂ ಎಂಕ ಸನ್ಮಾನ ಮಲ್ಪುನಂಚಿನ ಯೋಗ್ಯತೆ ಆ ನರಮಾನಿಯಾಗಿ ಇಜ್ಜಂಡು ಪನ್ಪಿನ ಪಾತೆರ ಎಂಕ ಬತ್ತಂಡೆ ಐನ ಒಟ್ಟಿಗೆನೆ ಯಾನಿ ಎನ್ನೊಂಡೆ ನನ ಯಾಪೋಗುಲ ಆ ಯೋಗ್ಯತೆ ಇಜ್ಜಂತಿನ ಮನುಷ್ಯಡ ಯಾನ ಸನ್ಮಾನ ಗೆತ್ತೊನ್ ಜಂಡಲ ತೊಂದರೆಚ್ಚಿ ಯಾನಂತೂ ಒರಿಪುನು ಹಿಂದೂ ಧರ್ಮಡೆ ಎನ್ನ ಮನಸ್ಸಿಗೆ ಏತೆ ಬೇನೆ ಆಂಡಲ ಯಾನ ಇನಿಕಲ ಯಾನೂರಿ ಹಿಂದೂಂದು ಪನೊಂದುಲ್ಲೆ ಯಾನ ನನ ದುಂಬುಗಲ ಹಿಂದುವಾತೆ ಬದುಕುವೆ ಸೈತನ ನಿತ್ತಲ್ಲ ಹಿಂದುವಾತೆ ಸೈಪೆ ಪನ್ಪಿನ ಪಾತೆರ ಬಂದುಳೆ ನಮ ನೆಂಪು ದೇವೋಡು ನಮಕ್ಕೆ ಯಾಪಲ ಒಂಜಿ ಬೇನೆ ಆಂಡಂದಿತ್ತಂಡ ಐಕ್ ಮತಾಂತರನೆ ಕಾರಣ ಹತ್ತು ಪನ್ಪಿನೆ ನಮ ತೆರಿಯೋ ನಡಾಪುಂಡು ಇನಿ ಮತಾಂತರ ಆತು ಪೋಯಿರಂದಿತ್ತಂಡ ಅಕುಲ್ಲಾವುಲು ಸುಕ್ಕಟ್ಟು ಉಲ್ಲೇರ ಅಂದ ಕೆಂಡ ಖಂಡಿತ ಬತ್ಲ ಇಜ್ಜಿ ಬಂದುಳೆ ಮುರಾಣಿ ಕೆಲವೊಂಜಿ ವಿಚಾರದ ಬಗೆಟ್ಟೆ ಪಾತೆರ ಕತೆ ನಡ
ನಡತೊಂದು ಬತ್ತಂಡೆ ಏರು ಮಾತ ಈ ದೇಶಡು ಪರಿಶಿಷ್ಟ ಜಾತಿಯಿಂದ ಗುರುತಿಸವಂದೇರ ಆ ಪರಿಶಿಷ್ಟ ಜಾತಿಡು ಗುರುತಿಸವನ್ನ ವ್ಯಕ್ತಿಲೆಗೆ ಮುಲ್ಪ ಮೀಸಲಾತಿ ಕೊರ್ತಂಡೆ ಡಾಕ್ಟರ್ BR ಅಂಬೇಡ್ಕರ್ ಕೊರ್ನಂಚಿನ ಆ ಸಂವಿಧಾನದ ಶಿಲ್ಪಿ ಕೊರ್ನಂಚಿನ ಅವಕಾಶದವರ ಪ್ರತಿಯೊರಿಯಗ್ಲ ಮೀಸಲಾತಿ ಮುಲ್ಪ ಉಂಡು ಅಂಡ ಏರು ಮಾತ ಐದು ಮತಾಂತರ ಆತ ನನೊಂಜಿ ಮತಕ್ಕೂ ಪೋಪೇರ ಅಕುಲೆಗ್ಲ ಮೀಸಲಾತಿ ಕೊರಡು ಪನ್ಪಿನ ಲೆಕ್ಕಾಚಾರ ಪಾಡೊಂದುಲ್ಲೇರೆ ಅಪಗ ನಮ್ಮ ಆಲೋಚನೆ ಮಲ್ಪೋಡು ಇನಿಕ್ಲ ನಮ್ಮ ಹಿಂದೂ ಧರ್ಮಡಿ ಇತ್ತೊಂದು ನಮಕ್ ತಿಕ್ಕುನಂಚಿನ ಮೀಸಲಾತಿನೇ ಅಕುಲೆಗ್ಲ ಕೊರ್ಪೇರಂದಿ ತಂಡ ನಮ್ಮ ಆ ರೀತಿದ ಚಿಂತನೆ ನಮ್ಮ ದೇಶಡು ನಡತೊಂದುಂಡು ಪನ್ಪಿನೇ ನಮ್ಮ ಆಲೋಚನೆ ಮಲ್ಪೋಡು ಎಲ್ಲೆತ್ತ ದಿನ ಆ ಪೋಯಿನಂಚಿನ ಮತತ ಅನ್ಯ ಮತತಾತ್ಲು ಮಾತಿರ್ಲ ಎಂಕುಲ್ಲ ಪರಿಶಿಷ್ಟ ಜಾತಿ ಒಂಜತ್ತು ಒಂಜಿ ಕಾಲುಡು ಎಂಕುಲ್ಲ ಮತಾಂತರಾತು ಬತ್ತಿನಗುಲೊಂದು ಪಂಡೇರ್ನ ನಮ್ಮಡ ಉತ್ತರ ಒಲ್ಪ ಉಂಡು ಪನ್ಪಿನೇನೆ ನಮ್ಮ ಮಾತಿರ್ಲ ಆಲೋಚನೆ ಮಲ್ಪೊಡಾಪುಂಡು ಬಂದುಳೆ ಇನಿ ನಮ್ಮನ ಮಾತಿರೆಲ್ಲ ಒಟ್ಟು ಮಲ್ತೊಂದು ಬೈದ ನಮ್ಮ ಮಾತಿರ್ಲ ಏಕರಾಶಿಡು ಬತ್ತೊಂದು ಬತ್ತ ಇಂಚಿತ್ತಿನ ಈ ಸುಖ ಶಾಂತಿಗೂ ಬೋಡಾದ ನಮ್ಮ ಮಾತಿರ್ಲ ಏಕರಾಶಿಡು ಒಪ್ಪೊಡಾಪುಂಡು ಇನಿ ನಮ್ಮ ಎಂಚಂದಿ ತಂಡಲ ನಮ್ಮ ಓವು ರೀತಿದ ಕಲ್ಪನೆ ಉಂಡ ನಮ್ಮಡಿತ್ತಿನ ಚಿಂತನೆ ಉಂಡ ಅವೇನು ನಮ್ಮ ಪತ್ತೊಂದು ಪೋಡಾಪುಂಡು ಬಂದುಳೆ ನಿನ್ನ ಒಟ್ಟಿಗೆ ಕೆಲವೊಂಜಿ ವಿಚಾರ ಪನ್ನೊಡಾಪುಂಡು ಇನಿ ತುಡಾರು ಪನ್ಪುರಂಚಿನ ಮಾಮಲ್ಲ ಲೇಸೆ ಸಮಾನ ಮನಸ್ಸಿಕೇರ್ ಮಾತಿರ್ಲ ಒಟ್ಟು ಸೇರೊಂದು ಒಂಜಿ ತುಡಾರು ಪನ್ಪುನ ಲೇಸೆ ಪರ್ಬದ ಕಾಲಘಟ್ಟಡ ಮಲ್ತೊನ್ವೇರೆ ನಮ್ಮ ಮಾಲಿಂಗೇಶ್ವರ ದೇವರನ ಸನ್ನಿಧಾನಡ್ಲ ಗರ್ಭಗುಡಿರ್ದು ಕೊರ್ನಂಚಿನ ನಂದಾದೀಪ ಉಂಡ ಅವು ನಮ್ಮ ಸಮುದಾಯದ ಬಂಧುಲೇನ ಇಲ್ಲದ ಉಲೈಗೆ ಪೋತು ಅಲ್ಪ ಅಕ್ಲೊಟ್ಟಿಗೆ ಸಹಭೋಜನ ಮಲ್ತೊಂದು ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲು ಪನ್ಪಿನ ನೆಲೆಕಟ್ಟದಿ ಒಂದು ಬೆನ್ಪುನಂಚಿನ ಒಂಜಿ ಕೂಟ ಉಂಡು ಅವು ನಮ್ಮ ತುಡಾರದ ಆ ಸಮಾನ ಮನಸ್ಕರನ ಕೂಟ ಆ ಪೊರ್ತುಡು ಪ್ರತಿಯೊರಿಲ ಅಲ್ಪಲ್ಪದ ಒಂಜಿ ಕಾಲನಿ ಅತನ ಆ ಸಮುದಾಯದ ಅತನ ಏರೆ ಮಾತ ಸಮಾಜ ಬಾಂಧವ್ಯರುಲ್ಲೆರ ಅಲ್ಪ ಪೋತು ನಿಖಲ್ ನಲ್ಪ ಎಲ್ಲೆತ ದಿನ ತುಡರ್ ಲೇಸ್ ಮಲ್ಪುಕ ಅಂದ್ ಬನ್ಪೇರೆ ಅಪಗ ಮಾತಿರ್ಲ ಗೊತ್ತೊನ್ವೇರೆ ಅಂಡ ಮಗರ್ನ ದಿನನೇ ಕುಡಲೆಪ್ಪು ಬರ್ಪುಂಡು ಎನ್ನ ಇಲ್ಲಡು ಬೋಡ್ಚಿ ಐಡ್ದು ಬುಕ್ಕದ ಇಲ್ಲಡು ದೀಕ ಅಂದೆ ದಾಯಿಗೆ ಈ ರೀತಿದ ವ್ಯವಸ್ಥೆ ಅಪಗಂಡ ಏರ ಒಂಜಿ ಸಮಾನ ಮನಸ್ಕೇರ್ ಮಾತಿರ್ಲ ನಮ್ಮ ಮಾತ ಒಟ್ಟುಗು ಉಪ್ಪುಕ ಅಂದ್ ಪನ್ಪಿನ ಆಲೋಚನೆ ದಿವೊಂದು ಪೊಂಡ ಕೆಲವೊಂಜಿ ಬಂದುಳು ಆ ಪೊರ್ತುಗನಗ ಐನ ನಡುಟು ಪೋದು ಅಲ್ಪ ವಿಷ ಬೀಜ ಬಿತ್ತದೆ ನಮ್ಮ ಅಕ್ಲನೊಟ್ಟಿಗೆ ಸೇರುಣ ಬೋಡ್ಚಿ ಪನ್ಪಿನ ಪಾತ್ರ ಪನ್ಪೇರೆ ಬಂದುಳೆ ನಮ್ಮ ಮೂಲ ಅರ್ಥಮಂತು ನೊಡಾಯಿನ ದಾದಕ್ಕೆ ಎಂಡ ನಮ್ಮ ವಾ ಜಾತಿ ಸಮುದಾಯಕ್ಕೆ ಸೇರಿದುಪ್ಪ ಮುಲ್ಪ ತನ್ನ ಬೇಲೆನ ಬೇಯ್ಯರ ಬೋಡಾದೆ ಒಂಜಾತು ವ್ಯಕ್ತಿಲ್ ನಕ್ಲೆ ವಿಷ ಬೀಜನು ಬಿತ್ತದೆ ಇಡೀ ನಮನ ಹಿಂದೂ ಸಮಾಜನ ಪುಡಪ್ಪುನಂಚಿನ ಬೇಲೆ ಮಲ್ತೊಂದುಲ್ಲೇರೆ ಅಪಗ ನಮ್ಮ ಮಾತಿರ್ಲ ಕುಡೋರ ಯಾನೆ ಹಿಂದೂ ಎಂದು ಪನ್ನೊಡಾಪುಂಡು ನಮ್ಮ ಮಾತಿರ್ಲ ನಮ್ಮ ಅಪ್ಪೆ ಮಣ್ಣೆ ಈ ಭಾರತ ದೇಶ ಅಂದು ಪನ್ನೊಡಾಪುಂಡು ಬಂದುಳೆ ಇನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದುಪ್ಪು ವಿಶ್ವ ಹಿಂದೂ ಪರಿಷತ್ ಆದುಪ್ಪು ಅತ್ತಂದಿ ತಂಡ ಮಾತೃಶಕ್ತಿ ದುರ್ಗಾವಾಹಿನಿ ಬಜರಂಗ ದಳದ ಇಂಚಿತ್ತಿನ ಕೂಟದಕ್ಲಾದುಪ್ಪು ಅಕಲೆ ಆ ನಿಡ್ತು ಇನಿವರೆ ಮುಟ್ಟಲ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕ್ಲಕ ಉಪ್ಪೊಡು ಪನ್ಪಿನ ವಿಚಾರಣೋ ಅಪಗಪಗ ಪನೊಂದು ಬರ್ಪೇರೆ 1925 ಉಂಡಾಯಿನಂಚ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ವ್ಯವಸ್ಥೆಲ ಓವು ಉಂಡೊಂದು ಕೆಂಡ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲು ಅಕುಲು ಆ ಪೊರ್ತುಡು ಪನೊಂದು ಬತ್ತಿನ ವಿಚಾರ ಓವುಂದು ಕೆಂಡ ನಾ ಹಿಂದೂ ಪತಿತೋ ಭವೇತ್ ಹಿಂದವ ಸೋದರ ಸರ್ವೇ 1900 ಅಜ್ಪೆಡೆ ಆ ವಿಚಾರನು ದಿವೊಂದು ಬತ್ತೇರೆ ಅಪಗ ದೇಶಗೋಸ್ಕರ ಈ ದೇಶಡು ಬದುಕುನಂಚಿನ ಪ್ರತ್ಯೊರಿಯ ನರಮನಿಗೋಸ್ಕರ ಎಡ್ಡೆಪ್ಪುನು ಬಯಕುನಂಚಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಂದುಳೆನೆ ಇನಿ ದೇಶದ್ರೋಹಿಲು ಪನ್ಪುನಂಚಿನ ಅವೇತೋ ಹಿಂದೂ ಬಂದುಳ್ಳ ನಮ್ಮ ನಡುಟು ಉಲ್ಲೇರೆ ಮುಂದಿನ ಬಗೆಟ್ ನಮ್ಮ ಆಲೋಚನೆ ಮಲ್ಪಡು ಇನಿ ಖಾಲಿ ಸಂಸತ್ತುಡು ಪೋದು ಅಲ್ಪ ಶಿವದೇವರನ ಭಾವಚಿತ್ರನು ತಿರ್ಗಾದು ಪತ್ತಂದಿತ್ತ ನಾಡಿಗೆ ಹಿಂದೂ ಆಪುಜಿ ನಮ್ಮ ಹಿಂದೊಂದು ಪಂಡ ನಮ್ಮ ಉಡಲಿಡು ಪೊಡು ನಮ್ಮ ಯಾಪುಗಲ ನಮ್ಮ ದೇಶಗೋಸ್ಕರ ಬೇಲೆ ಬೆನ್ನಿ ಬೆನ್ಪುನಕಲು ಪನ್ಪಿನೇನೆ ನಮ್ಮ ಅರ್ಥ ಮಲ್ತೊನಡಾಪುಂಡು ಬಂದುಳೆ ಸಾರ್ವಜನಿಕ ಗಣೇಶೋತ್ಸವ ಆನಿತ ದಿನ ಆವಡುಂದ ಅಂಡ ಆರೆ ಆಲೋಚನೆ ಮಲ್ತೊಂದಿತ್ತಿನ ಆ ರೀತಿದ ಕಲ್ಪನೆ ಹೋಗ್ತಂಡ ಖಂಡಿತವತ್ಲ ಆನಿ ಮಲ್ತೇರೆ ಅಪಗ ಆನೆ ಪ್ರತಿಯೊರಿಯಲ್ಲ ದೇಶಡು ಇತ್ತಿನಕ್ಲ ಮಾತಿರ್ಲ ಅನಕ್ಷರಸ್ಥೆರ ಆದಿತ್ಯರ್ನಲ್ಲ ಅಕ್ಲೆಡ ದೇಶಭಕ್ತಿದ ಕಿಚ್ಚನೆ ವಾರೀತಿಡು ಪುಟ್ಟಾಯರು ಪನ್ಪಿನವು ನಮ್ಮ ಮೂಲ ಮಾತಿರ್ಲ ಪೆರ್ಮೆ ಪಡೆವಡೇನ ನಮ್ಮ ಮಾತಿರ್ಲ ಇತ್ತ ವಿದ್ಯಾವಂತರಾದಿತ್ತಂಡಲ ಏನಡ ಜಾತಿ ಪ್ರೇಮ ಪೂಪುನ್ನೆ ಇಜ್ಜಿ ನಮ್ಮ ಒಂಜಿ ಎಲ್ಯ ಉದಾರ್ಮೆಗೆ ತೊಂಡಂದಿತ್ತಂಡಲ ನಮ್ಮ ಇನಿ ಬೆಂಗಳೂರಿಗೂ ಪೋಂಡಂದಿತ್ತಂಡ ಅಲ್ಪ ಏರ್ಲ ಜಾತೀಯತೆ ಮಲ್ಪುಜೆರೆ ಮುಲ್ಪಡದೆ ಪೋಯಿನ ಜವನೇರೆ ಜವಂತಿಯಲು ಮಾತಿರ್ಲ ಗಮ್ಮತಡು ವನಸ್ ಮಲ್ಪೇರು ಒಟ್ಟಿಗೆ ಕುಲದು ವನಸ್ ಮಲ್ಪೇರು ಪ್ರತಿಯೊಂಜಿಲ ಮಲ್ಪೇರೆ ಅಂಡ ಬೆಂಗಳೂರುದು ಕೂಡ ಬಸ್ ಮಿತರದೆ ಪುತ್ತೂರುಡು ಜಪ್ಪುನಾಗ ಆ ಜಾತಿ ಪನ್ಪುನಂಚಿನ ಕಟ್ಲೆ ಅಕ್ಲಿನ ಬೆರಿ ಪತ್ತೊಂದು ಬರ್ಪುಂಡು ಈ ರೀತಿದ ವಿಚಾರನು ದಾಯಿಗ ನಮ್ಮ ಕೂಡ ಕನಪ ಪನ್ಪಿನೇನೆ ನಮ್ಮ ಆಲೋಚನೆ ಮಲ್ಪೊಡಾಪುಂಡು ನಮ್ಮ ಆನಿ ಬಾಲಗಂಗಾಧರ ತಿಲಕೆರೆಗೆ ಅನಕ್ಷರಸ್ಥ ಕುಟುಂಬ ತಕ್ಲೆಗೆ ಇಡೀ ದೇಶಭಕ್ತಿ ದೆರ್ಪಾಯರ ಆತನಿಗೆ ಅಂಡ ಇನಿ ಅಜ್ಜಿ ನಮ್ಮ ಇಲ್ಲದ ಉಲ ಹಿಡ್ಕೊಳ್ಳೊಡ್ಡು ವಾಟ್ಸಪ್ ವಿಡಿಯೋ ಕಾಲ್ ಮಲ್ತೊಂದು ಪೇರೆ ಅಪಗ
ಆ ವಾಟ್ಸಪ್ ತೇರಿನಂಚಿನ ಅಜ್ಜಿಗೆ ಈ ಜಾತೀಯತೆದ ವಿಚಾರನು ಪಿದೈ ಪಾಡ್ರ ಪಂಡಿತ ಕೊರ್ರ ಏರ್ಲ ಇಜ್ಜೆರ ಪನ್ಪಿನೇನೆ ನಮ್ಮ ಆಲೋಚನೆ ಮಲ್ಪಡಾಪುಂಡು ಇನಿ ಏತು ದೂರೋಡಿತ್ತಂಡಲ ಅಜ್ಜಿ ಇಲ್ಲಡುಕೊಳ್ಳುದು ಮೊಬೈಲ್ ಒತ್ತುದು ಅಪ್ಪೆ ಆ ಮಗಳಿಗೆ ಮಗ ಕತನ ಪುಳ್ಳಿಗಂಡಲ ಅಕ್ಕಲು ಆನ್ಲೈನ್ ಕಾಲು ಕೊರ್ಪೇರೆ ಪಾತಿರುವೆರೆ ಅಂಚಿತ್ತಿನ ಅಜ್ಜಿಗೆ ನಮ್ಮ ಇಡೀ ಸ್ಮಾರ್ಟ್ ಫೋನ್ ದ ವ್ಯವಸ್ಥೆನ ಮಾತ್ರ ಪಂದು ಕೊರ್ದ ಅಂಡ ನಮ್ಮಲ್ಪ ಉಪ್ಪುನಂಚಿನ ಭೇದ ಭಾವ ಮೇಲು ಕೀಲಿನ ಮಾತ್ರ ದೂರ ಮಲ್ಪರೆ ಏರೆಗ್ಲ ಪಂದು ಕೊರ್ಯರ ಇತ್ತೆ ಪುರ್ಸೋತು ಪನ್ಪಿನವು ಇಜ್ಜಿ ಬಂದುಳೆ ಇನ್ನು ಎಂಚಂದ ಕೆಂಡ ಈ ರೀತಿದ ಅಸಮಾನತೆ ಓವುಂಡ ನಮಡ ಆ ಅಸಮಾನತೆ ಪಿದೈ ಪೋವುಡುಂದ ಅಂಡ ಯಾಪಲ ನಮ್ಮ ಆಲೋಚನೆ ಮಲ್ಪೊಡಾಯಿನ ಓವುಂದ ಕೆಂಡ ಮಿತ್ತ ವರ್ಗಂದ ಏರುಲೆರ ಅತನ ತೀರ್ಥ ವರ್ಗಂದ ಏರುಲೆರಲ ರಡ್ಡಿ ಜನಲ ನೆಕ್ ಪ್ರಯತ್ನ ಬರೋಡಾಪುಣಿಗೆ ಇನಿ ಒರಿ ಕೆಸರಡು ಪೋತು ಬೂರಿ ಎಂದೆ ತಂಡ ಆ ಕೆಸರಡು ಬೂರ್ನಾಯನ ಲಕ್ಕ ಉಡುಂದ ಅಂಡ ಮಿತ್ತು ಉಂತನಾಯಲ ಬಗ್ಗತೆ ಆಯನ ಮಿತ್ತು ದೆರ್ಪುಡಾಪುಣಿಗೆ ಅಂಚನೆ ತೀರ್ಥ ಬೂರ್ನಾಯಲ ಯಾನನ್ನು ದೆರ್ಪು ಮರೆಯ ಪಂಡಿತ ಕೈನ ಮಿತ್ತು ದೆರ್ತದೆ ಪತ್ತೋಡಾಪುಣಿಗೆ ಅಪಗಂಡ ಮಾತ್ರ ಅಲ್ಪಡ್ತ ನಮ್ಮ ಬದುಕದ ಮಿತ್ತು ಬರೋಳಿ ಪನ್ಪಿನ ವಿಚಾರ ಅಪಗಂಡ ಇಂಚಿತ್ತಿನ ಅಸಮಾನತೆನು ಮಾತ್ರ ನಮ್ಮ ಪಿದೈ ಪೋವುಡುಂದ ಅಂಡ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲೆಲಕ ಬದುಕೊಡಾಪುಂಡು ಬಂದುಳೆ ನನೊಂಜಿ ಮಾಮಲ್ಲ ಜವಾಬ್ದಾರಿ ನಮ್ಮನ ದಾದಂದ ಕೆಂಡ ಪೊರ್ಲ ಕಂಟದ ದುಶ್ಚಟ ಮುಕ್ತವಾಯಿನ ಒಂಜಿ ಸ್ವಸ್ಥ ಸಮಾಜನು ಕಟ್ಟುನವು ನಮ್ಮ ಮಾತಿರ್ನವಲ ಬೇಲೆ ಇನಿ ನಮ್ಮ ಯುವ ಸಮುದಾಯ ವಾ ನೆಲೆಟ್ಟು ಉಂಡು ಪನ್ಪಿನೇನೆ ನಮ್ಮ ಆಲೋಚನೆ ಮಲ್ಪೊಡಾಪುಂಡು ಆಯ್ನಾತ ಬೇಗ ಅಕುಲು ದುಶ್ಚಟಗೆ ಬೂರೋನ್ ಬೇರೆ ಅವೇನು ಮಾತ ನಮ್ಮ ತಪ್ಪ ಉಡಂದ ಅಂಡ ನಮ್ಮ ಇಲ್ಲಡ ಅಕ್ಲೆಗು ಕೊರ್ಪುನಂಚಿನ ಆ ಸಂಸ್ಕೃತಿ ಓ ಉಂಡ ಅವೇನು ಕೊರಡಾಪುಂಡು ಅಪಗಂಡ ನಮ್ಮ ಎಲ್ಲೆ ಪ್ರಾಯೋಡ್ತು ಇನಿ ಮಲ್ಲೆ ಒರೆ ಮುಟ್ಟಲ ನಮ್ಮ ಮಾತ ಓದೊಂದು ಬತ್ತಿನಕುಲು ಓದೊಂದು ಬತ್ತಂದಿತ್ತಲ್ಲ ನಮ್ಮ ಬಂಜಿಗೆ ದಾದ ಈ ಎಂಚ ನುಪ್ಪು ತಿನ್ಬ ಪನ್ಪಿನವು ನಮಕು ಓಲು ಪಾಠ ಪುಸ್ತಕಡ್ಲ ಬೈಜಿ ಈ ಎಂಚ ಬದುಕೊಡು ನಿನ್ನ ಆಚಾರ ವಿಚಾರಲು ಓವು ಅವು ಎಂಚ ಪಂದೆ ನಮಕೆ ಓವೇ ಪುಸ್ತಕಗಳನ್ನ ನಮಕ ತಿಕ್ಕದಿಜಿ ಅಪಗ ಆಲೋಚನೆ ಮಲ್ತಿನ ಏರಿಂದ ಕೆಂಡ ಆ ಮೆಕಾಲೆ ಪನ್ಪಿನಯೇ ಆನಿತ ದಿನ ಅಕ್ಲೆನ ವ್ಯವಸ್ಥೆ ಓವೈತಂಡ ಭಾರತೀಯ ಧರ್ಮ ಗ್ರಂಥಗಳ ಮುಖೇನವಾತೆ ನಡತೊಂದಿತ್ತಿನ ಆ ಚಟುವಟಿಕೆಯಲ್ಲಿ ಓವೈತನ ಅವೇನು ಸರ್ವನಾಶ ಮಲ್ಪೊಡು ಅಕ್ಲೆನ ಆ ದೂರದೃಷ್ಟಿದ ವಾ ರೀತಿದ ಹಿಂದುತ್ವನ ಮುಗಿಪೊಡು ಪನ್ಪಿನ ಆಲೋಚನೆ ದಿವೊಂದು ಬತ್ತೆರ ಅವೇನೆ ಮುಲ್ಪ ಕನವೋಡು ಪನ್ಪಿನ ಆಲೋಚನೆ ದೀತೆ ಆನಿತ ದಿನ ಮೆಕಾಲೆ ಆ ಶಿಕ್ಷಣ ವ್ಯವಸ್ಥೆನ ಮಾತ್ರ ಪತೊಂಬತ್ತೆ ಪನ್ಪಿನ ನಮ್ಮ ತೆರಿಪೋಡು ಬಂದುಳೆ ಅಪಗಂಡ ನಮ್ಮ ಆಲೋಚನೆ ಮಲ್ಪೊಡು ನಮ್ಮ ಇಲ್ಲಡಿತ್ತಿನ ಜೋಕುಲೆಗೆ ವಾ ರೀತಿದ ಸಂಸ್ಕಾರ ಕೊರಡು ಈ ರೀತಿದ ಭೇದ ಭಾವ ಮೇಲೆ ಕೀಲೆ ಎಲ್ಲಾಯ ಮಲ್ಲಾಯ ಪನ್ಪಿನ ತಾರತಮ್ಯ ಉಂಡ ಅವೇನು ಮಾತ್ರ ಪಿದೈ ಕಲೆವುಡು ಪನ್ಪಿನ ವಿಚಾರನು ನಮ್ಮ ಇಲ್ಲಡಿತ್ತಿನಕ್ಲು ಪನ್ನುಡಿಗೆ ನಮ್ಮ ಒಂಜಿ ಸಮಾಜಗ ಒಂಜಿ ಆತ್ತು ಪಾತಿರ ಪನ್ನುಡು ಅಂಡ ಸುರುಗು ನಮ್ಮ ಇಲ್ಲಡೆ ಸುರು ಆವಡಿಗೆ ತಾನ ಅಪ್ಪೆ ಅಮ್ಮೆ ಏರುಲೆರ ಅಕ್ಲು ಸರಿಯಾದ ಬುದ್ಧಿನ ವಿಚಾರನು ತೆರಿಪಾಯಿರದಿತ್ತಂಡ ನಮ್ಮ ಜೋಕುಲ ಅವೇನೇ ತೂ ಒಂದು ಬರ್ಪೇರು ಪನ್ಪಿನ ಖಂಡಿತ ಸತ್ಯ ಬಂದುಳೆ ಕರಿನ ನಮ್ಮ ಎಲ್ಲ ಪ್ರಾಯದವರ ಆಲೋಚನೆ ಮಲ್ಪಕ ನಮ್ಮ ಕಿನ್ನೆ ಉಪ್ಪುನಾಗ ನಮ್ಮ ಅಮ್ಮೆರೆ ಪುಳಿತ ಅಡರಡು ರಡ್ಡು ಪೆಟ್ಟು ಕೊರ್ನಾಗ ನಮ್ಮ ಬುಳಿತೊಂದು ಸೀದಾ ಅಪ್ಪೆ ನಾಡೆ ಬಲಿತೊಂದಿತ್ತ ಅಪ್ಪೆ ಅಟಿಲ್ದ ಕೋನಿಡೆ ಉಂತೊಂದು ದನ ಅಟಿಲ್ದ ಬೇಲೆ ಮಲ್ತೊಂದಿತ್ತಂಡಲ ನಮ್ಮ ಅಪ್ಪೆನ ಅಟಿಲ್ ಸೀರೆ ಸೆರಂಗದ ಉಲ ಇಡು ಕುಲ್ದು ಕಣನೀರು ದಿಡೊಂದಿತ್ತ ಅಪಗ ಅಪ್ಪೆ ಆ ಸೆರಂಗಿಡೆ ಕಣನೀರು ಒಚ್ಚಿದೆ ದೆಂಗಡ ದೀನಂಚಿನ ಒವ್ವ ಒಂಜಿ ಬೆಲ್ಲದ ತುಂಡ ಆತನ ತಿಂಡಿ ತೆನಸಿ ತಿನ್ನದಿತ್ತನ ಅವೇನೆ ಬಾಲೆಗೆ ಕೊರುದು ಸಮಾಧಾನ ಮಲ್ತದೆ ಆ ಬಾಲೆನೆ ತಿರ್ತು ಪೋತ್ ಗೊಬ್ಬಲ ಮಗ ಅಂದ್ ಕಲ್ಪ ಹೊಂದಿತ್ತೇರೆ ಅಂಡ ಇತ್ತೆದ ಕಾಲುಡು ನಮ್ಮ ಆಲೋಚನೆ ಮಲ್ಪೊಡಾಯಿನ ಒಬ್ಬಂದು ಕೆಂಡ ಇನಿ ಜೋಕುಲು ಓಲಾಂಡಲ ಬುಳಿತೊಂದು ಅಪ್ಪೆನ ಅಟಿಲ್ದ ಕೋನೆಗೆ ಬತ್ತೆರಿಂದಿತ್ತಂಡ ಅಲ್ಪ ಅಪ್ಪೆ ಅಕ್ಲೆನ ಸೀರೆ ಸೆರೆಂಗಡೆ ಕಣ್ಣೀರು ಒಚ್ಚುಜಿ ನಮಗ ಎನ್ನ ಮೊಬೈಲ್ ದ ಪಾಸ್ವರ್ಡ್ 0808 ಈ ಪೋತು ಈ ಮೊಬೈಲ್ ಪತ್ತೋನು ಅವಳು ಪೋತು ಗೊಬ್ಬು ಮಗ ಪಂಡದ ಸಿಟ್ ಔಟ್ ಕಡ್ಪುಡಾದೆ ಆ ಜೋಕ್ಲೆನೆ ಗೊಬ್ಬು ನಂಚಿನ ಬೇಲೆ ಮಲ್ತೊಂದುಲೇರೆ ಒಂದುವೇ ನಮ್ಮ ಸುರುಗು ಮಲ್ಪು ನಂಚಿನ ಆ ತಪ್ಪುದ ಬೇಲೆ ಇನ್ನು ಇಲ್ಲಡಿ ಎರಾಂಡ್ಲ ಬಂಜಿಗೆ ಮೀನಿ ಗಂಗಸರ ದೆತ್ತೊಂದಿತ್ತೆರ್ನ ನಮಗ ಒಂಜಿ ಗ್ಲಾಸ್ ಪತ್ತೊಂದು ಬಲ ಬಂದಿದೆ ನಮ್ಮನೆ ಆ ಜೋಕ್ಲೆನ ದುಶ್ಚಟಗು ನೂಕೊಂದುಪ್ಪು ನಂಚಿನ ವಿಚಾರ ನಮ್ಮ ತೆರಿಯೊಂದು ಪೋವ ಬಂದುಳೆ ನಮ್ಮ ಸರಿಯಾತು ತೆರಿಯೋ ನೋಡಾಯಿನ ಒಬೇ ಒಂಜಿ ನಾಯಿಲೆಗೆ ಬೋಡ್ಚಂದಿನಂಚಿನ ಆ ಗಂಗಸರವಡ ಆತನ ಅಫೀಮಾವಡ ಇಂಚಿತ್ತಿನ ಸೊತ್ತುಲು ಮಾತ ಒಂಜಿ ನರಮಾನ್ಯನ ಈ ಒರುಟು ಉಂಡಾಯಿನ ನಮಕ್ಕೆ ನಮ್ಮ ಬಂಜಿಗೆ ಬೋಡ ಪನ್ಪಿನ ನಮ್ಮ ಆಲೋಚನೆ ಮಲ್ಪಡು ಅಂಚರ್ದವರ ಯಾನಕ್ಕೇನು ಈತೆ ನಮ್ಮ ಒಂಜಿ ಪೊರ್ಲ ಕಂಟದ ದುಶ್ಚಟ ಮುಕ್ತವಾಯಿನ ಒಂಜಿ ಪೊರ್ಲ ಸಮಾಜನು ನಮ್ಮ ಕಟ್ಟೊಂದು ಪೋಯಿ ಪನ್ಪಿನ ಸತ್ಯ ಬಂದುಳೆ ಅಯ್ನ ಒಟ್ಟಿಗೆನೆ ನಮ್ಮ ಹಿಂದೂ ಬಂಧುಳು ಮಾತ ಎಂಚ ಆವೊಂದುಲ್ಲರೆ ಇನೇ ಭಾರತ
ದೇಶ ಇನಿ ಹಿಂದುಳಿಗಂದು ಪನ್ಪಿನಂಚಿನ ಒಂಜಿ ದೇಶ ಅಂದಿತ್ತಂಡ ಅವು ನಮ್ಮನ ಭಾರತ ದೇಶಗೆ ಅಪಗಂಡ ಹಿಂದುಳಿಗ ಬೇತ ಓಲ್ಲ ದೇಶ ಇಜ್ಜಿಂದ ಅಪಗ ಅಕುಲು ಅವಲು ಪೋಯಿರ್ನಿತನ ಅಲ್ಪಸಂಖ್ಯಾತರಿಗೆ ಆನಿತ ದಿನ ದಾನ್ನ ಕಣ್ಣ ನೀರಿಡೆ ಭಾರತದ ವಿಭಜನೆ ಆಂಡೆ ಭಾರತದ ವಿಭಜನೆ ಆನಾಗ ಅಲ್ಪ ಪಾಕಿಸ್ತಾನ ಆಯ್ದ ಬಕ್ಕ ಬಾಂಗ್ಲಾದೇಶ ಆಂಡೆ ಅಲ್ಪ ಎತ್ತಿನ ನಮ್ಮ ಅಣ್ಣ ಮೆಗ್ಗೆನಗಲೆ ವಾ ರೀತಿಡು ಉಲ್ಲೇರು ಪನ್ಪಿನ ನಮ್ಮ ಆಲೋಚನೆ ಮಲ್ಪೊಡಪುಂಡು ಅಪಗ ಅಕ್ಲನ ಸಂಖ್ಯೆ ಓಡೆಗೆ ಎತ್ತಿನದು ಪನ್ಪಿನ ನಮ್ಮ ಆಲೋಚನೆ ಮಲ್ಪೊಡಪುಂಡು ಅಪಗ ನಮ್ಮ ಇತ್ತಲ ಹಿಂದೂ ಸಮಾಜ ಲಕ್ಕದ ಉಂತು ಜಂದಿತ್ತಂಡ ನಮಕ್ ನನ ಭಾರತಲ ನಮ್ಮ ಕೈ ತಪ್ಪುನ ಭಾಗ್ಯ ಆತನ ಕೈ ತಪ್ಪುನಂಚಿನ ಒಂಜಿ ವ್ಯವಸ್ಥೆ ಆವು ಅಂದ್ ಪನ್ಪಿನಂಚಿನ ಬೇಜಾರ ನಮಕ ಒಂದುಂಡು ನನೊಂಜಿ ಬಾಂಗ್ಲಾದೇಶ ಆವುಡು ಪನ್ಪಿನ ಕೆಲವೊಂಜಿ ದುಷ್ಟ ಶಕ್ತಿಲು ಅಪಗಪಗ ಅಲ್ಪ ಲೆಪ್ಪು ಕೊರೊಂದು ಪೇರೆ ಅವಕ್ಕೆ ವಿರುದ್ಧವಾತೆ ನಮ್ಮ ಮಾತಿರ್ಲ ಲಕ್ಕದು ತೊಡಾಪುಡು ಒಂದು ಖಂಡಿತವಾತ್ಲ ಬಾಂಗ್ಲಾದೇಶ ಆಯ್ರ ಬುಡಪುಜ ಒಂದು ಖಂಡಿತವಾತ್ಲ ಅಫ್ಘಾನಿಸ್ತಾನ ಪಾಕಿಸ್ತಾನ ಆಯ್ರ ಬುಡಪುಜ ಒಂದು ಯಾಪ ಇತ್ತಂಡಲ ಒಂದು ಭಾರತ ದೇಶ ಈ ಭಾರತ ದೇಶಡಿತ್ತಿನ ಧರ್ಮ ಈ ಸನಾತನ ಹಿಂದೂ ಧರ್ಮಂದ ಪನ್ಪಿನವು ಇನಿ ಸೂರ್ಯ ಚಂದ್ರರು ಏಪವರೆ ಮುಟ್ಟ ಈ ಮಣ್ಣಿಗೆ ಬೊಲ್ಪುನು ಪಟ್ಟುನುವೆರ ಆಡೆವರೆ ಮುಟ್ಟಲ ಒಂದು ಸನಾತನ ಹಿಂದೂ ಧರ್ಮ ಒಂದು ಭಾರತ ದೇಶ ಅಂದ ಪನ್ಪಿನ ಆ ಸ್ವರದೆರ್ಪುನಂಚಿನ ಆ ಒಂದು ಮನಸ್ಸೆ ನಮ್ಮ ಇಡೀ ಹಿಂದೂ ಸಮಾಜದ ಉಪ್ಪಡಾಪುಡು ಬಂದುಳೆ ಅಪಗಂಡ ಏನಿತ್ತ ದಿನ ಒವೇ ಒಂಜಿ ನಮ್ಮ ಲೇಸ್ ಮಲ್ತೊಂದು ಪಾಡೆ ಒವೇ ಒಂಜಿ ಉಚ್ಚಯ ಮಲ್ತೊಂದು ಪಾಡೆ ಐಕ್ ವಿರುದ್ಧವಾದ ಬೇಲೆ ಬೆನ್ಪಿನಕ್ಲು ಏರೆಂದು ಕೆಂಡ ಸರಕಾರಲು ಮುರಾನಿ ನಮಕ್ ಬತ್ತಿನಂಚಿನ ಆದೇಶದಾದ ನಿಖಲು ಓಲಾಂಡಲ ಸಾರ್ವಜನಿಕ ಗಣೇಶೋತ್ಸವ ಮಲ್ಪುವರಂದಿತ್ತಂಡ ನಿಖಲು ಅಲ್ಪ ದಾದಾಂಡ್ಲ ತೀರ್ಥ ಪ್ರಸಾದ ಕೊರ್ಪರಂದಿತ್ತಂಡ ನಿಖಲು ದಾದಾಂಡಲ ತಿಂಡಿ ತೆನಸು ನಿಖಲು ಕೊರ್ಪರಂದಿತ್ತಂಡ ನಿಕ್ಲೆನ ಕೈಟೆ FSSAI ಸರ್ಟಿಫಿಕೇಟ್ ಉಪ್ಪಡೆ ಎಂದೆ ಪಂಡ ಫುಡ್ ಇನ್ಸ್ಪೆಕ್ಟರ್ ಬರ್ತದೆ ಅವೇನೆ ಪರೀಕ್ಷೆ ಮಲ್ತದೆ ನಿಕ್ಲೆನ ಕೈಟ್ ಪ್ರಮಾಣ ಪತ್ರ ಉಪ್ಪಡು ಪನ್ಪಿನಂಚಿನ ಆದೇಶ ಬತ್ತಂಡೆ ಬಂದುಳೆ ಎಂಕ ಅಪಗ ಬೇಜಾರಾಂಡೆ ದಾಯ್ಗಂದು ಪಂಡ ಅವೇತೋ ಕಾಲುಡ್ದು ಬಕ್ಕ ಅವೇತೋ ದೇವಸ್ಥಾನಲಡೆ ಅಲ್ಪ ವನಸ್ಸೆ ಆತಂಡ ತಂಡೆ ತೆನಸಿನ ಮಾತ ಕೊರೊಂದು ಪುನಃ ನಮಕು ಗೊತ್ತಿತ್ತಿನ ವಿಚಾರ ಅಪಗಂಡ ಆ ಆದೇಶ ಮಲ್ತಿನಾಯೇ ಅತ್ತೆ ಆದೇಶ ತಯಾರು ಮಲ್ತಿನಾಯೇ ಏ ಪಂಡಲ ಒಂಜಿ ಈ ಕಾಲ ಪಂಡ ಈ ಭೂಲೋಕ ಬುಡುದು ದೇವೇರ್ನ ಪಾದ ಸೇರ್ನಾಗ ಓಲಾಂಡಲ ಹಾಗೆ ತುಳಸಿ ನೀರು ಬುಡುಪುನಂಚಿನ ಕಾಲ ಬಂದಾಗ ಆ ನೀರಿಗೆ ಸರ್ಟಿಫಿಕೇಟ್ ಕೇನ್ವೇನ ಅಂದ ಆಪುಂಡೆಂಕೆ ಅಂಚಿತ್ತಿನ ವ್ಯವಸ್ಥೆಲ ಆಪುಂಡದಾದನ ಅಪಗ ನಮ್ಮ ಆಲೋಚನೆ ಮಲ್ಪೊಡು ಬಂದುಳೆ ನಮ್ಮನ್ನು ವಾ ರೀತಿಡು ಮಾತ ಹಾಳು ಮಲ್ಪೊಡು ನಮ್ಮನ್ನು ವಾ ರೀತಿಡು ಮಾತ ವಿಗಡನೆ ಮಲ್ಪೊಡು ಪನ್ಪಿನ ಆಲೋಚನೆನೆ ಅಪಗಪಗ ಜನ ಮಂದಿಲು ಪನ್ನೊಂದು ಪೇರೆ ನಮ್ಮ ಓಲ್ಲ ನಮಕ್ಕೆ ನಮ್ಮ ಧರ್ಮಗರಂತಲು ಪಂತಿನ ಒಂದು ಕೆಂಡ ನಿಖಲು ಸತ್ಯನೇ ಪನ್ಲೆ ನಿಖಲು ಸತ್ಯಡೆ ಬದುಕೊಂದು ಪೋಲೆ ಅವತ್ತಂದೆ ನಮಕ್ ಪಂತಿನ ವಿಚಾರ ಒಬ್ಬೊಂದು ಕೆಂಡ ನಿಖಲು ಯಾಪಲ ನಿಖಲ ಧರ್ಮದ ಕಟ್ಟುಪಾಡಲು ಒಬ್ಬುಂಡ ಅವೇನು ನಿಖಲು ಪತ್ತೊಂದು ಪೋಲೆ ಆಯ್ನ ಒಟ್ಟಿಗೆನೆ ನನೊಂಜಿ ಮತ ತಕುಲ ನನೊಂಜಿ ಧರ್ಮ ತಕುಲು ಇತ್ತೇರಂದಿತ್ತಲ್ಲ ಅಲ್ಪ ಅಕ್ಕಲಿಗಳ ಗೌರವ ಕೊರೊಂದು ಪೋಲೆ ಎಂದೆ ಅಪಗಂಡ ನಮ್ಮ ಮಾತಿರ್ಲ ಒಟ್ಟುಗ ಅವೋಡಾಪುಂಡು ಈ ಅಪ್ಪೆ ಮಣ್ಣದ ಋಣ ನಮಕ್ ಮಾತಿರೆಗಳ ಉಂಡು ಪ್ರತಿಯೊರಿ ಆನಿತ ದಿನ ಆ ಬಾಂಗ್ಲಾದೇಶದ ಆಯ್ನಂಚಿನ ಘಟನೆನೆ ಭಾರತ ದೇಶಡಿತ್ತಿನ ಪ್ರತಿಯೊರಿಲ ಖಂಡಿಸ ಓಡಿತ್ತಂಡೆ ಖಾಲಿ ಹಿಂದೂ ಮಾತ್ರತ್ತೆ ಪ್ರತಿಯೊರಿಲ ಖಂಡಿಸ ಓಡು ಅವು ದಾಯಿಗಂದು ಕೆಂಡ ಅವು ನಮ್ಮವೇ ದೇಶದ ಜನಮಂದಿಲು ಅಲ್ಪ ಪೋತು ಉಲ್ಲೆರೆ ಆಂಡ ಇನಿ ನಮ್ಮ ಜನಕ್ಲೆಡ ಅವಿನ ಖಂಡಿಸವನಂಚಿನ ವಿಚಾರ ದಾರೇಲು ಇಜ್ಜ ಅಪಗಂಡ ನಮ್ಮ ವಾರೀತಿದ ಬದುಕನ ನಮ್ಮ ಪತ್ತೊಂದು ಪೋಡಂದು ಕೆಂಡ ದೇವರ ಮೆಚ್ಚುನಂಚಿನ ಬೇಲೆನ ಮಲ್ಪೊಡಿಗೆ ಅಪ್ಪೆ ಗರ್ಭಡು ಒಡೆದೆ ನಮ್ಮ ಮಾತಿರ್ಲ ನರಮಾನ್ಯನ ಒರುಟು ಬೈದ ಅಪಗಂಡ ಆ ದೇವರೇನ ನಮ್ಮ ತೂಂಡ ಇತ್ತಂಡ ಅಲ್ಪ ಸಮಾನತೆ ಪನ್ಪಿನವು ಇತ್ತಂಡೆ ಅಪಗ ಆ ದೇವರನೊಟ್ಟಿಗೆ ಮಾತ ಜೀವಿಲ್ಲ ಒಟ್ಟಿಗೆ ಬದುಕೊಂದಿದ್ದೇರ ಅಂದ ಕೆಂಡ ಖಂಡಿತವಾತ್ಲ ಬದುಕೊಂದಿತ್ತೇರೆ ಹೊರ ನಮ್ಮ ಪಿರಾವುಕು ಪೋಯಿಂದ ಕೆಂಡ ಅಲ್ಪ ವಿಶ್ವಾಮಿತ್ರನ ವಿಚಾರ ಗೆತ್ತೊಂಡಿತ್ತಲ್ಲ ಆ ವಿಶ್ವಾಮಿತ್ರಲ ಒಂಜಿ ತೀರ್ಥ ವ್ಯವಸ್ಥೆ ಇತ್ತಿನಾರೆ ಆಂಡ 6 ಮಲ್ತಿನಂಚಿನ ಕಠಿಣ ತಪಸ್ಸಾವಡೆ 6 ಮಲ್ತಿನಂಚಿನ ಅಧ್ಯಯನವಡೆ ಐಟೆ 6 ಲಕ್ಕದು ಒಂತದು ಇಡೀ ವಿಶ್ವಾಮಿತ್ರರು ಪಂಡದಾದ ಪನ್ಪಿನವು ಇಡೀ ಲೋಕೋಗು ತೆರಿಂಡೆ ಐಡ್ದ ಬಕ್ಕ ನಮ್ಮ ತೆರಿಂಡ ರಾಮಾಯಣದ ವಿಚಾರ ತೆರಿವ ಅಲ್ಪ ನಿರ್ಮಾಣ ಮಲ್ತನ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಿನಾರೆ ಅಪಗ ಅಲ್ಪ ಸಮಾನತೆ ಇತ್ತಂಡೆ ಐಡ್ದ ಬಕ್ಕ ನಮ್ಮ ತೂಂಡಿತ್ತಂಡ ಗಾರ್ಗಿ ಮೈತ್ರೇಯಿ ಪನ್ಪಿನ ನಿಮ್ನ ವರ್ಗಗೆ ಸೇರ್ನಂಚಿನ ಆ ರಡ್ಡೆ ಅಪ್ಪೆಯಲ್ಲೂ ವೇದೋಲನೆ ಓದುದು ಇಡೀ ಜಗತ್ತಡೆ ಇಡೀ ಲೋಕಡೆ ನಮ್ಮ ಇಡೀ ಭಾರತದ ಇತಿಹಾಸಡೆ ಸುರುಗು ವೇದೋಲನೆ ಓದನಂಚಿನ ಅಪ್ಪೆ ಪನ್ಪಿನಂಚಿನ ಪೆರ್ಮೆ ನಮಕೊಂಡು ಬಂದುಳೆ ಅಂಚನೆ ನಮ್ಮ ತಾಯಿ ಆನಿತ ಕಾಲುಡು ಕೃಷ್ಣದೇವಿರ ಧರ್ಮ ಸಂಸ್ಥಾಪನೆ ಮಲ್ಪೆರ ಆರ್ನ ಒಟ್ಟಿಗೆ ಇತ್ತನಂಚಿನ ಜೋಸ್ತೆ ಆ ಸುಧಾಮನ ಮಲ್ತೊಂದು ಬತ್ತೇರೆ ಅಪಗ ದೇವೆರಡ ಭೇದ ಭಾವ ಇಜ್ಜಂಡೆ ನಮ್ಮ ಒಂಜಿ ಕಾಲ ಇತ್ತಂಡಿಗೆ ಸತ್ಯಯುಗ ಅಪಗ ಪೂರ ಸತ್ಯಲಿತ್ತಗೆ ಸಮಾನತೆ ಬದುಕೊಂದಿತ್ತರಿಗೆ ಐಡ್ದ ಬಕ್ಕ ಬತ್ತಿನ ತ್ರೇತಾಯುಗ ಪ್ರಕೃತಿನ ಆರಾಧನೆ ಮಲ್ತೊಲ್ಲೆ ಭಗವಾನ್ ಶ್ರೀರಾಮ ದೇವರೇ ಒರಿ ರಾಜನ ಹೊರಟು ಆನಿತ ದಿನ ಜನ್ಮದೆತ್ತು ಬತ್ತೇರೆ ಐಡ್ದ ಬಕ್ಕ ಆರ ರಾಮ ಲೆಕ್ಕ ರಾಮ ದೇವರೇ ಒಂಜಿ ಆದರ್ಶ ವ್ಯಕ್ತಿ ಆದೆ ನಿಖಲು ಬದುಕುವಾರ
ತಂದಿತ್ತಂಡ ಈ ರೀತಿದ ಬದುಕು ಕಟ್ಟಲೆ ಪನ್ಪಿನೇನು ರಾಮದೇವರೇ ಪಂಡೇರೆ ಐಡ್ದು ಬಕ್ಕ ಬತ್ತಿನ ದ್ವಾಪರ ಯುಗಟೆ ಭಗವಾನ್ ಶ್ರೀಕೃಷ್ಣ ದೇವೇರೆ ಆರು ರಾಜ ಆಯರ ಮನಸ್ಸು ಮಲ್ತಿಜೇರೆ ಅಂಡ ಕುಟುಂಬದ ಉಲೈಡ ಆವೊಂದಿತ್ತಿನ ಜಗಳನ ಮಾತ ದೂರ ಮಲ್ತೇರೆ ಅಧರ್ಮನ ನಾಶ ಮಲ್ತೇರೆ ಧರ್ಮನೋ ಪ್ರತಿಷ್ಠಾಪನೆ ಮಲ್ತೇರೆ ಐಡ್ದ ಬಕ್ಕ ನಮ್ಮ ಕಲಿಯುಗಡುವಲ್ಲ ಇತ್ತೆದ ಕಾಲುಡು ನಮ್ಮ ಧರ್ಮ ಒರಿಪೊಡು ನಂಡ ಒರಿಯರ್ಥ ಸಾಧ್ಯ ಈಚೆಗೆ ಅಪಗ ನಮ್ಮ ಒಂಜಿ ಕೂಟ ಕಟ್ಟೋಡಿಗೆ ಆ ಕೂಟ ಎಂಚ ಉಪ್ಪೊಡೊಂದು ಕೆಂಡ ಆ ಕೂಟ ಯಾಪಲ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಈ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಆಪುನಂಚಿನ ಈ ಗಣೇಶೋತ್ಸವ ಸಮಿತಿ ದಂಚಿನ ಕೂಟೋಲು ಆವೋಡಿಗೆ ಯಾಪಲ ನಮ್ಮ ಧರ್ಮನ ಒರಿಪಿನ ನೆಲೆಟ್ಟು ನಮ್ಮ ಆಲೋಚನೆ ಮಲ್ಪೊಡಿಗೆ ಈ ಪುರ್ತುಡು ಒಂಜಿ ಸ್ವಾರಸ್ಯವೈನ ಕತೆ ನೆಂಪಾಪುಂಡು ಒಂಜಿ ಆತೆ ಬ್ರಹ್ಮ ಕಲಶೋತ್ಸವ ಒಂಜಿ ದೇವಸ್ಥಾನ ಇತ್ತನಿಗೆ ಆ ಬ್ರಹ್ಮ ಕಲಶ ವಿಚಾರ ಬಂದಾಗ ಅಲ್ಪ ಭಜನೆ ಮಲ್ಪೋಡು ಪನ್ಪಿನ ವಿಚಾರನು ಗೌರವ ಅಧ್ಯಕ್ಷರು ದೀವಂಡರಿಗೆ ಅಪ್ಪಗ ನಮ್ಮ ಊರದ ಕುಲ ಹಿಡಿತಿನಂಚಿನ ಒಂಜಿ ಭಜನಾ ಮಂಡಳಿಗೆ ಪೋತು ಒಂಜಿ ಲೆಪ್ಪೋಲೆ ಕೊರಿಯರಿಗೆ ಎಲಂಜಿದ ದಿನ ಬ್ರಹ್ಮ ಕಲಶೋತ್ಸವಗೆ ನಿಕುಲು ಮಾತಿರ್ಲ ಬರುಡು ಬತ್ತದೆ ಒಂಜಿ ಪೊರ್ಲುದ ಭಜನೆ ಮಲ್ಪೋಡು ಪಂಡರಿಗೆ ಅಧ್ಯಕ್ಷರೇ ಆ ಒಂದು ಒತ್ತೊಂಡೇರೆ ಅಂಡ ಆರು ಉಪಾಧ್ಯಕ್ಷರಿಗೆ ತೆರಿಪಾಯಿಜೇರೆ ಒಂಜಿ ಆತೆ ಮಂದಿಲೆಗೂ ತೋಜಾರೆ ಐಟಿತ್ತಿನ 30 ಜನ ಮಂದಿಲೇಟೆ 15 ಜನ ಕಾಂಗ್ರೆಸ್ ತಕಲೆ ಬೊಕ್ಕ 15 ಜನ ಬಿಜೆಪಿ ತಕಲು ಅಧ್ಯಕ್ಷರನ್ನ ಒಂಜಿ ಕೂಟ ಬೇತೆ ಅನ್ನೊಟ್ಟಿಗೆ ಉಪಾಧ್ಯಕ್ಷರನ್ನ ಒಂಜಿ ಕೂಟ ಬೇತೆಗೆ ಅಂಡಲ ತಿಂಗೋಳದ ಸಭೆ ಬನ್ನಾಗ ಅಕಲು ಮಾತ ಒಟ್ಟು ಸೇರೊಂಡೇರೆ ಒಂಜಿ ಭಜನೆದ ಮಲ್ಪುಕ ಪಂಡೇರೆ ಒಟ್ಟುಗು ಪೋತು ಭಜನೆ ಮಲ್ಪುಕ ಪನ್ಪಿನ ನಿರ್ಣಯ ಅಂಡೆ ಅನ್ನೊಟ್ಟಿಗೆ ಅಧ್ಯಕ್ಷರು ಒಂಜಿ ಬಸ್ ನಿಘಂಟು ಮಲ್ತೇರೆ ಬಸ್ ನಿಘಂಟು ಮಲ್ಪಿನ್ನೆ ತಡ ಮಾತಿರ್ಲ ಬಸ್ ಮಿತರಿಯರೆ ಅಲ್ಪ ಕುಲ್ಲು ನಗಲ ಒಂಜಿ ಮರ್ಗೆಲಿಡ 15 ಜನ ಕಾಂಗ್ರೆಸ್ ತಕಲೆ ನನೊಂಜಿ ಮರ್ಗೆಲಿಡೆ 15 ಜನ ಬಿಜೆಪಿ ತಕಲು ಕುಲ್ಲಿಯರಿಗೆ ಒಟ್ಟುಗೋ ಬಸ್ ದ ಡ್ರೈವರ್ಲ ಬರ್ತಿಯರೆ ಬಸ್ಸೆ ಶುರು ಮಲ್ತೇರೆ ನನ ಬಸ್ ಪೋವೊಂದುಂಡು ಅರ್ಧಗೆತ್ತನಗ ಉಂತುಣಿಗೆ ಅಪಗ ಡ್ರೈವರ್ ಪನ್ಪೇರಿಗೆ ಎರಾಂಡಲ ಜತ್ತದೆ ಬಸ್ಸುನು ವರ ನೂಕ್ಯರ್ ನಿತ್ತನ್ನ ಒಂಚೂರು ದುಂಬು ಪೋವು ಐದು ಬುಕ್ಕ ಬಸ್ ತನ್ನಿಂತಾನೆ ಯಾನು ಬುಂಡ ಪೋವು ಒಂದು ಪಂಡೇರಿಗೆ ಅಪಗ ಏರ್ಲ ಜೊತೆಗೆ ಆಯ ಜಪ್ಪಡನೆ ಉಂಬೆ ಜಪ್ಪಡನೆ ಆಯ ಆಲೋಚನೆ ಮಲ್ತೊಂದು ಕುಲ್ಲಿಯರಿಗೆ ಆಂಡಲ ಅರ್ಧ ಗಂಟೆ ಒಂಜಿ ಗಂಟೆ ಕರಿದಾನಾಗ ಒಂಜಿ ರಡ್ಡಿ ಜನ ಜತ್ತೆರಿಗೆ ರಡ್ಡಿ ಜನ ಜಪ್ಪುನ್ನೆ ತಡ ಆಯ ಜತ್ತೆಗೆ ಯಾನು ದಾನಿ ಜಪ್ಪೆರ ಬಲ್ಲಿ ಬಂಡದ ನನದ ಕುಲ್ಲ ಜತ್ತೆರಿಗೆ ಒಟ್ಟುಗೋ ಮಾತಿರ್ಲ ಬಸ್ ಖಾಲಿ ಅತ್ತೆ ಖಾಲಿ ಡ್ರೈವರ್ ಕುಲ್ಲುದಿತ್ತೆರಿಗೆ ನನಾಂಡಲ ಬಸ್ ಪೋವು ಅಂದು ಪಂದೆ ಆರು ಬಸ್ ಕುಲ್ಲುದು ಎಕ್ಸಲೇಟರ್ ತೊರಿತಂಡ ಬಸ್ ದುಂಬು ಪೋಪೂಜಿಗೆ ಆರ್ಲ ಜತ್ತೆರಿಗೆ ಜತ್ತದು ತೂನಗ ಬಿಜೆಪಿದ 15 ಜನ ಬಸ್ತ ಪಿರೌಟು ನೂಕೊಂದುಲ್ಲೇರಿಗೆ ಕಾಂಗ್ರೆಸ್ದ 15 ಜನ ಬಸ್ತ ಎದುರಿಡು ನೂಕೊಂದುಲ್ಲೇರಿಗೆ ಅಪಗಂಡ ಇಂಚಿತ್ತಿನ ರಾಜಕೀಯ ವ್ಯವಸ್ಥೆ ಎತ್ತಣದಿತ್ತಂಡ ಎಂಚ ನಮ್ಮ ಭಜನಾ ಮಂಡಳಿತ ಭಜನೆ ನಕಲು ಮುಗಿಪೇರು ಪನ್ಪಿನ ಐಕ್ ಬೋಡಾತ್ ಪನ್ಪಿನ ಬಂದುಳೆ ನಮ್ಮನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಓವುಂಡ ಐನನ ಉಲೈಡ್ ವಾ ಕಾರಣಗಳ ರಾಜಕೀಯ ಬರ್ರಬಲ್ಲಿ ನಮ್ಮ ಮಾತೆರ್ಲ ಹಿಂದೂ ಒಂದು ಪನಡು ನಮ್ಮ ಕಾರದ ಅಡಿಟಿತ್ತಿನ ಮೊಟ್ಟು ನೆಂಚ ನಮ್ಮ ಪಿದೈದಿಡ್ತೆ ದೇವಸ್ಥಾನದ ಉಲೈಗೆ ಪೋಪನ ಅವೇ ನೆಲೆಟೆ ನಮ್ಮಡಿತ್ತನಂಚಿನ ರಾಜಕೀಯ ಅವಡೆ ನಮ್ಮಡಿತ್ತನಂಚಿನ ಮೇಲೆ ಎಲ್ಲಿ ಆತನ ತಾರತಮ್ಯ ಉಪ್ಪಡೆ ಅವೇನು ಮಾತ ಅಂಗನಡತೆ ಪಿದೈದಿಡ್ದೆ ನಮ್ಮ ದೇವಸ್ಥಾನದ ಉಲೈಗೆ ಪೊಗ್ಗಿ ಅಂದಿತ್ತಂಡ ನಮ್ಮ ಅಪ್ಪಟ ಹಿಂದುವಾತು ಉಂತುವ ಬಂದುಳೆ ಈ ರೀತಿದ ಏಕತೆ ಬತ್ತು ಜಿಂದಿತ್ತಂಡ ಈ ರೀತಿದ ಕಷ್ಟ ಆತನ ಈ ರೀತಿದ ಒಂಜಿ ಏಕ ಮನಸ್ಸು ನಮ್ಮಡ ಬತ್ತು ಜಿಂದಿತ್ತಂಡ ದುಂಬುದ ಕಾಲುಡು ಬಾರಿ ಬಂಗದ ಬೇಲೆ ನಮಕ್ ಬರು ಪನ್ಪಿನ ಪಾತಿರನು ಈ ಪುರ್ತುಡು ಪನೊಂದು ಬಂದುಳೆ ನಮ್ಮ ಮಾತಿರ್ಲ ಇನಿ ಒಂಜಪ್ಪೆ ಜೋಕುಲೆಲಕ ಈ ಧರ್ಮ ಚಾವಡಿ ಬತ್ತದ ಎದುರು ಮುಂತೊಂದ ನಮಾಂಡಲ ನಮ್ಮಡ ಉಪ್ಪುನಂಚಿನ ತಾರತಮ್ಯನ ನಮ್ಮ ಮಾತಿರ್ಲ ಕಮ್ಮಿ ಮಲ್ತೊನ್ಗ ಸಾಮಾಜಿಕ ಸಾಮರಸ್ಯದ ಬದುಕನ್ನು ಕಟ್ಟೊಂದು ಬರ್ಕ ಆ ಡಾಕ್ಟರ್ BR ಅಂಬೇಡ್ಕರ್ ಆದುಪ್ಪು ಅನೇಕ ದೇಶಭಕ್ತಿಯರ್ನಕ್ಲು ಬಾಲಗಂಗಾಧರ ತಿಲಕರ್ ಆದುಪ್ಪು ಅತಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆದಪ್ಪು ಅವೇತೋ ಕೂಟ ತಕ್ಲು ಬೇತೆ ಬೇತೆ ಕಲ್ಪನೆ ದೀವೊಂದೇರೆ ಭಾರತವು ಪನ್ಪಿನವು ವಿಶ್ವಗುರು ಸಾನಡು ಒಕ್ಕುಡೋರ ಕುಲ್ಲೋಡು ಪನ್ಪಿನ ಕಲ್ಪನೆ ದೀವೊಂದೇರೆ ಅಂಚಿತ್ತಿನ ಆ ಕಾಲಘಟ್ಟ ಆಯ್ನಾತ್ ಬೇಗ ಬರಡು ನಂಡ ನಮ್ಮಡು ಪುನಂಚಿನ ಜಾತೀಯತೆದ ಕಟ್ಟುಕಟ್ಲೆ ಓವುಂಡ ಅವೇನು ಮಾತ ಇಲ್ಲದ ಉಲ ಹಿಡ್ದೈತೆ ನಮ್ಮ ಇಲ್ಲದ ಪಿದೈಗೆ ಬನ್ನಗ ನಮ್ಮ ಮಾತಿರ್ಲ ಒಂಜಪ್ಪೆ ಜೋಕುಲೆಲಕ ಉಪ್ಪುಗ ಪನ್ಪಿನ ಪಾತ್ರದ ಒಟ್ಟಿಗೆ ಎಂಕೆ ಧೈರ್ಯ ಉಂಡು ಪುತ್ತೂರು ಮಹಾಲಿಂಗೇಶ್ವರ ದೇವರನ ಸನ್ನಿಧಾನಗ ಪ್ರಪಿನ ಪ್ರತಿಯೊರಿ ಹಿಂದುಲ ಯಾನ ಹಿಂದೂ ಒಂದು ಪನ್ಪೆ ಆ ಯಾಪುಗಳ ಜಾತಿ ಪನ್ಪುಜೆ ಪನ್ಪಿನ ಧೈರ್ಯ ಎಂಕುಂಡು ಬಂದುಳೆ ಅಂಚಿತ್ತಿನ ಪಾತೆರ ಅತನ ಅಂಚಿತ್ತಿನ ವ್ಯವಸ್ಥೆ ನಮ್ಮಡ ಓವುಂಡ ಅವೇನು ಒರಿಪ ಒಂದು ಪೋಯಿ ನನ್ನ ದುಂಬುಗಳ ನಮ್ಮ ಪೋಯಿನಲ್ಪ ಬತ್ತಿನಲ್ಪ ನಮಕು ಒವೇ ರೀತಿಯ ಕುಂದು ಕೊರಂತೆ ಬರಂದಿಲೇಕ ನಮ್ಮ ನಂಬುದಿನ ಮಹಾಲಿಂಗೇಶ್ವರ ದೇವೇರೆ ಅಂಚನೆ ನಮ್ಮ ನಂಬುದು ಬತ್ತಿನ ಸಾರ ಸಾರ ಸತ್ಯಲು ಏರೋಲೆರ ಅಕಲು ಮಾತೆರೆಗಳ ನಮ್ಮನೆ ಹೂವು ಮುಡಿತಂದಿತ್ತನ್ನ ಅವೇನು ಪಾಡಂದಿಲೇಕ ಪಾಡಿ ಗಂಧ ಅಲಿಯಂದಿಲೇಕ ಸರ್ವ ರೀತಿಡ್ಲ ನಮ್ಮನ್ನು ಕಾಪುದೀತು ಕಾತೊಂದು ಬರಡ ಪಣ್ಣದೆ ಎನ್ನ ರಡ್ಡ ಮದಿಪುದ ಪಾತೆರನು ಯಾನು ನಂಬೊಂದು ಬತ್ತಿ ಪಂಜುರ್ಲಿ ಅಂಚನೆ ಭಗವಾನ್ ಶ್ರೀರಾಮ ದೇವೇರೆ ಅಪ್ಪೆ ಭಾರತಾಂಬೆನ ಪಾದ ಪುರ್ಪಲೆಗೆ ಅರ್ಪಣೆ ಮಲ್ತೊನ್ವೆ ಬೋಲೋ ಭಾರತ್ ಮಾತಾ ಕೆ ಬೋಲೋ ಭಾರತ್ ಮಾತಾ ಕೆ ಬೋಲೋ ಭಾರತ್ ಮಾತಾ ಕೆ
ಸರ್ವೇ ಜನ ಸುಖಿನೋ ಭವಂತು. ಕಾರ್ಯಕ್ರಮ ಮುಂದುವರಿಸುತ್ತಾ ಭಾರತದ ವಿವಿಧ ಜಾಗಗಳಲ್ಲಿ ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ಅತ್ಯಂತ ಅನುಭವಿಗಳಾದ ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾದ ಶ್ರೀ ಕೆ ಸುಂದರಗೌಡ ನಡುಬೈಲು ಇವರಿಂದ ಶುಭ ನುಡಿ. ಪ್ರಥಮತಃ ಪೂಜಿತ ಮಹಾಗಣಪತಿಯ ಪಾದಾರವಿಂದರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರ ದೇವರನ್ನು ನಮಿಸುತ್ತಾ, ಇಂದಿನ 58ನೇ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಲಿಂಗೇಶ್ವರ ಸಮಿತಿ ಪುತ್ತೂರು ಇದರ ಈ ಒಂದು ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಸಭೆಯ ಮುಂಭಾಗದಲ್ಲಿ ಆಚರಣೆಯಾಗುವ ಎಲ್ಲ ಭಕ್ತಾದಿಗಳೇ, ಮಾಧ್ಯಮ ಮಿತ್ರರೇ, ನಾನು ಸೈನ್ಯದಲ್ಲಿರುವವ ಇದ್ದು ಈಗ ನಿವೃತ್ತಿ ಜೀವನ ನಡೆಸುತ್ತಿದ್ದೇನೆ. ಈಗಾಗಲೇ ಡಾಕ್ಟರ್ ರವೀಶ್ ಪಡುಮಲೆ ಸಾಕಷ್ಟು ವಿಚಾರಗಳನ್ನು, ಅದು 1 ಗಂಟೆ ಭಾಷಣ, ಅದನ್ನು ಕೇಳಿ ನಾನೇನು ಮಾತಾಡೋದು ಅಂತೇಳಿ ನಾನು ಈಗ ವಿಚಾರ ಮಾಡ್ತಿದ್ದೇನೆ ಅಷ್ಟೇ. ಅಂದರೆ ಅಷ್ಟು ಒಳ್ಳೆಯದಾಗಿ ಈ ಸಮಾಜಕ್ಕೆ ಯಾವ ರೀತಿ ಬೇಕಾಗುವಂಥ ಮಾತುಗಳನ್ನು ಅವರು ತುಂಬ ಮಾರ್ಮಿಕವಾಗಿ ಒಳ್ಳೆಯದಾಗಿ ನಿಮಗೆ ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾರತ ದೇಶ ಅನೇಕ ದೇವರುಗಳನ್ನು ಪೂಜಿಸುವಂಥ ಪವಿತ್ರ ದೇಶ. ಆ ಪವಿತ್ರ ದೇಶದ ಮಣ್ಣಿನಲ್ಲಿ ನಾವಿವತ್ತು ಜನ್ಮ ತಾಳಿದ್ದೇವೆಂದರೆ ಅದಕ್ಕಿಂತ ದೊಡ್ಡ ಭಕ್ತ ಬೇರೆ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇದು ಎಲ್ಲ ಧರ್ಮಗಳನ್ನು ನಂಬಿಕೊಂಡು ಸದಾ ಅನ್ಯೋನ್ಯತೆಯಿಂದ ನಡೆಯುವಂಥ ದೇಶ. ಹಾಗೆ ಬಾಲಗಂಗಾಧರ ತಿಲಕರ ಆಶಯ ಇದೇ ಇತ್ತು. ಈ ನಾಡಿನ ಪರಂಪರೆಯನ್ನು ಮೆಟ್ಟಿ ಅದನ್ನು ವಿಘಟನೆ ಮಾಡುವಂಥ ಬ್ರಿಟಿಷರ ಆ ಒಂದು ಏನು ಅವರ ದಬ್ಬಾಳಿಕೆ ಇತ್ತ, ಅದನ್ನು ಮೆಟ್ಟಿ ನಿಲ್ಲಲು ಈ ರಾಷ್ಟ್ರದ ಜನ ಒಂದುಗೂಡಿಸಲು ಒಂದು ಕಂಡುಕೊಂಡ ಉಪಾಯ ಅಂತ ಇದೆ ಸಾರ್ವಜನಿಕ ಗಣೇಶೋತ್ಸವ. ಅದರಲ್ಲಿ ಅವರು ಯಶಸ್ಸು ಕಂಡರು. ಹಾಗೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದಂಥ ಈ ಸಾರ್ವಜನಿಕ ಗಣೇಶೋತ್ಸವ ಇಂದು ದೇಶದ ಎಲ್ಲ ಕಡೆ, ವಿದೇಶಗಳಲ್ಲಿ ಸಹ ಈ ಒಂದು ಗಣೇಶೋತ್ಸವ ಹಬ್ಬ ನಡೀತಿದೆ. ಅದು ಕೇವಲ ವಾರ ಅಲ್ಲ, ಇವತ್ತು ಮಹಾರಾಷ್ಟ್ರದಲ್ಲಿ 3 ತಿಂಗಳಿಂದ ಹೆಚ್ಚು ಈ ಒಂದು ಗಣೇಶೋತ್ಸವ ಆರಾಧನೆ ಆಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಅಟ್ಲೀಸ್ಟ್ ನಾವೊಂದು ಆ ಧಾರ್ಮಿಕ ಭಾವನೆಯಲ್ಲಿ ಆದರೂ ಒಟ್ಟುಗೂಡುವ. ಇದೆ ಈಗ ರವೀಶ್ ಪಡುಮಲೆ ಹೇಳುವಂಥ ಮಾತನ್ನು ಸ್ವಲ್ಪವಾದರೂ ನಮ್ಮ ಈ ಒಂದು ಭಕ್ತಾದಿಗಳು ಕೇಳಿಕೊಳ್ಳಲಿ, ಅದು ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಎಂಬ ಉದ್ದೇಶ ಇಟ್ಟುಕೊಂಡು ಇವತ್ತು ತಿಲಕರು ಈ ಒಂದು ವಿಚಾರವನ್ನು ಅವರ ಮನದ ಆ ಒಂದು ಕನಸನ್ನು ಇಟ್ಟುಕೊಂಡು ಈ ಒಂದು ಸಂಘಟನೆ ಮಾಡಿದರು, ಗಣೇಶೋತ್ಸವ ಆಚರಣೆ ಮಾಡಿದರು. ಬಂಧುಗಳೇ, ನಾನು ಈ ಧರ್ಮದ ಬಗ್ಗೆ ಜಾಸ್ತಿ ಏನು ಹೇಳಬಲ್ಲೆ. ನಾನು ಇವತ್ತು ಈ ಒಂದು ಗಣೇಶೋತ್ಸವ ಸಮಿತಿಗೆ ಆಭಾರಿಯಾಗಿದ್ದೇನೆ. ಏನೆಂದರೆ, ಮೊದಲು ಹೇಳಿದರು ಅವರು ಮೇಡಮ್, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಈ ಒಂದು ರೂಢಿಯನ್ನು ಹಲವು ವರ್ಷಗಳಿಂದ ಈ ಸಮಿತಿ ಒಂದು ಆಚರಣೆ ಅದನ್ನೊಂದು ನಡೆದುಕೊಂಡು ಬರ್ತದೆ ಅಂದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮಂಥ ಒಂದು ಸೈನಿಕರನ್ನು ಸಹ ಇಂಥ ದೊಡ್ಡ ವೇದಿಕೆಯಲ್ಲಿ ತಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಇವತ್ತು ಭಾರತ ದೇಶ ನೀವು ನೋಡಿದ್ದೀರಿ, ಗಡಿಯುದ್ದಕ್ಕೂ ನಮ್ಮ ಸೈನಿಕರು ಯಾವುದೇ ಮಳೆ
ಬಿಸಿಲು, ಗಾಳಿ, ಚಳಿ ಅದನ್ನು ಲೆಕ್ಕಿಸದೆ ನಮ್ಮ ಗಡಿಯನ್ನು ಸರ್ವಸನ್ನದ್ಧವಾಗಿ ಕಾಯ್ತಾ ಇರ್ತಾರೆ. ಅವರಿಗೆ ಯಾವುದೇ ಹಬ್ಬ ಹರಿದಿನಗಳು ಯಾವುದೇ ಇಲ್ಲ. ನಾವು ರಜೆಯಲ್ಲಿ ಬಂದಾಗ ಇರುವ ಹಬ್ಬಗಳು ಅದೇ ನಮ್ಮ ಎಲ್ಲ ಹಬ್ಬ. ಅದು ಚೌತಿ ಇರಲಿ, ದಸರಾ ಇರಲಿ ಅಥವಾ ದೀಪಾವಳಿ ಇರಲಿ. ಅಂದರೆ ಈ ಸೈನ್ಯ ಅಂದರೆ ಅನ್ನೊಂದು ದೇಶ ಸೇವೆಯ ಒಂದು ಕೆಲಸ. ಇಲ್ಲಿ ಎಲ್ಲ ಧರ್ಮದವರಿದ್ದಾರೆ, ಕೇವಲ ಒಂದು ಪರ್ಟಿಕ್ಯುಲರ್ ಧರ್ಮ ಅಲ್ಲ. ಅಲ್ಲಿ ರಕ್ತ ಯಾವ್ದು, ಎಲ್ಲರದ್ದು ಒಂದೇ ರಕ್ತ, ಕೆಂಪು. ನನಗೆ ಇವತ್ತು ನೀವು ಮೊನ್ನೆ ಕಾರ್ಗಿಲ್ ವಿಜಯೋತ್ಸವ 25ನೇ ವಿಜಯೋತ್ಸವದಲ್ಲಿ ನಮ್ಮ ಅಲ್ಲಿ ಹೋರಾಡಿದಂಥ ಕೈಕಾಲು ಕಳೆದುಕೊಂಡಂಥ ಕ್ಯಾಪ್ಟನ್ ನವೀನ್ ನಾಗಪ್ಪ ಬಂದಿದ್ದರು. ಹಾಗೆ ಕ್ಯಾಪ್ಟನ್ ಯೋಗೀಂದ್ರ ಸಿಂಗ್ ಯಾದವ್ ಬಂದಿದ್ದರು. ಅವರ ಕಥೆ ಕೇಳಿ ಏನಂತ ಆಗ್ತದೆ ಅಂತ ಹೇಳಿದ್ರೆ, ಅವರ ಯುದ್ಧದ ಸಮಯದಲ್ಲಿ ಅವರಿಗೆ ಯಾವ ಥರ ಒಬ್ಬರನ್ನು ಇನ್ನೊಬ್ಬರನ್ನು ಅವರು ರಕ್ಷಣೆ ಮಾಡ್ತಿದ್ರು, ತನ್ನ ಕುಟುಂಬದಂತೆ, ತನ್ನ ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆಯಿಂದ ಇವತ್ತು ಯಾವುದೇ ಅಲ್ಲಿ ಜಾತಿ, ಮತ, ಪಂಗಡ, ಪಕ್ಷ ಯಾವುದೇ ಇಲ್ಲದೆ ಒಂದು ನಡೀತಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಸೈನ್ಯ. ಹಾಗೆ ನಾನು ಹೆಚ್ಚೇನು ಮಾತಾಡಬಲ್ಲೆ. ಇವತ್ತು ನಮ್ಮ ಸೈನ್ಯ ಖಾಲಿ ಗಡಿಯ ರಕ್ಷಣೆ ಮಾತ್ರ ಅಲ್ಲ, ಇಂಟರ್ನಲ್ ಸೆಕ್ಯೂರಿಟಿ. ಇವತ್ತು ಫ್ಲಡ್ ಬಂದಿರ್ಬೋದು, ವಯನಾಡು ಮೊನ್ನೆ ನೋಡಿದ್ದೀರಿ ಯಾವ ಥರ ನಮ್ಮ ಸೈನಿಕರು ಅಲ್ಲಿ ಆ ಜನರನ್ನು ರಕ್ಷಣೆ ಮಾಡಿದ್ದಾರೆ. ಹಿಂದೆ ಆ ಕೇದಾರ್ನಾಥ್, ಉತ್ತರಾಖಂಡ್ ಇಲ್ಲೆಲ್ಲ ಫ್ಲಡ್ ಬಂದಾಗ ಯಾವ ಥರ ಮಾನವ ಸೇತುವೆ ಮಾಡಿ ನಮ್ಮ ನಾಗರಿಕರನ್ನು ಸಂರಕ್ಷಣೆ ಮಾಡುತ್ತಿದ್ದಾರೆ, ಇದು ಉದಾಹರಣೆ. ಹಾಗಾಗಿ ನಾನು ಎಲ್ಲರ ಹತ್ರ ನನ್ನ ಕಳಕಳಿಯ ವಿನಂತಿ ಅಂತಂದರೆ, ಆದಷ್ಟು ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರುವ ಒಂದು ವಿಚಾರವನ್ನು ಅವರ ಮನದಲ್ಲಿ ಮುಟ್ಟಿಸಿ ಪೇರೆಂಟ್ಸ್ಗೆ ನಾನು ಹೇಳ್ತಾ ಇರೋದು. ಹಾಗೆ ದೇಶ ಸೇವೆ ಅಂದರೆ ಖಾಲಿ ಸೈನ್ಯಕ್ಕೆ ಮಾತ್ರ ಸೇರುವ ಇದಲ್ಲ, ಇನ್ನೂ ಸಹ ನಾವು ಇಲ್ಲಿ ಇದ್ದುಕೊಂಡೇ ದೇಶ ಸೇವೆ ಮಾಡ್ಬೋದು. ನೀವು ಹೇಳ್ತೀರಿ ಇಲ್ಲಿ ಭಯೋತ್ಪಾದಕರು ಹೇಗೆ ಉತ್ಪಾದನೆ ಅಂತ. ಭಯೋತ್ಪಾದಕರು ಹೇಗೆ ಇಲ್ಲಿ ಮುಸ್ಲಿಂ ಬರ್ತಾ ಇದ್ದಾರೆ, ಇಲ್ಲಿ ಹೇಗೆ ನಕ್ಸಲೇಟಮ್ ಆಗ್ತಾ ಇದೆ, ಅದಕ್ಕೆ ನಾವು ಆಸ್ಪತ್ರೆ ಕೊಡ್ತಿದ್ದೇವೆ. ನಮ್ಮ ಸುತ್ತಮುತ್ತ ಆಗುವ ವಿಚಾರಗಳನ್ನು ನಮ್ಮ ಏನು ಕಾನೂನು ಇದೆ ಅದಕ್ಕೆ ನಾವು ತಿಳಿಸುವುದಿಲ್ಲ. ಅವನಷ್ಟಕ್ಕಾಗಿ ಇರ್ತಾನೆ. ಅದರ ಜೊತೆಗೆ ಸ್ವಚ್ಛತೆ. ನಾವು ಎಲ್ಲೆಂದರಲ್ಲಿಯೂ ಬೇಕಾಬಿಟ್ಟು ಸ್ವತಂತ್ರ ಇರೋದು, ಅದಕ್ಕೆ ಕಸ ಎಲ್ಲಿಯೂ ಬಿಸಾಡ್ಬೋದು ಅಂತೇಳಿ. ಬಹುಶಃ ಸ್ವಾತಂತ್ರ್ಯ ಬೇರೆ ಯಾವುದಕ್ಕಲ್ಲ, ಅದಕ್ಕೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಎಲ್ಲಿ ಸಹ ಕಸ ಬಿಸಾಡ್ಬೋದು ಅಂತೇಳಿ. ಬಂಧುಗಳೇ, ಇದು ತಪ್ಪು. ನಾವು ನಮ್ಮ ಶುಚಿತ್ವವನ್ನು, ನಮ್ಮ ದೇಶವನ್ನು ಎಲ್ಲವನ್ನು ಕಾಯುವ ಹಕ್ಕು ನಮ್ಮ ಮೇಲೆ ಎಲ್ಲ ಮೇಲಿದೆ. ನಮ್ಮ ಸುತ್ತಮುತ್ತ ಆಗುವ ಚಟುವಟಿಕೆಗಳನ್ನು ಹತ್ತಿರದ ಏನು ಕಾನೂನು ಪೊಲೀಸ್ ಎಲ್ಲ ಇದ್ದಾರೆ ಅವರಿಗೆ ತಿಳಿಸಿ ಈ ಥರ ಇಲ್ಲಿ ಚಟುವಟಿಕೆ ಆಗ್ತಾ ಇದೆ, ಆಗ ಮಾತ್ರ ನಾವು ಇಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಅಂತ ಹೇಳುತ್ತಾ, ಇವತ್ತು ನನಗೆ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇಲ್ಲಿ ಬಂದು ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದೀರಿ, ಹಾಗೆ ಮಾತಾಡಲು ಅವಕಾಶ ಕೊಟ್ಟಿದ್ದೀರಿ. ಅವರಿಗೆ ಮಗದೊಮ್ಮೆ ನಾನು ಧನ್ಯವಾದ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತನ ನಗು ಎಂದಿಗೂ ಮಾಸದಿರಲಿ ಎಂಬ ಸದಾಶಯ ನಮ್ಮದು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಗೌರವ ಅತಿಥಿಯಾದ ಶ್ರೀ ರಾಮಕೃಷ್ಣ ಪುಣಜ ಇವರು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆದರಣೀಯ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ನಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರನನ್ನು ಮತ್ತು ಮಹಾಗಣಪತಿಯನ್ನು
ಮನಸ ಸ್ಮರಿಸುತ್ತಾ ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂತಹ 58ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ನನ್ನ ಆತ್ಮೀಯರೂ ಆಗಿರತಕ್ಕಂತಹ ಉಜ್ವಲಣ್ಣನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ಪಡುಮಳೆ ರವಿಶಣ್ಣನವರೇ, ನಿವೃತ್ತ ಯೋಧರು, ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳು ಆಗಿರತಕ್ಕಂತಹ ಸುಂದರಣ್ಣನವರೇ, ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು ಹಾಗೂ ವೈದ್ಯಕೀಯ ಲೋಕಕ್ಕೆ ಒಂದು ರೀತಿಯ ಮಾದರಿ ವ್ಯಕ್ತಿಯಾಗಿ ಬಹುಶಃ ಪುತ್ತೂರು ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು, ಕೊಡಗು ಈ ಭಾಗದ ಹಿಂದೂ ಸಮಾಜದ ಕಣ್ಮನಿ, ಹೃದಯ ಸಾಮ್ರಾಟ್ ಆಗಿರತಕ್ಕಂತಹ ಡಾಕ್ಟರ್ ಪ್ರಸಾದ್ ರವರೇ, ಗಣೇಶೋತ್ಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಕೋಶಾಧಿಕಾರಿಗಳೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಮಿತಿಯ ಎಲ್ಲ ಸದಸ್ಯರೇ, ಪತ್ರಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ರವಿಶಣ್ಣೆ ಪಾತೆರ್ನ ಹಿಡ್ದು ಬುಕ್ಕ ನಾವು ಪಾತೆರ್ನೋ ಸರಿಯತ್ತೆ ಶುಭನ್ ಬುಕ್ಕಂಜಿದ ತಂಡ ಕಾರ್ಯಕ್ರಮದ ನಿರೂಪಕಿರ್ಲ ಪಂಡಿರಿ ಶುಭ ನುಡಿಗಳು ಅಂಜಾತ್ ಬುಕ್ಕಲ ಕೇಳುಂಡೆ ಒಂಚೂರು ವ್ಯತ್ಯಾಸ ಅಣ್ಣಂಡ ಕ್ಷಮೆ ಕೊರಡು. ಭಾರಿ ಪೊರ್ಲುಡ ಧಾರ್ಮಿಕ ಉಪನ್ಯಾಸಡು ಹಲವಾರು ವಿಚಾರಲೇನೆ ರವಿಶಣ್ಣೆ ಉಲ್ಲೇಖ ಮಲ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕಾಲೊಡ್ದೆ ಗಣೇಶೋತ್ಸವ ಆರಂಭ ಆಂಡೆ ಐದು ಬುಕ್ಕ ಈ ದೇಶಡು ಬ್ರಿಟಿಷರ್ನ ವಿರುದ್ಧ ಸ್ವಾತಂತ್ರ್ಯಗೂ ಹೋರಾಟ ಮಲ್ಪನಂಚಿನ ಸಂದರ್ಭಡು ಈ ದೇಶದೊಂಜಿ ಜನಜಾಗೃತಿ ಅವಡು ಈ ದೇಶದ ಜನಕ್ಲೆಡೊಂಜಿ ಐಕ್ಯತೆಯ ಮನೋಭಾವನೆ ಪುಟ್ಟುಡು ಈ ಹಿನ್ನೆಲೆಡೆ ಜನಕ್ಲೆನ್ನು ಒಂಜಿ ಒಟ್ಟು ಸೇರಿಸದೆ ಈ ಸ್ವಾತಂತ್ರ್ಯ ಚಳವಳಿಗೆ ಒಂಜೆ ಆತು ವೇಗನು ಕೊರಡು ಪನ್ಪನಂಚಿನ ದೃಷ್ಟಿಡೆ 1893 ಇಸವಿಡೆ ಬಾಲಗಂಗಾಧರ್ ತಿಲಕೆರೆ ಸಾರ್ವಜನಿಕ ಗಣೇಶೋತ್ಸವಗೂ ಪ್ರೇರೇಪಣೆ ಕೊರಿಯರು ಬಂಧುಲೆ ಕರಿನ ಒಂಜಿ ವಾರ ಒಂಜಿ 10 ದಿನಕ್ಕೂ ಪಿರಾವಡು ನ್ವೇ ಜಾಗೆಡ್ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಪುತ್ತೂರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವಂಡ ಭಾರಿ ಗೌಜಿಡು ಭಾರಿ ಶೋಕಡು ಭಾರಿ ಪೊರ್ಲುಡು ನಡತನಂಚಿನ ವಿಚಾರ ನಮ್ಮ ತೆರೀದ ನಮ್ಮ ಭಾಗಿಯಾತಾಯಿತು. ನಾನು ಒಂಜಿ 10 ದಿನ ಪೋದ ಬನ್ನೆ ನಮ್ಮ ನಾಡ ಹಬ್ಬ ಅನ್ನುವಂಚಿನ ದಸರಾ ಕೈತಲ್ಲು ಬರ್ಬಡು 9 ದಿನದ ನವರಾತ್ರಿ ಉತ್ಸವ ಈ ಆಚರಣೆಯನ್ನ ನಮ್ಮ ಮಲ್ಪ ಆಂಡ ಸಾರ್ವಜನಿಕ ಗಣೇಶೋತ್ಸವ ಇನಿ ಈ ದೇಶದ ಮೂಲೆ ಮೂಲೆಡು ಮಾತ್ರ ಪಿದೈ ದೇಶೊಡ್ಲ ನಮ್ಮ ಹಿಂದೂ ಸಂಘಟನೆದ ನೇತೃತ್ವಡು ಬೇತೆ ದೇಶೊಡ್ಲ ಅಪನಯನ್ನು ನಮ್ಮ ತೆರೆಯುತ್ತ ಆ ಗಣೇಶೋತ್ಸವಗೆ ಆತೊಂಜಿ ಮಲ್ಲ ಮಹತ್ವ ಬರೋದಾಂಡ ಇದು ಕಾರಣದಾನೆ ಬಂಧುಲೆ ಭಗವಂತನ ನಮ್ಮ ಬೇತೆ ಬೇತೆ ಸ್ವರೂಪಡು ತೂಯಿನಾಗ್ಲಿ ನಮ್ಮ ಸನಾತನ ಧರ್ಮ ಈ ದೇಶಡು ಇತ್ತನಂಚಿನ ಬಾಕಿ ಇತ್ತನಂಚಿನ ಧರ್ಮ ಮತ ಪಂಥ ಅವು ಪೂರ ಓಲು ಉದ್ಭವ ಆತಂಡ ಏಪ ಉದಯ ಆತಂಡ ಐಕೆ ಇಂಚಿನವೇ ಒಂಜಿ ದಿನ ಇಂಚಿನವೇ ಒಂಜಿ ಸವಿನುಂಡು ನಮ್ಮ ಧರ್ಮಗೂ ಅವು ಏಪ ಉದಯ ಆತಂಡು ಅವು ಏಪ ಆರಂಭ ಆತಂಡು ನಾವು ಸರಿಯಾದ ಈತನೆಟ್ಲ ತೆರೆದಿಜಿ ಐಕೋಸ್ಕರ ನಮ್ಮ ಧರ್ಮ ಅವು ಸನಾತನ ಧರ್ಮ
ಗಣೇಶ ಇನಿ ನಮ್ಮ ದೇವರೇನು ಬೇತೆ ಬೇತೆ ರೂಪಡು ಬೇತೆ ಬೇತೆ ಪುದರ್ಡು ಬೇತೆ ಬೇತೆ ರೀತಿಡು ನಮ್ಮ ಆರಾಧನೆ ಮಲ್ಪ ನಮ್ಮ ಮನಸ್ಸಿಗೆ ತೆರೆಯಲ್ಪ ಬ್ರಹ್ಮೆ ಬಣ್ಣ ಬ್ರಹ್ಮನ ಸ್ವರೂಪ ಇಂಚ ಒಪ್ಪುಂಡು ಮಹಾವಿಷ್ಣುನ ಬಂಡಿಯೊಟ್ಟಿಗೆ ಮಹಾವಿಷ್ಣು ಇಂಚ ಒಪ್ಪೇರು ಶಂಖ ಎಪ್ಪುಂಡು ಗೈಟ್ ಚಕ್ರ ಎಪ್ಪುಂಡು ಗದೆ ಎಪ್ಪುಂಡು ಪದ್ಮ ಎಪ್ಪುಂಡು ಅನ್ಪುಣ ವಿಷ್ಣು ಅಂಚನೆ ಮಹೇಶ್ವರ ಅನ್ನಗ ತ್ರಿಶೂಲ ಎಪ್ಪುಂಡು ಢಮರುಗ ಎಪ್ಪುಂಡು ತರೆಟ್ಟು ಗಂಗೆ ಉಪ್ಪೇರು ನನ್ನ ಈಶ್ವರ ಎಂದು ಕಲ್ಪನೆ ಮಲ್ಪ ಸರಸ್ವತಿನ ಬಣ್ಣಗೆಲ್ಲ ಗೊತ್ತಾಪುಂಡು ಲಕ್ಷ್ಮೀನ ಬಣ್ಣಲ್ಲ ಗೊತ್ತಾಪುಂಡು ಪಾರ್ವತಿ ಬಣ್ಣಲ್ಲ ಗೊತ್ತಾಪುಂಡು ಅಂಡ ಗಣೇಶನ ವಿಗ್ರಹ ತೂತಾನಾಗ ಹೊರ ತರೆಡ್ದ ಬತ್ತನ ಕಾರು ಮುಟ್ಟ ತೂತಾನಾಗ ನೆಟ್ಟು ಒಂಜಿ ರೀತಿದ ವ್ಯತ್ಯಾಸಲು ವಿಗ್ರಹಡು ನಾನಾ ನಮೂನೆದ ಕೆಲವೊಂಜಿ ಸ್ವರೂಪಲು ತೋಜೊಂದಲು ಬಂದುಲೆ ಗಣೇಶನ ತರೆ ಮಲ್ಲ ಗಣೇಶನ ತರೆ ಮಲ್ಲೆ ದಾಯೆ ತರೆ ಮಲ್ಲೆ ಈ ಸಮಾಜದ ನಡಪುನಂಚಿನ ಓವೇ ವಿಚಾರೋಲಿಪ್ಪು ಐಟು ಎಡ್ಡೆಲೆಪ್ಪು ಹಾಲೆಪ್ಪು ಐನು ಪೂರ ದಿಂಜ ಹೊಡತ್ತ ಐಕೋಸ್ಕರ ನಮಕ್ ಓವು ಸಮಾಜಡು ಪೂರ ನಮಕ್ ತೋಜುವನ ಅಂಚನೆ ನಮಕ್ ತಿಕ್ಕುವನ ಐನು ಪೂರ ತರಿಟ್ಟು ದೀವನು ಬಾ ಅಂಚನೆ ಗಣೇಶನ ಕೆಬಿ ಮಲ್ಲೆ ಏನು ಸೂಕ್ಷ್ಮ ಅಂತ ಪಂಡೊಂದುಪ್ಪೆ ದಂಡೆ ಸಮಯದ ಕೊರತೆ ಉಂಡು ಐಕೋಡತ್ತೆ ನಮ್ಮ ಸಮಾಜಡು ಎಡ್ಡೆ ಹಾಲು ಅನ್ಪುನ ಹಲವಾರು ವಿಚಾರಲ್ಲೇನೆ ಕೇನೋದಿಪ್ಪ ಐಕೋಸ್ಕರ ಒಯ್ನಕ್ಕೇನೋಡ ಐನಕ್ಕೇನೋಡು ಒಯ್ನಕ್ಕೇನೆರಬಲ್ಯ ಐನಕ್ಕೇನೆರಬಲ್ಯ ಅಂಚಾದ ಈಗೆ ಬಿಟ್ಟು ಕೇನೋಡು ಆ ಅಗತ್ಯ ಜನ ಆಕೆ ಬಿಟ್ಟು ಬಿಡೋಡು ನೋನ್ಪೇರು ಒಟ್ಟಿಗೆ ಗಣೇಶ ಗಂಜಿ ಸೊಳ್ಳಿಲು ಪ್ರಕೃತಿ ಇತ್ತೇನೆ ನಮ್ಮ ಸುಂದರಣ್ಣೆ ಉಲ್ಲೇಖ ಮಾಡ್ತೀರಿ ಪ್ರಕೃತಿದ ಇಡು ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ಹಿಡ್ದಾತ ಆಪನಂಜಿನ ತೊಂದರೆ ಪಂಡ ವಾತಾವರಣ ಕಲುಷಿತ ಆಪನಂಚಿನ ಸಂದರ್ಭಡು ನಮ್ಮ ಎಡ್ಡೆ ಗಾಳಿ ಎಡ್ಡೆ ನೆನ್ನು ಸೇವನೆ ಮಲ್ಪಡು ಆ ಒಂಜಿ ಸಂದೇಶ ಅಲ್ಲ ಆ ಸುಂಡಿಲ್ಲ ಮುಖೇನ ನಮಗೆ ತೀರಿಯೊಂದು ಬರ್ಬಡು ನಾನ ಒಂಜಿತ್ತು ಐದು ಒಂದೇ ತಿರ್ತು ಬಣ್ಣಗ ಗಣೇಶನ ಬಂಜಿ ಮಲ್ಲೆ ಬೋರ್ಡ್ಗೆ ದಯನಿಗೆಂಡ ಸರಿಯಾತು ತಿನ್ನೋಡಂದು ಅವು ಸರಿಯಾತು ತಿಂದದು ಬಂಜಿ ತಿಂಜಾರ ಮಾತ್ರ ಹತ್ತು ಓವು ಸಮಾಜಡು ಎಡ್ಡೆ ವೈನಂಚಿನ ವಸ್ತುಲುಲ್ಲ ಎಡ್ಡೆ ವಿಚಾರವುಲ್ಲ ಐನು ನಮ್ಮ ಬಂಜಿಡು ದೀವು ನೋಡು ಬಂಜಿಡು ದೀತು ಐನು ಬಂಜಿಡೇ ಜೀರ್ಣ ಮಲ್ಪಡು ಹೊರತು ಐನು ಕೊಣತದ ಪಿದಾಯಿಟದ ಐನೂರಿ ಬೆರಬಲ್ಲಿ ನಮ್ಮ ಬಂಜಿಡೇ ಅವು ಜೀರ್ಣ ಅವಡು ಪಿದಾಯಿಗೆ ಬತ್ತಿಯೊಟ್ಟಿಗೆ ಅವು ಅಜೀರ್ಣ ಆಪುಂಡು ಐಕೋಸ್ಕರ ಆ ಬಂಜಿ ಕೂಡ ಮಲ್ಲೆ ಅನ್ನೊಂದು ಬೇರೆ ಅಂಚನೆ ಗಣಪತಿ ದೇವರನ ಶರೀರ ಮಲ್ಲೆಂಡು ಮಾತಾ ದೇವರೆಗ್ಲಿತ್ತನಂಚಿನ ವಾಹನತ್ ಗಣಪತಿಗೆ ವಾಹನ ಅಂಡ ಅವು ಎಲ್ಲಿನ ಮಂಟೊಟ್ಟಿಗೆ ನಮಕ್ ತಾನೆ ಅಪ್ಪನ ಬಂಡ ನಮ್ಮೊಂದು ತುಚ್ಛ ಭಾವನೆ ಇಡ್ದುಪ್ಪ ತುಚ್ಛ ಭಾವನೆ ಸಾಮಾನ್ಯ ಎಲಿ ಅಂಜನೆ ಎಲಿತ ಎದುರುದ ಪಿಲಿನ ಒಂಡಿಯೊಟ್ಟಿಗೆ ಒಂಜಿ ರೀತಿಯ ಗಂಭೀರ ಆಗ್ಬೋದು ದಾಯನ್ ಬಂಡ ಅವಳು ಎಲ್ಲಿಂದ ಅನ್ಪುನವು ಮುಖ್ಯ ಆತು ಅಲ್ಪ ಆ ಎಲ್ಲಿಂದ ಅನ್ಪುನ ಎಟ್ಟಿಗೆ ಆ ತುಚ್ಛ ಭಾವನೆ ಬರ್ಪುಂಡ ಆ ತುಚ್ಛ ಭಾವನೆ ಬರಲಿ ಅವಳು ಆ ತುಚ್ಛ ಅನ್ಪುನ ಇನಿ ಸಮಾಜದ ತುಚ್ಛ ಆತೆ ಒರಿದುಂಡು ರವಿಶಣ್ಣೆ ಉಲ್ಲೇಖ ಮಲ್ತೀರಿ ಓಲು ನಮ್ಮಟ ಸಾಮರಸ್ಯದ ಭಾವನೆ ನಿರ್ಮಾಣ ಆಯ್ಜ ಓಲು ನಮ್ಮಟ ಮೇಳು ಕೀಲು ಅನ್ಪನ ಉಂಡ ಅವು ಏಪ ನಮ್ಮ ತರೆದು ಪೋಯಿಜ ಆಡೆ ಮುಟ್ಟ ಇನಿ ಹಿಂದೂ ಸಮಾಜ ಅವು ಗಟ್ಟಿ ಅಪ್ಪುಜಿ ಐಕೋಸ್ಕರ ಆ ಸಂದೇಶಲ ಆ ಗಣಪತಿನ ನೆಟ್ಟುಂಡು ಒಟ್ಟುಗಾತ್ ಗಣಪತಿನ ಆ ಶರೀರಡು ಬತ್ತನಂಚಿನ ಪ್ರತಿಯೊಂಜಿ ಅಂಗಾಂಗೊಡ್ಲ ನಮ್ಮ ತೆರಿಯೊಂದಂಚಿನ ಬೇತೆ ಬೇತೆ ಎಡ್ಡೆಡ್ಡ ವಿಚಾರಗಳುಲ್ಲ ಅನ್ಪನ ಇನ್ನು ತೆರಿಯೊಂದು ಬಹುಶಃ ಹಿಂದಕ್ಕೆ ಬೋಡಾತ್ ಬಾಲಗಂಗಾಧರ ತಿಲಕರು ಸಾರ್ವಜನಿಕವಾದ ಗಣೇಶೋತ್ಸವವನ್ನು ಆಚರಣೆ ಮಲ್ತಿರೋದು ಅನ್ಪನಂಚಿನಲ್ಲ ಇತಿಹಾಸ ಪಂಡೊಂದುಂಡು ದಯಂಡ ಅವಳು ಸಾಮರಸ್ಯ ಇನ್ನು ಯಾರಿತೆ ತುಡಾರದ ಬಗ್ಗೆ ಪಂಡಿರಿ ಇನೇ ತುಡಾರು ಕಾರ್ಯಕ್ರಮ ಇನ್ನು ಬೇತೆ ಬೇತೆ ಗ್ರಾಮಡು ನಡತೊಂದುಂಡು ಕರಿನ ಎಂಗ್ಲೆನ ಗ್ರಾಮಡ್ಲು ಒಂಜಿ 2-3 ವರ್ಷ ನಡತೊಂದುಂಡು
ಕೇವಲ ಅವು ತುಡರಾತುವರಿಯರಲ್ಲಿ ಅವು ಇಲ್ಲದ ಉವೇ ಒಂಜಿ ಆ ಭಾವನೆ ಅವು ಮನುಷ್ಯನ ಮನಸ್ಸಿಡ್ದು ಬರುಡು, ಮನಸ್ಸಿಡ್ದು ಹೃದಯ ಹಿಡ್ದು ಬರುಡು. ಅಂಚ ಬತ್ತನ ಮಾತ್ರ ಆ ತುಡಾರಿಗೆ ನಿಜವಾಯಿನ ಅರ್ಥ. ಅಂಚಿನ ತುಡಾರ ಕಾರ್ಯಕ್ರಮ ನಮ್ಮ ಊರದ ಮಾತ ಗ್ರಾಮಲೆಟ್ಲ ಆ ಪ್ರಾರಂಭ ಆವಡು ಮಾತ ಇಲ್ಲಲಿಡ್ದಲ ಪ್ರಾರಂಭ ಆವಡು ಅನ್ಪನ ವಿಚಾರವನ್ನು ದುಂಬುದಿ ಒಂದು ಇನಿತ ಈ ಗಣೇಶೋತ್ಸವದ ಸಂದರ್ಭಡು ಹಿಂಗೆ ಭಾರಿ ಒಂಜಿ ಖುಷಿತ್ತ ವಿಚಾರ ಅನ್ನೊಂಡ ಇನ್ನೇನು ಪನ್ನೊಡೊಂದೇ ಕಡುಡುದಕ್ಕ ಉಲ್ಲೇಖ ಮಲ್ತಿದ್ದೆ. ಕೋಡೆಡ್ದು ಬುಕ್ಕ ಆರಂಭ ಐನಂಚಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಬಹುಶಃ ಎಲ್ಲೆ ಮುಟ್ಟಲ ಧಾರ್ಮಿಕ ಸಭಾ ಕಾರ್ಯಕ್ರಮ ಉಂಡು. ಮೂಜಿ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಸಭೆಟ್ಟು ಮೂಜಿ ದಿನಲ ನಿವೃತ್ತ ಯೋಧರನ್ನು ಒಂಜಿ ಗೌರವಿಸವನ ಅರ್ನ ಒಂಜಿ ಗೌರವ ಉಪಸ್ಥಿತಿನ ಗುರುತಿಸವನ ಅಂಚಿನ ಕಾರ್ಯಕ್ರಮವನ್ನು ಯೋಜನೆ ಮಲ್ತೊಂದಿರ್ತೇವೆ. ಬಂದುಲೆ ನಮ್ಮ ಯೋಚನೆ ಮಲ್ಪಡು ನಮ ಏನೇ ಮೂಜಿ ದಿನ ಭಾರಿ ಪೊರ್ಲುಡೆ ಕಾಂಡೆ ಬತ್ತದು ರಾತ್ರಿ ಮುಟ್ಟಲ ಬೇತೆ ಬೇತೆ ಕಾರ್ಯಕ್ರಮಡು ಭಾಗಿಯಾದ್ದು ತಮ್ಮ ಖುಷಿಟ್ಟು ಉಪ್ಪೊಡ್ದಂಡ ಇಡೀ ದೇಶಡು ನಮ್ಮ ಬೇತೆ ಬೇತೆ ಕಾರ್ಯಕ್ರಮಡು ಉವೇ ರೀತಿದೆ ಪೋಡಿಗೆ ಭಯ ದಾಲ ಇಜ್ಜಂದೆ ಉಪ್ಪೊಡ್ದಂಡ ಐಕ್ಯ ಕಾರಣ ಏರ್ನುವಂಡ ಸುಂದರಣ್ಣ ನಂಚಿನ ಯೋಧರ್ನಾಗ್ಲಿ ಬಂದುಲೆ ನಮ್ಮ ಎಲ್ಲದ ಜೀವನ ಎಡ್ಡ ಅವಡು ನಮ್ಮ ಎಲ್ಲದ ಜೀವನಡು ಏ ರೀತಿ ತೊಂದರೆ ಆಯರಬಲ್ಲಿ ನಮ್ಮ ಇಲ್ಲದ ಪೊಂಜೋಕ್ಲು ಆಂಜನಕ್ಲು ಇಲ್ಲಿಡ್ದು ಪಿದಾಯಿಪೋಂಡ ಅಕ್ಲು ಸುರಕ್ಷಿತವಾದ ಇಲ್ಲಡೆ ವಾಪಸ್ ಬರೋಡು ಅಂಚನೆ ಈ ಊರುಡ್ದು ಬುಕೊಂಜಿ ಊರಿಗೂ ಪೋಪುಣ್ಲ ಉಳ್ಳ ತಾಲ ತೊಂದರೆ ಆಯರಬಲ್ಲಿ ಬಂಡದ ತನ್ನ ಜೀವನದ ಮದಿಮೆ ಆಯ್ನಂಚಿನ ಯೋಧರಿತ್ತರ್ನಂಡ ಅಕ್ಲನ ಇಲ್ಲಲ್ದ ಬುಡೆದಿ ಜೋಕ್ಲೇನು ಅಪ್ಪೆ ಅಮ್ಮನು ಬಂದು ಬಳಗದಕ್ಲೇನು ಪೂರ ಬುಡ್ದು ನಮ್ಮ ಎಡ್ಡೆಗೆ ಓಡದ್ದು ಈ ಗಡಿಟ್ಟು ಅವು ಚಳಿ ಪಡು ಗಾಳಿ ಪಡು ಬರ್ಸೆ ಪಡು ಹಿಮೆ ಪಡು ಅವೂಲ ಲೆಕ್ಕ ಇಜ್ಜಂದೆ ಕಣ್ಣಿಗೆ ಎಣ್ಣೆ ಬಾರ್ದು ನಮ್ಮನ್ನು ರಕ್ಷಣೆ ಮಲ್ಪಿರತ್ತ ಅಂಚಿನ ಯೋಧರಿಗೆ ನಮ್ಮ ಶತ ನಮನ ಸಲ್ಲಿಸೋಡು. ಬಂದುಲೆ ಇನಿ ನಮಕ್ ಏರು ಹೀರೋ ಒಂದು ಮಂಡ ಒವ್ವೇ ರಾಜಕೀಯ ವ್ಯಕ್ತಿ ನಕ್ಲತ್ತು ಒವ್ವೇ ಧಾರಾವಾಹಿಟ್ ನಟನೆ ಮಲ್ಪು ನಕ್ಲತ್ತು ಒವ್ವೇ ಸಿನಿಮಾ ನಟೆರತ್ತು ನಮನ ನಿಜವಾಯಿನ ಹೀರೋ ನಕ್ಲಿ ಏರ ಹೊಡೆದು ಮಂಡ ಅವು ನಮನ ರಕ್ಷಣೆ ಮಲ್ಪು ನಂಜಿನ ಯೋಧೆರ ಅವಡು ಅಕ್ಲು ನಮಕ್ ಆದರ್ಶ ಅವಡು. ಈ ಹಿನ್ನೆಲೆಡು ಕರಿನ ಮೂಜಿ ದಿನ ಹಿಡಿದು ಬುಕ್ಕ ಅಕ್ಲೇನೊಂಜಿ ಗುರುತಿಸವರಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲೆರತ ಈ ಗಣೇಶೋತ್ಸವ ಸಮಿತಿಗೆ ಎನ್ನ ವೈಯಕ್ತಿಕವಾತಲ ಸಮಸ್ತ ಹಿಂದೂ ಸಮಾಜದ ಪರವಾತಲ ಅಭಿನಂದನೆ ಸಲ್ಲಿಸೋದಿಲ್ಲ. ಬಹುಶಃ ಇಂಚಿನ ಕಾರ್ಯಕ್ರಮ ನಮ್ಮ ಊರ್ದ ಒವೇ ಕಾರ್ಯಕ್ರಮ ಅವು ಧಾರ್ಮಿಕ ಕಾರ್ಯಕ್ರಮ ಎಪ್ಪು ಬೇತೆ ಬೇತೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದೆಪ್ಪು ಸ್ವಾತಂತ್ರ್ಯ ಭಿನ್ನಹ ಮಲ್ತೊನ್ನೆದಾಯ್ತಂಡ ನಮ್ಮ ಊರ್ದ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಸಂದರ್ಭಡ್ಲ ಒಂಜಿ ಯೋಧರೆಲ್ಲೆತ್ತದೆ ಅಕಲ್ನ ಮುಖೇನ ಧ್ವಜಾರೋಹಣ ಮಲ್ಪಲೆ ಅಕಲ್ನ ಮುಖೇನ ಮಲ್ಪಲೆ ಎಂದು ಅಂಚಿನ ಒಂಜಿ ಕಾರ್ಯಕ್ರಮವನ್ನು ಯೋಜನೆ ಮಲ್ತನಂಜಿನ ನಮ್ಮ ಗಣೇಶೋತ್ಸವ ಸಮಿತಿ ಇಂದು ಬಾಕಿದ ಮಾತ ಕೋಡಿದಾಗ್ಲಿಲ್ಲ ಒಂಜಿ ಆದರ್ಶ ಆವಡು ಮಾದರಿ ಆವಡು ಮನಪು ನಂಜಿನ ಒಂಜಿ ವಿಚಾರವನ್ನು ದುಂಬುದಿ ಒಂದು ಇನೇ 58ನೇ ವರ್ಷದ ಈ ಗಣೇಶೋತ್ಸವಡು ಭಾಗಿಯಾರ ಅವಕಾಶ ಮಲ್ತು ಕೊರನಂಚಿನ ಈ ಸಮಿತಿದ ಮಾತ ಪದಾಧಿಕಾರಿಗಳಿಲ್ಲ ಎನ್ನ ರಡ್ಡು ಎಡ್ಡೆಪ್ಪುದ ನುಡಿನ ಪಂಡೊಂದು ಅಕ್ಲೆಗೆ ವಂದನೆ ಸಲ್ಲಿಸ ಒಂದು ಈ ಅವಕಾಶಗೂ ವಂದನೆ ಮಲ್ತೊಂದಿಲ್ಲ. ಪುತ್ತೂರಿನ ಯುವ ಉದ್ಯಮಿ ಕೊಡುಗೈದಾನಿ ಬಹಳ ಪರಿಶ್ರಮದಿಂದ ಉದ್ಯಮ ಕ್ಷೇತ್ರದಲ್ಲಿ ಮೇಲೆ ಬಂದವರಿವರು. ಇದೀಗ ಅಧ್ಯಕ್ಷೀಯ ನುಡಿ ಶ್ರೀ ಉಜ್ವಲ್ ಪ್ರಭು ಇವರಿಂದ.
ಅಲ್ಲ ಪುತ್ತೂರು ಶ್ರೀ ಮಾತೋಬಾರ ಮಾಲಿಂಗೇಶ್ವರನ್ನು ಪ್ರಣಾಮವನ್ನು ಸಲ್ಲಿಸುತ್ತಾ ಇಲ್ಲಿ ವಿರಾಜಮಾನವಿರುವಂಥ ಗಣೇಶನಿಗೆ ನಮಿಸುತ್ತಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದರ ವೇದಿಕೆಯ ಮೇಲಿರುವ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಕ್ತವೃಂದದವರೇ, ನಾನು ಅಂದರೆ ತುಂಬ ಹಿಂದೆ ಸ್ಟೇಜಿಗೆ ಬರೋದಂದರೆ ಭಾರಿ ಕಮ್ಮಿ. ಹಾಗೆಂತೇಳಿ ದೊಡ್ಡ ಸ್ಥಿತಿಗೆ ಮಾತಾಡೋದಲ್ಲ, ಒಂದು 3 ಸಲ 4 ಸಲ ವೇದಿಕೆ ಹಂಚಿದ್ದೇನೆ. ನನಗೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಫೋನ್ ಮಾಡಿ ಹೇಳಿದರು, ನಾನು ಆದಷ್ಟು ಬೇರೆಯವರೆಲ್ಲ ಫೋನ್ ಮಾಡಿದ್ರು, ರಿಸೀವ್ ಮಾಡಿರಲಿಲ್ಲ. ಹಾಗೆಂತೇಳಿ ಪ್ರೀತಿ ಇಲ್ಲ ಅಂತಲ್ಲ, ಬಟ್ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಫೋನ್ ಬಂದ ಕೂಡಲೇ ನಾನು ಗೆಸ್ಟ್ ಹಾಕಿದ್ದೇನೆ, ನೀನು ಬರಬೇಕು ಅಂತ ಹೇಳಿದರು. ನಾನು ಇಲ್ಲ ಅಂತ ಹೇಳಿಲ್ಲ, ಆಯಿತು ಡಾಕ್ಟ್ರೆ ಅಂತ ಹೇಳಿದೆ. ಯಾಕೆಂತ ಹೇಳಿದರೆ ನನ್ನ ಒಂದು ಈ ಸಂಸ್ಥೆ ಪ್ರಾರಂಭಿಸಲು ನನಗೊಂದು ಕೆಲವು ಜನಗಳನ್ನು ನಾನು ರೋಲ್ ಮಾಡೆಲ್ ಇಟ್ಟಿದ್ದೇನೆ, ಆದರ್ಶ ವ್ಯಕ್ತಿಗಳನ್ನಾಗಿ ಇಟ್ಟುಕೊಂಡೆ. ಅದರಲ್ಲಿ ನನಗೆ ಪುತ್ತೂರಿನ ಹಿಂದೂ ಹೃದಯ ಸಾಮ್ರಾಟ್ ಡಾಕ್ಟರ್ ಪ್ರಸಾದ್ ಭಂಡಾರಿ ಒಬ್ಬರು ಅಂತ ಹೇಳಿ ಸಮಯ ಇಚ್ಛೆ ಪಡ್ತೇನೆ. ಮತ್ತೆ ನನ್ನ ಫ್ರೆಂಡ್ ಸುಜಿತ್ ರೈ ಅವರಿಗೆ ಹೇಳಿದೆ, ಸಣ್ಣಣ್ಣ ಹೋಗ್ಬೇಕಾ ಬೇಡವಾ, ಡಾಕ್ಟ್ರು ಬರೋದಿಲ್ಲ ಅಂತೆ, ಡಾಕ್ಟ್ರಿಗೆ ಹುಷಾರಿಲ್ಲ, ಅವ್ರ ಕಾಲು ಸ್ವಲ್ಪ ನೋವಂತೆ, ಅಲ್ಲ ನೀನು ಬರ ಇದ್ರೆ ಡಾಕ್ಟ್ರಿಗೆ ಬೇಜಾರಾಗ್ಬೋದು. ಖಂಡಿತ, ಯಾಕಂತ ಹೇಳಿದರೆ ನಮ್ಮ ಫಂಕ್ಷನಿಗೆ, ನಮ್ಮ ಲೇಔಟ್ ಓಪನಿಂಗಿಗೆ ಡಾಕ್ಟ್ರು ಅಲ್ಲಿ ಆಪರೇಷನ್ ಥಿಯೇಟರ್ ಇರುವಾಗ ಸಹ ಬಂದಿದ್ರು. 2-3 ಸತಿ ಆಲೋಚನೆ ಮಾಡಿದ್ದೆ, ಈ ಸತಿ ಬರ ಇದ್ರೆ ಡಾಕ್ಟ್ರಿಗೆ ಖಂಡಿತ ಬೇಜಾರಾಗ್ಬೋದು ನನ್ನ ಮೇಲೆ, ನಾಳೆ ನನಗೆ ಬೈಲಿಕ್ಕಿರ್ಬೋದು ಎಂತ ಅಂತೇಳಿ. ಯಾಕೆಂತ ಹೇಳಿದರೆ ಅವರೊಂದು ನಿಷ್ಕಲ್ಮಶ ವ್ಯಕ್ತಿ, ಸ್ಟ್ರೈಟ್ ಫಾರ್ವರ್ಡ್. ಹಾಗೆಂತೇಳಿ ನನಗೆ ಇಲ್ಲಿ ಬಂದ ಕೂಡಲೇ ಮತ್ತೊಂದು ಈ ಸ್ಟೇಜಿಗೆ ಬಂದ ನಂತರ ಇನ್ನೊಂದು ನನಗೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಆಯಿತು. ಅವ್ರು ಇವತ್ತೇ ನಾನು ಮುಖತಃ ನೋಡಿದ್ದು, ಡಾಕ್ಟರ್ ರವೀಶ್ ಪಡುಮಳೆ ಅವರು. ಇಂಥ ವ್ಯಕ್ತಿ ಜೊತೆ ನನಗೆ ಕೂತ್ಕೊಳ್ಳಿಕ್ಕೆ ಇನ್ನೊಂದು 2 ಗಂಟೆ ಇದ್ದರೂ ನಾನು ಕೂತ್ಕೊಳ್ತಿದ್ದೆ. ಯಾಕೆಂತ ಹೇಳಿದರೆ ಅವರು ಬಂದಂಥ ಕಷ್ಟ, ಅವರೀಗ ಈ ಭಾಷಣಕ್ಕೆ ಬಂದಂಥ ವ್ಯಕ್ತಿ ಅಲ್ಲ, ಅವರು ತಾನು ನಾನೆಂತ ಅವರ ಕಂಡೆ ಅಂತ ಹೇಳಿದರೆ ಅವರು ತಾನು ಅನುಭವಿಸಿದ ಕಷ್ಟವನ್ನು ಅವರು ಧಾರ್ಮಿಕ ಭಾಷಣದೊಂದಿಗೆ ವಿವರಿಸಿದರು. ಅವರಲ್ಲಿ ಎಂಥ ಒಳ್ಳೆ ಗುಣ ಅಂತ ಹೇಳಿದರೆ ಅವರ ಹತ್ರ ಅದೇ ಆದಂಥ ಕಾನ್ಫಿಡೆಂಟ್ ಲೆವೆಲ್ ಉಂಟು. ನಾವು ಅದನ್ನು ಇಲ್ಲಿ ಕೂತ್ಕೊಂಡು 1 ಗಂಟೆ ಅವರನ್ನು ಸ್ಟಡಿ ಮಾಡಿದೆ. ಹಾಗೆಂತೇಳಿ ನಾನು ಅವರೊಟ್ಟಿಗೆ ಕೂತ್ಕೊಳ್ಳಿಕ್ಕೆ ನನಗೆ ಒಂದು ಈ ಅವಕಾಶ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಡಾಕ್ಟರ್ ರವಿಶಣ್ಣ, ಯಾವಾಗಲೂ ನಿಮ್ಮನ್ನು ನಾನು ಸಹ ಒಂದು ಅವರಾಗೆ ಆದರ್ಶ ವ್ಯಕ್ತಿಯಾಗಿ ಇಟ್ಟುಕೊಳ್ತೇನೆ ಈ ಸಂದರ್ಭ ಇಚ್ಛೆ ಪಡ್ತೇನೆ. ನಾನಿದು ಭಾಷಣ ಮಾಡಲಿಕ್ಕೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಸಣ್ಣ ಮಟ್ಟಿನ ಶಾಲೆ ಕಲಿತಾಗ ನಮಗೆ ಈ ನಮ್ಮ ರವಿಶಣ್ಣ ಹೇಳಿದಾಗೆ ಈ ಸ್ವಾತಂತ್ರ್ಯಕ್ಕೆ ಪೂರಕವಾದವರು ಡಾಕ್ಟರ್ ಬಾಲಗಂಗಾಧರ ತಿಲಕರು. ಅವರದ್ದು ನಮಗೆ ಹೇಗೆ ಆಯ್ತು ಅಂತ ಹೇಳಿದರೆ, ಈ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಲು ಅವರು ತುಂಬ ನಮಗೆ ಅದರ ಪ್ರೇರಣೆ ಆಯಿತು. ಯಾಕೆಂದರೆ ನಾವು ಇಲ್ಲಿ ಮಾತಾಡಬೇಕಾದ್ರೆ ಸ್ವಾತಂತ್ರ್ಯ ಬೇಕಿತ್ತು. ಅವರಿಂದಾಗಿ ನಮಗೆ ಇವತ್ತು ನಾವು ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ಗಣೇಶೋತ್ಸವ ಒಂದು ಮುಖ್ಯ ಕಾರಣ ವಹಿಸ್ತದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಆನಂತರ ದಿನಗಳು ಕಳೆದು ಹೀಗೆ ಕಂಟಿನ್ಯೂ ಆಯಿತು. ಆನಂತರ ಎಂತಾಯ್ತು ಅಂತ ಹೇಳಿದ್ರೆ, ಈಗ ನಾವು ಈ ಗಣೇಶೋತ್ಸವವನ್ನು ಮಾಡೋದು ಯಾಕೆ ಅಂತ ಹೇಳಿದರೆ, ನಮ್ಮ ಹಿಂದೂ ಸಂಘಟನೆ ಇನ್ನೂ ಬಲಿಷ್ಠಗೊಳ್ಳಲು, ಇನ್ನೂ ನಮಗೆ ಇಂಥ ಗಣೇಶೋತ್ಸವಗಳು ನಮಗೆ ತುಂಬ ಮಾದರಿ ಆಗ್ತದೆ. ಯಾಕೆಂತ ಹೇಳಿದರೆ ರವಿಶಣ್ಣ 2 ಸತಿ ನೋಡಿದರೆ ಅವ್ರು ಹೇಳಿದರು ಎಂತಂತ ಹೇಳಿದರೆ, ನಮ್ಮಲ್ಲಿ ಅದು ಸಮುದಾಯ, ಇದು ಸಮುದಾಯ, ಅದು ಜಾತಿ, ಈ ಜಾತಿ, ಇದು ಮಾಡಿದ ಕಾರಣ ನಮ್ಮ ಇಷ್ಟು ಕಷ್ಟಪಟ್ಟು ಮಾಡಿದ ಸಂಘಟನೆಗೆ ನಾವು ಜಾತಿಯನ್ನು ತಂದರೆ ಯಾವಾಗಲೂ ನಮ್ಮ ಸಂಘಟನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘಟನೆಯಾಗಿ ದುಡಿಬೇಕು. ಪುತ್ತೂರಿಗೆ, ಇಡೀ ನಮ್ಮ ಕರ್ನಾಟಕಕ್ಕೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅಂತ ವ್ಯಕ್ತಿ ಸಿಗುವುದಿಲ್ಲ. ಅವರಂತ ಎಲ್ಲ ನಮಗೆ ಅವರ ಕಲಿತಕ್ಕೆ ಅವರ ಕಾರ್ಯಗಳು ಸಮಾಜಕ್ಕೆ ಒಂದು ಪ್ರೇರಣೆ ಆಗಿದೆ. ಯಾಕೆಂತ ಹೇಳಿದರೆ ಅವರು ತನ್ನ ಎಲ್ಲವನ್ನು ಅವ್ರದ್ದು ಕೇಳಿದರೆ ನಾವು ಮಾತಾಡ್ಲಿಕ್ಕೆ ಉಂಟು, ಡಾಕ್ಟರ್ ನಮಗೆ ಮನಸ್ಸಾಗ ಹೋಗ್ಲಿಕ್ಕೆ ಉಂಟು. ಅವರು ನಿಷ್ಕಲ್ಮಶವಾಗಿ ಮಾತಾಡ್ತಾರೆ. ಅಂಥ ವ್ಯಕ್ತಿಯನ್ನು ನಾವು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ, ಹೆಮ್ಮೆಂದು ಹೇಳ್ತಿದ್ದೇವೆ. ನಾವಿನ್ನೆಂತ ಡಾಕ್ಟರ್ ಅಂತ ವ್ಯಕ್ತಿ ನಮಗಿನ್ನು ಸಿಗ್ಲಿಕ್ಕಿಲ್ಲ. ಡಾಕ್ಟರ್ ಬರಲಿಲ್ಲ, ಡಾಕ್ಟರ್ ನಮ್ಮ ವಿಡಿಯೋ ನೋಡ್ತಾರಂತ ಹೇಳಿದರು ಅವರು ಮೇಲೆ ಅಧ್ಯಕ್ಷರು ಕೂತ್ಕೊಂಡವರು. ಹಾಗೆ ಒಂದು ನನಗೆ ನಾವಿನ್ನೂ ಎಲ್ಲ ಸಮಾಜದವರು ಸೇರಿ ಒಗ್ಗಟ್ಟಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನನಗೆ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇವರು ನಮ್ಮ ರಾಮಕೃಷ್ಣನ್ ಹೇಳಿದಾಗೆ ಇದೊಂದು ಒಳ್ಳೆಯ ವಿಚಾರ, ನಿವೃತ್ತ ಯೋಧರನ್ನು ನಾವು ಗುರುತಿಸಿದ್ದೇವೆ. ಇಂಥ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಎಲ್ಲ ಕಡೆ ಆಗಲಿ ಅಂತ ನಾನು ಹಾರೈಸುತ್ತಿದ್ದೇನೆ. ನನಗೆ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು.
ಇದೀಗ ಕಾರ್ಯಕ್ರಮ ಮುಂದುವರಿಸುತ್ತಾ ಸಭಾ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟ ಗಣ್ಯ ಅತಿಥಿಗಳನ್ನು ಸ್ಮರಣಿಕೆ ನೀಡಿ ಗೌರವಿಸುವ ಕ್ಷಣ. ನಡೆಸಿಕೊಡುವವರು ಸಮಿತಿಯ ಅಧ್ಯಕ್ಷರಾದ ಸುಜೀಂದ್ರ ಪ್ರಭು. ಮೊದಲಿಗೆ ಇಂದಿನ ಸಭಾ ಅಧ್ಯಕ್ಷರಾದ ಶ್ರೀ ಉಜ್ವಲ್ ಪ್ರಭು ಇವರನ್ನ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೋರಿಕೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೋರಿಕೆ. ನಿಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನ ಸ್ಮರಿಸುತ್ತಿದ್ದೇವೆ. ನಾವೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಕೊನೆಯದು ಆದರೆ ಕನಿಷ್ಠವಲ್ಲ, ನಮ್ಮ ಪ್ರೀತಿಯ ಕರೆಗೆ ಗಣ್ಯರು ನೀಡಿದ ಮನ್ನಣೆಗೆ ಧನ್ಯವಾದದ ಅರ್ಪಣೆ. ಶ್ರೀ ರಮೇಶ್ ಪಜಮಣ್ಣು ಇವರಿಂದ. ಓಂ ಶ್ರೀ ಗಣೇಶಾಯ ನಮಃ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಹತ್ತೂರ ಒಡೆಯ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಿರಸ ನಮಿಸುತ್ತಾ 58ನೇ ಗಣೇಶೋತ್ಸವ ಸಮಿತಿ ಪುತ್ತೂರು ಇದರ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆದ ಡಾಕ್ಟರ್ MK ಪ್ರಸಾದ್ ಇವರಿಗೆ ವಂದಿಸುತ್ತಾ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ವಟಾರ ಇದರ 2ನೇ ದಿವಸದ ಈ ಧಾರ್ಮಿಕ ಸಮಾರಂಭದ ಗಣ್ಯ ವೇದಿಕೆಯ ಇಂದಿನ ಈ ಸಭಾಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಉಜ್ವಲ್ ಪ್ರಭು, ಉದ್ಯಮಿ UR ಪ್ರಾಪರ್ಟೀಸ್ ಪುತ್ತೂರು ಇವರಿಗೆ ಗಣೇಶೋತ್ಸವ ಸಮಿತಿ ಮತ್ತು ಸೇರಿರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ನೀಡಿದಂಥ ಡಾಕ್ಟರ್ ರವೀಶ್ ಪಡುಮಳೆ, ದೈವನರ್ತಕರು, ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದು MTech PhD ಮಾಡಿದ ಇವರು ನಮ್ಮ ಈ ಕಾರ್ಯಕ್ರಮದ ಧಾರ್ಮಿಕ ಭಾಷಣವನ್ನು ಬಹಳ ಚಂದಗಾಣಿಸಿಕೊಟ್ಟ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಮತ್ತು ಸೇರಿರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಸೇನಾನಿ, ನನ್ನ ಆತ್ಮೀಯರು, ಕಾರ್ಗಿಲ್ ಯುದ್ಧದಂಥ ಸಮಯದಲ್ಲಿ ಸೇನೆಯಲ್ಲಿ ಕೆಲಸ ಮಾಡಿದಂಥ ಶ್ರೀ ಕೆ ಸುಂದರಗೌಡ ನಡುಬೈಲು, ನಿವೃತ್ತ ಸೇನಾನಿ, ಭೂಸೇನೆ ಇವರಿಗೆ ಗಣೇಶೋತ್ಸವ ಸಮಿತಿ ಮತ್ತು ಸೇರಿರತಕ್ಕಂಥ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರ್ತಿದ್ದೇನೆ. ಅದೇ ರೀತಿ ರೈತ, ದೇಶದ ಬೆನ್ನೆಲುಬು ಹೆಣ್ಣು ಆಗಿರುವಂಥ ಒಬ್ಬ ಪ್ರಗತಿಪರ ಕೃಷಿಕರು ನಮ್ಮೊಂದಿಗೆ ಈ ಸಭೆಯಲ್ಲಿ ಇದ್ದಾರೆ. ಉತ್ತಮ ವಾಗ್ಮಿಯೂ ಕೂಡ ಶ್ರೀಯುತ ರಾಮಕೃಷ್ಣ ಪುಣಚ ಇವರಿಗೂ ಇಲ್ಲಿ ಸೇರಿದ ಸರ್ವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರಾದ ಸರಳ ಸಜ್ಜನಿಕೆ ವ್ಯಕ್ತಿ ಶ್ರೀಯುತ ಸುಜೀಂದ್ರ ಪ್ರಭು ಈ ಸಭೆಯಲ್ಲಿದ್ದಾರೆ. ಇವರಿಗೂ ಈ ಕಾರ್ಯಕ್ರಮದ ಪ್ರಕಾರ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ರಾಧಾಕೃಷ್ಣ ಗೌಡ ನಂದಿಲ ಇದ್ದಾರೆ. ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಉಪಾಧ್ಯಕ್ಷರು ಆದ ಶ್ರೀಯುತ ವಿಶ್ವನಾಥ್ ಗೌಡ ಬನ್ನೂರಿದ್ದಾರೆ. ಇವರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಸಮಿತಿಯ ಕಾರ್ಯದರ್ಶಿಯಾಗಿರತಕ್ಕಂಥ ಕುಂಬ್ಳೆ ಅಶೋಕ್ ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು, ಪತ್ರಿಕೋದ್ಯಮದ ಮಿತ್ರರು ಇವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಗಣೇಶನ ಸ್ಮೃತಿಯೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದಂಥ ಕುಮಾರಿ ಅನ್ವಿತಾ ಧನ್ವಿತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಇಲ್ಲಿನ ವಿದ್ಯಾರ್ಥಿಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಮೊದಲಿಗೆ ಸ್ವಾಗತವನ್ನು ಮಾಡಿದ ಪ್ರೇಮಲತಾ ರಾವ್ ಇವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಹಳ ವೈವಿಧ್ಯಮಯವಾಗಿ ನಿರೂಪಿಸಿಕೊಟ್ಟಂಥ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿಯರು ಹಾಗೂ ಆಡಳಿತ ಮಂಡಳಿ ಗುರುವೃಂದಕ್ಕೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಂಥ ಲಕ್ಷ್ಮೀಪ್ರಭಾ ಇವರಿದ್ದಾರೆ ನಮ್ಮೊಟ್ಟಿಗೆ. ಇವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಭಗವದ್ಭಕ್ತರ ಗಮನಕ್ಕೆ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ದೇವರಿಗೆ ರಂಗಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆಯ ಬಳಿಕ ಇದೇ ವೇದಿಕೆಯಲ್ಲಿ ಬೆನಕ ಆರ್ಟ್ಸ್ ಕುಡ್ಲ ಅರ್ಪಿಸುವ ಚಿತ್ರಾಪುರದ ಸತ್ಯ ಕಥಾ ಆಧಾರಿತ ತುಳು ಪೌರಾಣಿಕ ನಾಟಕ ಪೊರಿಪುದಪ್ಪೆ ಜಲದುರ್ಗೆ ನಡೆಯಲಿದೆ. ಭಕ್ತಾಭಿಮಾನಿಗಳು ನಾಟಕವನ್ನ ವೀಕ್ಷಿಸಲು ಈ ಮೂಲಕ ವಿನಂತಿ. ಭಗವನ್ ನಾಮಸ್ಮರಣೆ ಮತ್ತು ಪರೋಪಕಾರ ಮಾಡಿದರೆ ನಾವು ಯೋಚಿಸಿದ ಎಲ್ಲ ಕೆಲಸಗಳು ನೆರವೇರುತ್ತದಂತೆ. ಭಗವಂತನಿಗೆ ಭಕ್ತಿಯಿಂದ ಸಣ್ಣದನ್ನ ಕೊಟ್ಟರೆ ನಮಗೆ ಅಗತ್ಯವಿರುವುದಕ್ಕಿಂತಲೂ ಜಾಸ್ತಿ ಕರುಣಿಸುತ್ತಾನಂತೆ. ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡುತ್ತಿದ್ದೇವೆ. ಜೈ ಶ್ರೀರಾಮ್. ಹರಿ ಓಂ. ಆದರಣೀಯ ಭಗವದ್ಭಕ್ತರೇ, ಸಾರ್ವಜನಿಕ ಗಣೇಶೋತ್ಸವ ಪೊರಿಪುದಪ್ಪೆ ಜಲದುರ್ಗೆ ನಿತ್ಯ ಮಹಾಗಣಪತಿ ದೇವರ ರಂಗಪೂಜೆ ಈ ವೇದಿಕೆ ಇದು ಮಾತೆಲ್ಲ ಈ ವಚ್ಚಿ
ನಾಟಕದ ಒಂದು ಟೂದು ಎನ್ನುವಟ್ಟಿಗೆ ಸಹಕಾರ ಮಾಡಿಕೊಂಡು ಬಂದು ನಿಖಂಡ ವಿನಂತಿ ಬಂದನು ಸುರುಕಾದ ಪುತ್ತೂರದ ಒಳಗೆ ಶ್ರೀ ಮಹಾಲಿಂಗೇಶ್ವರನ ಪಾದಗಳು ಪಡೆಯಬಹುದು. ಈ ಕ್ಷೇತ್ರದ ಸರ್ವ ದೈವ ದೇವರನ್ನು ಮನಸಾರೆ ನೆನಪಿಗೆ ಮಾಡುವುದು. ಚಿತ್ರಾಪುರದ ಗ್ರಾಮದೊಡತಿ ಅಪ್ಪೆ ಉಳ್ಳಾದಿನ ಪಾದಗಳು ಪಡೆಯಬಹುದು. ಗ್ರಾಮದ ಸರ್ವ ದೈವ ದೇವರನ್ನು ಮನಸಾರೆ ನೆನಪಿಗೆ ಮಾಡುವುದು. ಶ್ರೀ 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 ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಚಿತ್ರಾಪುರ ಮಠ ನನ್ನ ಶುಭಾಶೀರ್ವಾದ ಜೊತೆಗೂ PM ದಿವಂಗತ ಸುಬ್ರಹ್ಮಣ್ಯ ಭಟ್ ಭಕ್ಕ ಕಾರ್ತಿಕ್ ಭಟ್ ನನ್ನ ಮಾರ್ಗದರ್ಶನಗಳು ಚಿತ್ರಾಪುರ ಸತ್ಯಘಟನೆ ಮಳಿಮಲ್ಲಿನ ಈವಂಜಿ ಕೊಲ್ಲಕಟ್ಟದ ಪೌರಾಣಿಕ ನಾಟಕ ಪರಿಪುದಪ್ಪೆ ಜಲದುರ್ಗೆ ಈ ನಾಟಕ ಮಕ್ಕಳು ಈ ವೇದಿಕೆ ಅಭಿನಯ ಮತ್ತು ಪ್ರತಿಭೆಗಳಿದ್ದರು. ಬೆನಗಾಸಿದ ಸಾರಥ್ಯನು ಶ್ರೀ ರಮೇಶ್ ಚಂದ್ರನ್ ಚಿತ್ರಾಪುರ ಭಕ್ಕ ಲೋಕೇಶ್ ಚಿತ್ರಾಪುರ ಮಕ್ಕಳ ಸಾರಥ್ಯದ ಬೆನಗಾಸ್ ಕೂಟ ಅರ್ಪಣೆ ಮಾಡಿದ ಪರಿಪುದಪ್ಪೆ ಜಲದುರ್ಗದ ನಾಟಕದ ರಚನೆಯನ್ನು ಮಾಡಿದ್ದಾರೆ ಶ್ಯಾಮ್ ಕುಮಾರ್ ಚಿತ್ರಾಪುರ. ಈ ನಾಟಕವು ಕೋಲಗಂಡದ ನಿರ್ದೇಶನ ಕೊಟ್ಟಿದ್ದಾರೆ ವಿಕ್ರಮ್ ದೇವರಿಗ ಚಿತ್ರಾಪುರ. ತುಳು ರಂಗಭೂಮಿಗೆ ಬದಲಾವಣೆಯನ್ನು ಬಯಕುವ ಈ ಘಟ್ಟಗಳಿಗೆ ಬೆರಕಾರ್ಸ್ ಗುಡ್ಡ ಮಕ್ಕಳು ವಿನೂತನ ರಂಗ ಸಂಯೋಜನೆಗಳು LED ಪರದೆಯನ್ನು ಗಲಸೊಂದು ವಿಭಿನ್ನ ದೃಶ್ಯ ಸಂಯೋಜನೆ ಮಾಡುತ್ತದೆ. ರಂಗಭೂಮಿಗೆ ಅರ್ಪಣೆ ಬಂದಿನ ಈ ವರ್ಷದ ಹೊಸತ್ ನಾಟಕ ಪರಿಪುದಪ್ಪೆ ಜಲದುರ್ಗೆ ಹಿಂದೆ ಶ್ರೀ ಮಹಾಗಣಪತಿ ದೇವರನ್ನ ರಂಗಪೂಜೆ ಭಕ್ತ ಈ ವೇದಿಕೆ ಗಣಪರನ್ನು ಮಾತೆಲ್ಲ ಈ ನಾಟಕದ ಕಡೆ ಮತ್ತೆ ಎದ್ದು ಇವರೊಟ್ಟಿಗೆ ಸಹಕಾರ ಮಾಡಿಕೊಂಡು ಒಂದು ನಿಕಟ ಕೂಡರ ವಿನಯ ತಂದು ಈ ವೇದಿಕೆಯಲ್ಲಿ ಪರಿಪುದಪ್ಪೆ ಜಲದುರ್ಗೆ ಪಂಪಿನ ನಾಟಕವನ್ನು ಅಭಿನಯ ಮಾಡ್ತಾರೆ ಅನುಮತಿ ಕೊಟ್ಟಿನ ಸರ್ವ ಪದಾಧಿಕಾರಿಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶ್ರೀ ವಿಘ್ನೇಶ್ವರನ ಪಾದ ಕಮಲಗಳಿಗೆ ಶಿರಸ ನಮಿಸುತ್ತಾ ಆಗಮಿಸಿದ 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ಶ್ರೀ ವಿಘ್ನೇಶ್ವರನ ಪಾದ ಕಮಲಗಳಿಗೆ ರಸೀದಿ ಮಾಡಿದ್ರಿಂದ ಭಗವಂತರು ದಯವಿಟ್ಟು ಮುಂಭಾಗ ಬರಬೇಕು ಸಂಕಲ್ಪ ಮಾಡಿದ್ದಾರೆ. ದಯವಿಟ್ಟು ತಕ್ಷಣ ಮಹಾಗಣಪತಿಯ ಮುಂಭಾಗ ಬರಬೇಕು ಸಂಕಲ್ಪ ಮಾಡಿದ್ದಾರೆ.
ಶಿರಸ ನಮಿಸುತ್ತಾ ಆಗಮಿಸಿದ ಎರಡನೇ కొంచెం కొంచెం పోతారా ಹಾಲು ಈ ಹೋಮದ ಕುಂಟೆ ಆಟೆ ಹೋದ ಅನುಭವಿಸಿರೋ ಬಸ್ನೇ ಮೂಲ ಮೂಲ ಹೋಮ ಸಟ್ಟು ಬೇಕ್ರಿ अबे बाकी
ಈ ದೇವರಿಗೆ ರಂಗಪೂಜೆಗೆ ಈಗಾಗಲೇ ಆರಂಭಗೊಂಡಿದೆ. ರಂಗಪೂಜೆ ಮಾಡಿದಂಥ ಸೇವಾರ್ಥಿಗಳು ಶ್ರೀ ದೇವರ ಅಪ್ಪಾರಕ್ಕೆ ಬಂದು ಆಶೀರ್ವಾದಕ್ಕೆ ವಿನಂತಿ ಮಾಡ್ತಿದ್ದೇನೆ. ಹಾಗೆ ಎಲ್ಲ ಭಗವಂತರು ಶ್ರೀ ದೇವರ ರಂಗಪೂಜೆಯಲ್ಲಿ ಭಾಗಿಗಳಾಗಬೇಕು ವಿನಂತಿ ಮಾಡ್ತಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಶ್ರೀ ದೇವರಿಗೆ गजवक्त्रं चतुर्थकं लम्बोदरं
ಶ್ರೀದೇವರಿಗೆ ಈಗಾಗಲೇ ರಂಗಪೂಜೆಯು ಸಂಪನ್ನಗೊಂಡಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಸಾದ ವಿತರಣೆ ಕಾರ್ಯ ಜರುಗಲಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಪುಲಿಪುರಪ್ಪೆ ಜಲದುರ್ಗಿ ನಾಟಕ ಕೂಡ ವೇದಿಕೆಯಲ್ಲಿ ಜರುಗಲಿದೆ. ಪುಲಿಪುರಪ್ಪೆ ಜಲದುರ್ಗಿ ಈ ತಂಡಕ್ಕೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಬರ್ಪೇರು ಒಂದು ನಿಮಿಷ ಪೂಜೆ ಬೇಷ ಬನ್ನಿ ತೂಕನ ಬಂದ್ರೆ ನಾಟಕ